पाया, स्वाधीन नहीं ये काया। ಗೋಪಿನಾಥ್ ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಬಂದ್ರು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮುಗಿಸ್ಬಿಡಿ ಅದನ್ನ. ಹರೇ ಕೃಷ್ಣ ಮಾತಾಜಿ. ಇದು ಇನ್ನೂ 4 ಸ್ಟಾಂಜ ಇದೆ ಮಾತಾಜಿ. ಬೇಗ ಹೇಳಿ ಮಾತಾಜಿ, ಪರವಾಗಿಲ್ಲ. ಗೋಪಿನಾಥ್ ಸಕಲ ನಿಯತ ಚರಣೆ ಸ್ಥಾನ ಮಗೆ ಪಾರ, ಕಾಂಧಿಯ ಕಾಂಧಿಯ करो हे कोरोना दाना। गोपीनाथ गोपीनाथ तुम्ही तो सकल पारो दुर्जने तारीते, तुम्हारा सकती के आछे पापे रे आरो। गोपीनाथ तुम्ही कृपा पारा बारा जीवे रे कराने, आशिया प्रपंचे लीला कोईल सुभिस्तारा। गोपीनाथ आम्ही को दोषी सुकला सकला, पाइलो चरण विनोदा दाखिलो बोसी। गोपीनाथ गोपीनाथ हरे कृष्णा 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 हरे हरे, हरे राम 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 हरे हरे। हरे कृष्णा 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 हरे हरे, हरे राम 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 हरे हरे। ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ
ರಾಮ ರಾಮ ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಈಶೋಪನಿಷತ್ತಿನ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಈಶೋಪನಿಷತ್ ರಿವಿಷನ್ ಏನಿದೆ ಅದನ್ನ ನಾನು ನಿಮ್ಗೆ ಆ ಜ್ಞಾನವನ್ನು ತಲುಪಿಸಲಿಕ್ಕೆ ನನಗೆ ಆ ಗುರು ಪರಂಪರೆಯ ಅನುಗ್ರಹ ನನಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ನೀವೆಲ್ಲ ಓದ್ಕೊಂಡ್ ಬಂದಿದ್ದೀರಾ ಈಶೋಪನಿಷತ್ತನ್ನ? ಯಾವ ತರ ರಿವಿಷನ್ ಮಾಡೋದು ಇದನ್ನ? ಮಾತಾಜಿ ಹರೇ ಕೃಷ್ಣ ಮಾತಾಜಿ, ಇದು ಕ್ವಶನ್ಸ್ ಕೊಟ್ಟಿದ್ರಲ್ಲ ಮಾತಾಜಿ, ಅದನ್ನ ಸಾಲ್ವ್ ಮಾಡಿದ್ರೆ ಆಗಲ್ಲ ಮಾತಾಜಿ? ಸಾಕ ಮಾತಾಜಿ, ಸಾಲ್ವ್ ಮಾಡಿದ್ರೆ ಆಯ್ತಾ? ಅದ್ರಲ್ಲಿ ಒಂದ್ 2-3 ಕ್ವಶನ್ಸ್ ಆನ್ಸರ್ ಡೌಟ್ ಮಾತಾಜಿ. ಹೌದಾ? ಓಕೆ ಮಾತಾಜಿ, ಆಯ್ತು. ಅಂದ್ರೆ ನನ್ನ ಹತ್ರ ಇವಾಗ ಕ್ವಶನ್ಸ್ ಇಲ್ಲ ಆಕ್ಚುಲಿ ಈ ಲ್ಯಾಪ್ಟಾಪ್ ಅಲ್ಲಿ. ಸೊ ಯಾರ ಹತ್ರ ಇದ್ರೆ ನೀವು ಆ ತರ ಚರ್ಚೆ ಮಾಡ್ಬೋದು. ಇಲ್ಲ ಅಂದ್ರೆ ನಾನು ಜಸ್ಟ್ ಬ್ರೀಫ್ ಆಗಿ ನನಗೆ ಅಂದ್ರೆ ಅನುವಾದ ಏನಿದೆ ಶ್ಲೋಕ ಓದಿ ಅನುವಾದ ಆ ತರ ಹೇಳಿ ಅದ್ರಲ್ಲಿ ಇಂಪಾರ್ಟೆಂಟ್ ಏನಾದ್ರು ನನಗೆ ಅವಾಗ ಜ್ಞಾಪಕಕ್ಕೆ ಬಂದಿರೋದನ್ನ ಹೇಳೋಣ ಅಂತ ಅನ್ಕೊಂಡೆ. ನನಗೂ ಪ್ರಿಪೇರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಫಸ್ಟ್ PTK ಏನಿದೆ ಅದನ್ನ ಒಂದ್ ಸ್ವಲ್ಪ ಇದೇ ತರ ಕ್ವಶನ್ ಆನ್ಸರ್ ಕೇಳೋಣಂತೆ. ಬರೀ ಅವ್ರು ಕೊಟ್ಟಿರೋದಲ್ಲ, ನಾವು ಬೇರೆ ಕ್ವಶನ್ಸ್ ಅನ್ನು ಸಹ ತಿಳ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಟೈಮ್ ಆಗ್ಲಿಲ್ಲ. ಪರವಾಗಿಲ್ಲ. PTK-ಲಿರೋ ಕ್ವಶನ್ಸ್ ಅನ್ನ ನಾನು ಕೇಳ್ತೀನಿ ಮಾತಾಜಿ, ನಾನು ಬರ್ಕೊಂಡಿರೋ ಅಷ್ಟನ್ನ ಕೇಳ್ತೀನಿ. ಆಮೇಲೆ ಜಸ್ಟ್ ಅದನ್ನ ಹಾಗೆ ಬ್ರೀಫ್ ಆಗಿ ಹೇಳೋಣ ಅಂತ ಅನ್ಕೊಂಡೆ ನಾನು. ಸರಿ. PTK-ಲಿ ಸೊ ಅದಕ್ಕಿಂತ ಮುಂಚೆ ಇದು ಈಶೋಪನಿಷತ್ತನ್ನ ಪ್ರಭುಪಾದರು ಯಾಕೆ ಬರೆದ್ರು, ಈ ಒಂದು ಚಿಕ್ಕ ಉಪನಿಷತ್ತನ್ನ ಯಾಕೆ ಅವರು ಟ್ರಾನ್ಸ್ಲೇಷನ್ ಮಾಡಿದ್ರು, ನಮ್ಗೆ ಈ ಜ್ಞಾನವನ್ನ ಯಾಕೆ ಅವರು ತಲುಪಿಸಿದ್ರು, ಆ ಸಂದರ್ಭ ಹೇಗಿತ್ತು? ಹರೇ ಕೃಷ್ಣ. ಯಾಕಂದ್ರೆ ಅದು ತುಂಬಾ ಮುಖ್ಯ. ಪ್ರಭುಪಾದರು ಯಾವುದೇ ಏನನ್ನೇ ಮಾಡಿದ್ರು ಸಹ ಆ ಒಂದು ಸಂದರ್ಭ ಆ ತರ ಇರುತ್ತೆ. ಅದಕ್ಕೋಸ್ಕರ ಅರಿವನ್ನ ಮೂಡಿಸ್ಲಿಕ್ಕೇನೆ ಅವ್ರು ಮಾಡೋದು. ಪ್ರಸ್ತುತ ಸಮಯದಲ್ಲಿ ಆ ತರ ಇರುತ್ತೆ ಸಂದರ್ಭ. ಅಂದ್ರೆ ಲಂಡನ್ ನಲ್ಲಿ ಉಪನ್ಯಾಸ ಮಾಡಿದಾಗ ಇಲ್ಲ ಮಾತಾಜಿ, ಬಸ್ಸೆಲ್ಲ ಮಿಸ್ ಹಂಗೆ ವಾರ ಆಗ್ತಾ ಇತ್ತು ಮಾತಾಜಿ. ವಾರ ಆಗ್ತಾ ಇತ್ತು ಅಲ್ವಾ? ಸೊ ಅವಾಗ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿತ್ತು, ಅವಾಗ ನಡೀತಾ ಇತ್ತು. ಅವಾಗ ಪ್ರಭುಪಾದರು ಅಲ್ವಾ ಎಲ್ಲರೂ ಕಿತ್ತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಯಾರು ಒಡೆಯ ಅಲ್ವಾ, ವಾಸ ತತ್ವವನ್ನ ಅರ್ಥ ಮಾಡಿಸ್ಲಿಕ್ಕೆ ಅವ್ರು ಇದನ್ನ ಬರೀತಾರೆ ಅಲ್ವಾ. ಯಾರ್ದು ಅಲ್ಲ ಇದೆಲ್ಲನೂ ಸಹ ಭಗವಂತನಿಗೆ ಸೇರ್ಬೇಕಾಗಿರೋದು. ನೀವ್ ಯಾಕೆ ಕಿತ್ತಾಡ್ತಾ ಇದ್ದೀರಾ ಅನ್ನೋದನ್ನ ಅರಿವು ಮೂಡಿಸ್ಲಿಕ್ಕೆನೆ ಇದನ್ನ ಈಶೋಪನಿಷತ್ತನ್ನ ಬರೆದ್ರು ಅಲ್ವಾ. ಸೊ 108 ಉಪನಿಷತ್ತಲ್ಲಿ ಅವರು ಈ ಒಂದು ಈಶೋಪನಿಷತ್ ಎಲ್ಲದಕ್ಕಿಂತ ಚಿಕ್ಕದ್ದು ಇದನ್ನ ಅವರು ಬರೆದಿದ್ದಾರೆ. ಇದು ಯಜುರ್ವೇದ ಆ ಒಂದು ಏನು ವೇದದಲ್ಲಿ ಬರುತ್ತೆ, ಇದು ಯಜುರ್ವೇದದ ಭಾಗವಾಗಿ ಬರುತ್ತೆ ಇದು. ಹರೇ ಕೃಷ್ಣ. ಸೊ ಇವಾಗ PTK-ಲಿ ಪ್ರಭುಪಾದರು ವೇದ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ವೇದ ಹರೇ ಕೃಷ್ಣ. ಅಂದ್ರೆ ನಾವ್ ಯಾವ್ದಾದ್ರೂ ಒಂದು ಕಾನ್ಸೆಪ್ಟ್ ಅನ್ನು ಒಪ್ಕೊಳ್ತೇವೋ ಅದೇ ವೇದ ಅಂತ ಹೇಳಿದ್ದಾರೆ. ಜ್ಞಾನ. ವೇದ ಅಂದ್ರೆ ಜ್ಞಾನ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದ್ರೆ, ಅಥವಾ ನಾವ್ ಯಾವ್ದನ್ನ ಒಪ್ಪುತ್ತೀವೋ
ನೀವು ಒಪ್ಪುವ ಯಾವುದೇ ಜ್ಞಾನ ಆದ್ರೂ ಅದನ್ನ ವೇದ ಅಂತ ಹೇಳ್ಬಿಟ್ಟು ಇಲ್ಲಿ ಕರಿತಾ ಇದ್ದಾರೆ. ಸೊ ಆದ್ರೆ ಕರೆಕ್ಟ್ ಆಗಿ ಅರ್ಥ ಅಂತಂದ್ರೆ ವೇದ ಅಂದ್ರೆ ಜ್ಞಾನ. ಜ್ಞಾನದ ಅರ್ಥ ನಾವು ತಿಳ್ಕೊಂಡಿದೀವಲ್ವಾ, 20 ಅಂಶಗಳಿದೆ. ಇದು ಕೃಷ್ಣನು ಸಹ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಮತ್ತೆ ಇಲ್ಲೂ ಸಹ ನಮ್ಗೆ ಜ್ಞಾನ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಉಪನಿಷತ್ತಲ್ಲೂ ಸಹ ಹೇಳಿದ್ದಾರೆ. ಸೊ ವೇದದ ಇನ್ನೊಂದು ಹೆಸರೇನು, ವೇದಕ್ಕಿನ್ನ ಒಂದು ಹೆಸರೇನಂತ, ಅಥವಾ ವೇದ ಯಾವ್ದ್ರಲ್ಲಿ ಬರುತ್ತೆ? ಸೊ ನಾವು ಅದನ್ನ ಈ ಒಂದು ಅಪೌರುಷೇಯ ಗ್ರಂಥಗಳನ್ನ ನಾವು ಡಿವೈಡ್ ಮಾಡಿದಾಗ, ಸೊ ವೇದಗಳು ಯಜುರ್ವೇದದಲ್ಲಿ ಯಜುರ್ವೇದದಲ್ಲಿ ಬರುತ್ತೆ. ಮತ್ತೆ ಅದನ್ನ ಇನ್ನ ಒಂದು ಡಿವಿಷನ್ ಮಾಡ್ತೀವಲ್ವ ನಾವು, ಒಂದು ಅಪೌರುಷೇಯ ಗ್ರಂಥಗಳನ್ನ. ಮಾತಾಜಿ ಹರೇ ಕೃಷ್ಣ. ಅಪೌರುಷೇಯ ಗ್ರಂಥ ಅಂದ್ರೆ ಭಗವಂತ ನುಡಿದಿದ್ದು ಅಂತ ಭಗವಂತ ಹೇಳಿದ್ದು ಅಪೌರುಷೇಯ ಗ್ರಂಥಗಳು ಮಾತಾಜಿ. ಇದು ವೇದ ಅಂದ್ರೆ ನಮಗೆ ಜ್ಞಾನ ಅಂತ ಬರುತ್ತೆ. ಇನ್ನೊಂದು ವೇದ ಅಂದ್ರೆ ನಮಗೆ ತಾಯಿ ಯಾವ ತರ ದಾರಿ ತೋರ್ಸುತ್ತಾರೋ ಅದೇ ತರ ನಮಗೆ ವೇದಗಳು ವೇದ ಅನ್ನೋದು ನಮಗೆ ದಾರಿ ತೋರಿಸುತ್ತೆ ಅಂತ ನಾವು ತಿಳ್ಕೊಬಹುದು ಮಾತಾಜಿ. ಸರಿ ಮಾತಾಜಿ. ಸೊ ವೇದ ಅಂದ್ರೆ ಶುಚಿ ಮಾತಾಜಿ. ಶ್ರುತಿ ಅಲ್ವಾ, ಹರಿ ಬೋಲ್ ಮಾತಾಜಿ. ಶ್ರುತಿ ಅಲ್ವಾ, ಶ್ರುತಿ ಸ್ಮೃತಿ ಆತರ ಡಿವೈಡ್ ಮಾಡಿದಾರಲ್ಲ, ಸೊ ಅದ್ರಲ್ಲಿ ಇದು ಶ್ರುತಿಗೆ ಬರುತ್ತೆ. ಸೊ ವೇದಗಳು ಅಂತಂದ್ರೆ ಅಲ್ವಾ. ಸೊ ಮತ್ತೆ ಬದ್ಧಾತ್ಮನಿಗಿರುವಂತಹ ದೋಷಗಳು ಎಷ್ಟಿದೆ, ಅದು ಯಾವ್ದು 4 ಇದೆ ಮಾತಾಜಿ. ಯಾವ್ದ್ಯಾವ್ದದು? ಭ್ರಮೆ, 4 ಮಾತಾಜಿ. ಅದು ತಪ್ಪುಗಳು ಮಾಡುವುದು, ತಪ್ಪುಗಳನ್ನ ಭ್ರಮೆಗೊಳಗಾಗುವುದು, ಮೋಸ ಮಾಡುವುದು, ಮೋಸ ಮಾಡೋ ಪ್ರವೃತ್ತಿ, ಮತ್ತೆ ಇಂದ್ರಿಯಗಳ ಅಪರಿಪೂರ್ಣ. ಅಪರಿಪೂರ್ಣವಾದ ಇಂದ್ರಿಯಗಳನ್ನ ನಾವು ಹೊಂದಿದೀವಿ ಅಲ್ವಾ. ಇದು 4 ನಮ್ಗಿರುವಂತಹ ದೋಷಗಳು. ಓಕೆ, ಸೊ ನಾವ್ ಯಾವ ಒಂದು ಧರ್ಮಕ್ಕೆ ಸೇರಿದೀವಿ ನಾವು? ಯಾವ ಧರ್ಮ ನಮ್ದು? ಯಾವ ಧರ್ಮವನ್ನ ನಾವು ಫಾಲೋ ಮಾಡ್ತಿದೀವಿ? ಸನಾತನ ಧರ್ಮ, ಗೌಡಿಯ ಧರ್ಮ ಮಾತಾಜಿ. ಗೌಡಿಯ ಸಂಪ್ರದಾಯ. ಹಾ, ಓಕೆ. ಸೊ ನಾವು ಹಿಂದೂ ಧರ್ಮ ಅಂತ ಹೇಳಂಗಿಲ್ಲ ಅಲ್ವಾ. ನಮ್ಮ ಶಾಸ್ತ್ರದಲ್ಲಿ ಎಲ್ಲೂ ಸಹ ನಾವು ಹಿಂದೂ ಅನ್ನೋ ಒಂದು ಪದವನ್ನು ಸಹ ನಾವು ನೋಡ್ಲಿಲ್ಲ. ಸೊ ನಾವ್ ಇವಾಗ ಸನಾತನ ಧರ್ಮ ಅಂತ ಹೇಳ್ಬೋದು, ಇಲ್ಲ ಅಂತಂದ್ರೆ ವರ್ಣಾಶ್ರಮ ಧರ್ಮವನ್ನ ನಾವು ಪಾಲನೆ ಮಾಡ್ತಿದೀವಿ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ನೀವು ಹೇಳ್ದಾಗೆ ನಾವೆಲ್ಲನೂ ಸಹ ಇವಾಗ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅದಂದ್ರೆ ಸನಾತನ ಧರ್ಮ ಅಂತಾನೆ ಅರ್ಥ ಅಲ್ವಾ. ಸನಾತನ ಧರ್ಮವನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು, ಸೊ ನಾವಿವಾಗ ಇಲ್ಲಿ ವರ್ಣಾಶ್ರಮ ಧರ್ಮಕ್ಕೆ ನಾವು ಸೇರಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಾವು ಹಿಂದೂಗಳೆಲ್ಲ ನಾವು ನಿಜವಾಗೂ ವರ್ಣಾಶ್ರಮ ಧರ್ಮಕ್ಕೆ ಸೇರಿದೀವಿ ಅಂತ. ಸೊ 4 ವರ್ಣಗಳು, 4 ಆಶ್ರಮಗಳು ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ. 4 ವರ್ಣಗಳು ಯಾವ್ದು, 4 ಆಶ್ರಮಗಳು ಯಾವ್ದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳು ಮಾತಾಜಿ. ಮತ್ತೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ 4 ಆಶ್ರಮಗಳು. ಎಲ್ಲರಿಗೂ ಸಹ ಅದು ಗೊತ್ತಿದೆ ಅಲ್ವಾ. ನಮ್ಗೆ ಯಾಕೆ ಇದನ್ನ ಈ ತರ ಡಿವೈಡ್ ಮಾಡಿದ್ದಾರೆ ಭಗವಂತ ಅಂತ ಹೇಳ್ಬಿಟ್ಟು ನಮ್ಗೆ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಲ್ವಾ. ಸೊ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು, ಸೊ ನಾವು ಭಗವಂತನ ಸೇವೆಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗೋದೇ ಇದರ ಉದ್ದೇಶ ಅಲ್ವಾ. ಯಾಕಂದ್ರೆ ಇವಾಗ ನಮ್ಮ ದೇಹದಲ್ಲೂ ಸಹ ಬೇರೆ ಬೇರೆ ಭಾಗಗಳಿದೆ. ಒಂದೇ ಭಾಗ ಇದ್ರೆ ನಾವು ಯಾವ ಕೆಲಸನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಅಪೌರುಷೇಯ ಗ್ರಂಥ ಅಂದ್ರೆ ಏನು? ಭಗವಂತ ಆಡಿರೋ ಮಾತುಗಳನ್ನ ಅಪೌರುಷೇಯ ಗ್ರಂಥ ಅಂತ ಕರೀತಾರೆ ಅಲ್ವಾ. ಸೊ ಅಥವಾ ಇದು ಆಧ್ಯಾತ್ಮಿಕ ಜಗತ್ತಿಂದ ಬಂದಿದೆ, ಈ ಭೌತಿಕ ಪ್ರಪಂಚದ ಜ್ಞಾನ ಅಲ್ಲ ಇದು. ಇದೇನು ಅಪೌರುಷೇಯ ಗ್ರಂಥಗಳಲ್ಲಿದೆ, ಇದು ಭಗವಂತ ನುಡಿದಿರೋದು. ಮತ್ತೆ ಇದು ಆಧ್ಯಾತ್ಮಿಕ ಜ್ಞಾನ, ಇದು ಆಧ್ಯಾತ್ಮಿಕ ಲೋಕದಿಂದ ಬಂದಿರುವಂತಹ ಜ್ಞಾನ ಇದು. ಸೊ ಅದಕ್ಕೆ ಅದನ್ನ ವೈದಿಕ ಜ್ಞಾನ ಅಂತ ನಾವು ಕರಿತೀವಿ ಅಲ್ವಾ. ಸೊ ನಮ್ಮ ತಂದೆ ತಾಯಿ ಯಾರು? ಭಗವಂತನೇ ಮಾತಾಜಿ. ಭಗವಂತ ತಂದೆ, ಮತ್ತೆ ವೇದಗಳ ಜ್ಞಾನ ತಾಯಿ ಶ್ರುತಿ ಮಾತಾಜಿ. ಅಲ್ವಾ. ಸೊ ವೇದಗಳು ನಮ್ಗೆ, ಇವಾಗ ನಮ್ಮ ತಂದೆ ಯಾರು ಅಂತ ನಾವು ತಿಳ್ಕೊಬೇಕಂತಂದ್ರೆ ನಾವ್ ಯಾರನ್ನ ಕೇಳ್ಬೇಕು? ನಮ್ಮ ತಾಯಿಯನ್ನ ಕೇಳಿದ್ರೆ ಅವ್ರು ನಮ್ಗೆ ಯಾರನ್ನ ತೋರಿಸ್ತಾರೋ ಅವ್ರನ್ನ ನಾವು ತಂದೆ ಅಂತ ಒಪ್ಕೋಬೇಕಲ್ವಾ. ಈಗ ನಮ್ಮ ವೇದಗಳು ಯಾರನ್ನ ತೋರಿಸ್ತಾ ಇದೆ ತಂದೆ ಅಂತ ಹೇಳ್ಬಿಟ್ಟು? ಭಗವಂತನನ್ನ, ಕೃಷ್ಣನನ್ನ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ಅವರೇ ನಮ್ಮ ತಂದೆ ಅಲ್ವಾ. ಕೃಷ್ಣನು ಸಹ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳಿದ್ದಾರೆ, ಮಮೈವಾಂಶೋ ಜೀವಲೋಕೆ ಅಲ್ವಾ. ಸೊ ಎಲ್ಲ ಜೀವಗಳು ಸಹ ನನ್ನ ಅಂಶ ಅಂತಾನೆ ಅವರನ್ನು ಸಹ ಹೇಳಿದ್ದಾರೆ. ಮತ್ತೆ ಎಷ್ಟು ಬಗೆಯ ಪ್ರಮಾಣಗಳಿದೆ? ಸಾಕ್ಷಿಗಳು ಎಷ್ಟು ಬಗೆಯ ಸಾಕ್ಷಿಗಳಿದೆ? 3 ಬಗೆ. ಯಾವ್ದ್ಯಾವ್ದದು? ಪ್ರತ್ಯಕ್ಷ, ಅನುಮಾನ, ಶಬ್ದ. ಪ್ರತ್ಯಕ್ಷ ಪ್ರಮಾಣ, ಮತ್ತೆ ಅನುಮಾನ ಪ್ರಮಾಣ, ಮತ್ತೆ ಶ್ರುತಿ ಪ್ರಮಾಣ. ಪ್ರಮಾಣ ಅಥವಾ ಶಬ್ದ ಪ್ರಮಾಣ. ಈ 3ರಲ್ಲಿ ಸೊ ಯಾವುದು ತುಂಬಾ ಶ್ರೇಷ್ಠವಾದದ್ದು? ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ
ಶ್ರುತಿ ಪ್ರಮಾಣ ಅಲ್ವಾ? ಹ್ಮ್. ಸೊ ದಿವ್ಯ ಜ್ಞಾನ ಅಂದ್ರೆ ಏನು? ನಾವ್ ಯಾವಾಗ್ಲೂ ಉಪಯೋಗಿಸ್ತಾ ಇರ್ತೀವಲ್ವಾ, ದಿವ್ಯ ಜ್ಞಾನವನ್ನ ಪಡ್ಕೋಬೇಕು ಅಂತ. ಆ ದಿವ್ಯ ಜ್ಞಾನ ಅಂದ್ರೆ ಏನರ್ಥ? ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ. ಅದು ಈ ಭೌತಿಕ ಪ್ರಪಂಚದ ಜ್ಞಾನ ಅಲ್ಲ ಅಲ್ವಾ? ಸೊ ಅದು ಆಧ್ಯಾತ್ಮಿಕ ಪ್ರಪಂಚದಿಂದ ಬಂದಿರುವಂತಹ ಜ್ಞಾನ, ಅದನ್ನ ದಿವ್ಯ ಜ್ಞಾನ ಅಂತ ಕರಿತೀವಿ. ಸೊ ಈ ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ 2 ಪದ್ಧತಿಗಳಿದೆ ಅಲ್ವಾ? ಯಾವ್ದ್ಯಾವ್ದದು 2 ಪದ್ಧತಿಗಳು? ಆರೋಹಣ ಮತ್ತೆ ಅವರೋಹಣ ಪದ್ಧತಿ. ಆರೋಹಣ ಅವರೋಹಣ ಅಥವಾ ಅನುಗಮನ ಮತ್ತೆ ನಿಗಮನ ಅಂತ ಕರೀತಾರೆ ಅಲ್ವಾ? ಇವೆರಡರಲ್ಲಿ ಸೊ ಇವಾಗ ನಾವು ಇಲ್ಲಿ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಫಾಲೋ ಮಾಡ್ತಿರೋದು ಯಾವುದು? ಆರೋಹಣನ ಅಥವಾ ಅವರೋಹಣನ? ಅನುಗಮನ. ಇಲ್ಲ, ನಿಗಮನ. ನಿಗಮನ ಅಥವಾ ಅವರೋಹಣ ಅಲ್ವಾ? ಮೇಲಿಂದ ಬರ್ತಿದೆ ಜ್ಞಾನ ಅಲ್ವಾ? ಆರೋಹಣ ಅಂದ್ರೆ ಹತ್ತೋದು ಅಲ್ವಾ? ಅವರೋಹಣ ಅಂದ್ರೆ ಇಳಿಯೋದು. ಸೊ ಅಂದ್ರೆ ಮೇಲಿಂದ ಜ್ಞಾನ ನಮಗೆ ಬರ್ತಾ ಇದೆ. ಕೃಷ್ಣನಿಂದ ಅವರು ಬ್ರಹ್ಮನಿಗೆ ಹೇಳಿದ್ರು, ಸೊ ಬ್ರಹ್ಮ ಅವ್ರು ನಾರದರಿಗೆ ಹೇಳಿದ್ರು, ನಾರದರು ವ್ಯಾಸರಿಗೆ ಹೇಳಿದ್ರು, ಸೊ ವ್ಯಾಸರಿಂದ ಮತ್ತೆ ಅದು ಗುರು ಪರಂಪರೆಯಲ್ಲಿ ಬಂದಿದೆ. ಸೊ ಈಗ ನಮ್ಮ ಆಚಾರ್ಯರು 32ನೇ ಆಚಾರ್ಯರು. ಸೊ ಅಂದ್ರೆ ನಮ್ದು ಅವರೋಹಣ ಪದ್ಧತಿ ಅಥವಾ ನಿಗಮನ. ಸೊ ಇದರಲ್ಲಿ ಯಾವುದು ತುಂಬಾ ಶ್ರೇಷ್ಠವಾದದ್ದು? ಅನುಗಮನನ ಅಥವಾ ನಿಗಮನನ? ನಿಗಮನ ಮಾತಾಜಿ. ಯಾಕೆ ನಿಗಮನ? ಅಂದ್ರೆ ಗುರು ಪರಂಪರೆಯಿಂದ ಭಗವಂತನಿಂದ ಗುರು ಪರಂಪರೆ ಮೂಲಕವಾಗಿ ಬಂದಿರ್ತಕ್ಕಂಥದ್ದು. ನಾವೂನು ಸಹ ತುಂಬಾ ಬುದ್ಧಿವಂತರಪ್ಪ, ನಾವೂನು ಜ್ಞಾನವನ್ನ ಮಾಡ್ಬೋದು. ಗುರು ಶಿಷ್ಯ ಪರಂಪರೆಯಿಂದ ಅನುಸರಿಸಿರ್ಬೇಕು. ಹೇಳಿಕ್ ಸಾಧ್ಯ ಇಲ್ಲಲ್ಲ ಮತ್ತೆ. ನಾವು ದೋಷಯುಕ್ತರಾಗಿದ್ದೀವಿ ಮಾತಾಜಿ. ನಾವ್ ಈಗ್ಲೇ ಚರ್ಚೆ ಮಾಡಿದ್ವಿಲ್ಲ, ನಮ್ಗೆ 4 ದೋಷಗಳಿದೆ. ಈ 4 ದೋಷಗಳನ್ನ ಇಟ್ಕೊಂಡು ನಾವು ಪರಿಪೂರ್ಣವಾದ ಜ್ಞಾನವನ್ನ ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಪರಿಪೂರ್ಣನಾಗಿರುವಂತಹ ವ್ಯಕ್ತಿ 100% ಪರಿಪೂರ್ಣರಾಗಿರೋದು ದೇವೋತ್ತಮ ಪರಮ ಪುರುಷ. ಅವನಿಂದ ಬಂದಿರುವಂತಹ ಜ್ಞಾನವನ್ನೇ ನಾವು ಪಡ್ಕೋಬೇಕಾಗತ್ತೆ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಷ್ಟೇ ನಾವು ಪರಿಪೂರ್ಣತೆಯನ್ನು ನಾವು ಪಡಿಲಿಕ್ಕೆ ಸಾಧ್ಯ ಅಲ್ವಾ? ಸೊ ಇದನ್ನ ನಾವು ಗುರು ಸೈಂಟಿಸ್ಟ್ ಜ್ಞಾನವನ್ನ ಪಡ್ಕೋದ್ರೋಹಣ ಇನ್ನ ಎಷ್ಟೊಂದು ಅಲ್ವಾ? ಅವರೋಹಣ ಅಂದ್ರೆ ಅದು. ಅದಕ್ಕಿಂತ ಈ ವೇದಗಳ ಒಂದು ಮಹತ್ವನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಮೊದ್ಲು ಸಗಣಿಯನ್ನ ಉಪಯೋಗಿಸಬಾರದು ಅಂತ ಹೇಳಿದ್ರು ಅಲ್ವಾ? ಇವರು ಸೈಂಟಿಸ್ಟ್ ಎಲ್ಲ ಅದೇನದು ಅದು ಒಂದು ಪ್ರಾಣಿಯ ಒಂದು ಮಲ, ಅದನ್ನ ಯಾರಾದ್ರೂ ಸಾರಿಸ್ಲಿಕ್ಕೆ ಅಥವಾ ಬೇರೆ ದಿಕ್ಕಿನಕ್ಕಾದ್ರೂ ಉಪಯೋಗಿಸ್ತಾರ ಅಂತ. ಆಮೇಲೆ ಈಗ ಅವರೇ ಕಂಡುಹಿಡಿದಿದ್ದಾರೆ ಅದನ್ನ. ಹೌದು, ಅದ್ರಲ್ಲಿ ಆಂಟಿಸೆಪ್ಟಿಕ್ ಅಂಶ ಇದೆ ಅಂತ ಹೇಳ್ಬಿಟ್ಟು ಅದು ನಮ್ಮ ಆರೋಗ್ಯವನ್ನ ಅದು ಕಾಪಾಡುತ್ತೆ ಅಂತ ಹೇಳಿದ್ರು ಅಲ್ವಾ? ಸೊ ಅದನ್ನ ಕಂಡುಹಿಡಿಯೋದಕ್ಕೆ ಅವ್ರಿಗೆ ಯಾಕೆ ಅಷ್ಟು ಸಮಯ ಬೇಕಾಯ್ತು ಅಲ್ವಾ? ವೇಸ್ಟ್ ಮಾಡಿದ್ರಲ್ವ ಅವರು ತಮ್ಮ ಅಮೂಲ್ಯ ಸಮಯವನ್ನ ಮತ್ತೆ ಜ್ಞಾನವನ್ನ ಹಣವನ್ನ ಎಲ್ಲವನ್ನ ವ್ಯಯಿಸಿದ್ರು. ನಮ್ಮ ವೇದಗಳಿರೋದನ್ನ ಹಾಗೆ ಒಪ್ಕೊಂಡಿದ್ರೆ ಅವ್ರು ಅದನ್ನ ಬೇರೆ ಏನಕ್ಕಾದ್ರೂ ಅವ್ರ ಸಮಯವನ್ನ ಅವರು ಉಪಯೋಗಿಸ್ಕೋಬಹುದಾಗಿತ್ತು ಅಲ್ವಾ? ಅದನ್ನೇ ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಆ ವೇದಗಳ ಮಹತ್ವವನ್ನು ಅರ್ಥ ಮಾಡಿಸ್ಲಿಕ್ಕೆ ಇದನ್ನ ಹೇಳ್ತಾರೆ. ಯಾಕಂದ್ರೆ ಇದು ಈಶೋಪನಿಷತ್ ಬಂದು ವೇದಗಳ ಒಂದು ಭಾಗ ಅಲ್ವಾ? ಹಾಗಿದ್ರೆ ಅನುಗಮನ ಅಂದ್ರೆ ಮೇಲಿನಿಂದ ಕೆಳಕ್ಕೆ, ನಿಗಮನ ಅಂದ್ರೆ ಕೆಳಗಿನಿಂದ ಮೇಲಕ್ಕನ ಮಾತಾಜಿ? ಊಟ ಆಗ್ತದೆ. ನಿಗಮನ ಅಂತಂದ್ರೆ ಮೇಲಿಂದ ಕೆಳಕ್ಕೆ ಮಾತಾಜಿ. ನಿಗಮನ ಅಂದ್ರೆ ನಿಗಮನ ಅಂದ್ರೆ ಮೇಲಿಂದ ಕೆಳಗೆ. ಹೌದು. ಡಿಡಕ್ಟಿವ್ ಅಥವಾ ಅವರೋಹಣ ಒಂದನ್ನ ಇಟ್ಕೊಂಡ್ಬಿಡಿ ನೀವು, ಯಾವ್ದನ್ನಾದ್ರೂ ಒಂದನ್ನ. ಅವರೋಹಣ ಅದನ್ನ ಇಟ್ಕೊಂಡ್ಬಿಡಿ. ಮತ್ತೆ ಇವಾಗ ಸದ್ಗುರುವಿನ ಲಕ್ಷಣಗಳೇನು? ಅದು ತುಂಬಾ ಮುಖ್ಯವಾದದ್ದು ಅಲ್ವಾ? ಸದ್ಗುರು ಯಾರನ್ನ ಬೇಕಾದ್ರೆ ನಾವು ಗುರು ಅಂತ ಒಪ್ಕೋಬಹುದಾ? ಇಲ್ಲ ಮಾತಾಜಿ. ಇರ್ಬೇಕು, ವೇದ ಜ್ಞಾನಗಳನ್ನ ತಿಳಿದಂತವರಾಗಿರ್ಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ಬೇಕು. ವೇದಗಳನ್ನ ಅವರು ಪುಸ್ತಕ ತಗೊಂಡು ಓದ್ಬಿಟ್ರೆ ಓಕೆನಾ? ಜ್ಞಾನ ಪಡ್ಕೊಂಡಿದ್ದಾರೆ ವೇದ ಜ್ಞಾನ. ಬೇರೆಯವರಿಗೆ ಅರ್ಥೈಸುವಂತಹ ಸಾಮರ್ಥ್ಯ ಅವರಲ್ಲಿ ಇರ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಇವಾಗ ಜಸ್ಟ್ ಚರ್ಚೆ ಮಾಡಿದ್ವಿ ನಾವು. ಗುರು ಪರಂಪರೆಯಲ್ಲಿ ಬಂದಿರ್ಬೇಕು. ಜ್ಞಾನವನ್ನ ಗುರು ಪರಂಪರೆಯಲ್ಲಿ ಅವ್ರು ತಿಳ್ಕೊಂಡಿರ್ಬೇಕು ಅಲ್ವಾ? ನಾನು ರ್ಯಾಂಕ್ ಹೋಲ್ಡರು ನಾನು ಅಂತ ಹೇಳ್ಬಿಟ್ಟು ನಾನು ವೇದಗಳನ್ನ ಓದಿದ್ರೆ ಅವ್ರನ್ನ ಸದ್ಗುರು ಅಂತ ಹೇಳಕ್ ಆಗಲ್ಲ ಅಲ್ವಾ? ಅವ್ರು ಗುರು ಪರಂಪರೆಯಲ್ಲಿ ಆ ಜ್ಞಾನವನ್ನ ಪಡ್ಕೊಂಡಿರ್ಬೇಕು. ಮತ್ತೆ ಅದನ್ನ ಅವರು ತಮ್ಮ ಜೀವನದಲ್ಲಿ ಅವರು ಅದನ್ನ ಅಳವಡಿಸ್ಕೊಂಡಿರ್ಬೇಕು ಅಲ್ವಾ? ಸೊ ಅವರು ಸದ್ಗುರು. ಓಕೆ. ಸೊ ಮತ್ತೆ ನೆಕ್ಸ್ಟ್ ಪ್ರಾರ್ಥನೆ. ಇದ್ರಲ್ಲಿ ನಾವು ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಸೊ ಇಲ್ಲಿ ಅನುವಾದದಲ್ಲಿ ಯಾರಾದ್ರೂ ಓದಿ ಅನುವಾದ. ಮಾತಾಜಿ ಹರೇ ಕೃಷ್ಣ. ಹೌದು. ದೇವೋತ್ತಮ ಪರಮ ಪುರುಷನು ಪರಿಪೂರ್ಣನು ಮತ್ತು ಸಂಪೂರ್ಣನು. ಅವನು ಸಂಪೂರ್ಣವಾಗಿ ಪರಿಪೂರ್ಣನಾದುದರಿಂದ ಅವನಿಂದ ಹೊರಹೊಮ್ಮುವ ಈ ದೃಗ್ಗೋಚರ ಜಗತ್ತೇ ಮೊದಲಾದ ಎಲ್ಲ ಸೃಷ್ಟಿಗಳು ಸಂಪೂರ್ಣವಾಗಿರುತ್ತದೆ.
ಸಂಪೂರ್ಣವಾದುದರಿಂದ ಏನೇ ಉತ್ಪತ್ತಿ ಆದರೂ ಅದು ಸ್ವಯಂ ಪರಿಪೂರ್ಣವಾಗಿಯೇ ಇರುತ್ತದೆ. ಭಗವಂತನು ಸಂಪೂರ್ಣನಾದ್ದರಿಂದ ಅವನಿಂದ ಅನೇಕ ಸಂಪೂರ್ಣವಾದ ವಸ್ತುಗಳು ಹುಟ್ಟಿದರೂ ಅವನು ಸಂಪೂರ್ಣ ಶೇಷ ಭಾಗವಾಗಿ ಉಳಿಯುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇದೆಲ್ಲರಿಗೂ ಅರ್ಥ ಆಗಿದೆಯಲ್ಲ. ಸೊ ಭಗವಂತ ಪರಿಪೂರ್ಣ. ಇವಾಗ ನಮ್ಮ ಹತ್ರ ಇರೋದನ್ನ ಏನಾದ್ರು ನಾನು ಯಾರಿಗಾದ್ರೂ, ಇವಾಗ ನಂತರ 5 ಸೇಬಿದೆ ಅಂದ್ರೆ 1 ಸೇಬನ್ನ ನಾನು ಯಾರಿಗಾದ್ರೂ ಕೊಟ್ರೆ, ಸೊ ನಾನಿಲ್ಲಿ ಅದು ನನ್ನಲ್ಲಿ ಅಪರಿಪೂರ್ಣವಾಗುತ್ತೆ. ಅಂದ್ರೆ ನನ್ನ ಹತ್ರ ಈಗ ಎಷ್ಟಿರ್ಬೇಕಾಗಿತ್ತೋ ಅಷ್ಟಿರ್ಲಿಲ್ಲ. ಆದ್ರೆ ಭಗವಂತ ಆತರ ಅಲ್ಲ ಅಲ್ವಾ. ಅವ್ರು ಯಾರಿಗೆ ಏನನ್ನ ಕೊಟ್ರು ಸಹ ಅವರಲ್ಲೂ ಸಹ ಅದು ಪೂರ್ಣವಾಗಿ ಅದು ಇದ್ದೇ ಇರುತ್ತೆ ಅಲ್ವಾ. ಮತ್ತೆ ಬೇರೆಯವ್ರಿಗೆ ಕೊಟ್ಟಿರೋದನ್ನು ಸಹ ಅದು ಪರಿಪೂರ್ಣವಾಗೇ ಇರುತ್ತೆ. ನೋಡಿ, ನಮ್ಗೆ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ನಾವಿಲ್ಲಿ ಪರಿಪೂರ್ಣವಾಗಿ ನಾವು ಜೀವನವನ್ನ ಮಾಡ್ತಿದೀವಿ. ನಮ್ಗೆ ಇಲ್ಲಿ ಏನೇ ಒಂದು ಏನು ಇನ್ಕಂಪ್ಲೀಟ್ನೆಸ್ ಅನ್ನೋದು ಇಲ್ಲ ಅಲ್ವಾ. ಒಂದು ಇರುವೆನೂ ಸಹ ಜೀವನ ಮಾಡ್ತಾ ಇದೆ. ಅಷ್ಟು ಚಿಕ್ಕ ಒಂದು ಬ್ಯಾಕ್ಟೀರಿಯಾ, ವೈರಾಣು ಎಲ್ಲವೂ ಸಹ ಅದಕ್ಕೆ ಕೈಕಾಲಿಲ್ಲಪ್ಪ, ನನ್ ಕಣ್ಣಿಲ್ಲ ಅಂತೇನೆ ಅದು ಜೀವನವನ್ನ ಅದು ನಿಲ್ಸಿಲ್ಲ ಅಲ್ವಾ. ಸೊ ಎಲ್ಲ ಸಕಲ ಜೀವರಾಶಿಗಳನ್ನು ಸಹ ಪರಿಪೂರ್ಣವಾಗಿ ಅದು ಜೀವನವನ್ನ ಮಾಡ್ತಾ ಇದೆ ಅಲ್ವಾ. ಈ ಭೌತಿಕ ಪ್ರಪಂಚನೂ ಸಹ ಹಾಗೆ ಪರಿಪೂರ್ಣವಾಗಿ ಇಲ್ಲಿದೆ. ಇಲ್ಲೇನೇ ಒಂದು ಲೋಪ ದೋಷಗಳು ಅನ್ನೋದು ಇಲ್ಲ ಅಲ್ವಾ. ಸೊ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದೇವೋತ್ತಮ ಪುರುಷ, ಅವನು ಪರಿಪೂರ್ಣ, ಅವನು ಸಂಪೂರ್ಣ. ಸೊ ಅವನಿಂದ ಹೊರಹೊಮ್ಮುವ ಈ ದೃಗ್ಗೋಚರ ಜಗತ್ತೇ ಮೊದಲಾದ ಎಲ್ಲ ಸೃಷ್ಟಿಗಳು ಸಂಪೂರ್ಣವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇಲ್ಲಿ ನೋಡಿ, ಇವಾಗ ನಾನೇನಾದ್ರೂ ಎಲ್ಲಾದ್ರೂ ಪ್ರಯಾಣ ಮಾಡಿದ್ರೆ ಅರ್ಧ ದಾರಿಗೆ ಹೋದ್ಮೇಲೆ ನಾನು ಪೆಟ್ರೋಲ್ ಇದೆಯಾ ಅಂತ ನೋಡ್ಕೋಬೇಕು ಅಲ್ವಾ. ಪೆಟ್ರೋಲ್ ತುಂಬಿಕೊಂಡೇ ನಾನು ಪ್ರಯಾಣ ಮಾಡ್ಬೇಕಾಗತ್ತೆ. ಆದ್ರೆ ಭಗವಂತನ ಸೃಷ್ಟಿಯಲ್ಲಿರೋದೆಲ್ಲಾನು ಸಹ ಈ ನೋಡಿ, ಈ ಒಂದು ಜಗತ್ತು, ಈ ಭೂಮಿನೇ ಆಗ್ಲಿ ತಿರುಗ್ತಾ ಇದೆ. ಯಾವುದೇ ಒಂದು ಅದಕ್ಕೆ ಏನ್ ಹೇಳ್ತಾರೆ, ಅನಿಲ ಅಥವಾ ಯಾವುದೇ ಒಂದು ಇಂಧನ ಬೇಕಾಗಿಲ್ಲ ಅಲ್ವಾ. ಅದು ಭಗವಂತನ ಆ ಒಂದು ಶಕ್ತಿಯಿಂದ ಅದು ತಿರುಗ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಭಗವಂತ ಸೃಷ್ಟಿ ಮಾಡಿರುವಂತಹ ಈ ದೃಗ್ಗೋಚರ ಜಗತ್ತೇ ಎಲ್ಲನೂ ಸಹ ಸಂಪೂರ್ಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಂಪೂರ್ಣವಾದುದರಿಂದ ಏನೇ ಉತ್ಪತ್ತಿಯಾದ್ರೂ ಅದು ಸ್ವಯಂ ಪರಿಪೂರ್ಣವಾಗೇ ಇರುತ್ತದೆ. ಭಗವಂತನು ಸಂಪೂರ್ಣನಾದ್ದರಿಂದ ಅವನಿಂದ ಅನೇಕ ಸಂಪೂರ್ಣವಾದ ವಸ್ತುಗಳು ಹುಟ್ಟಿದರೂ ಅವನು ಸಂಪೂರ್ಣ ಶೇಷಭಾಗವಾಗಿ ಉಳಿತಾನೆ. ಅವನು ಅಷ್ಟೆಲ್ಲ ಕೊಟ್ಟರು ಸಹ ನೋಡಿ, ಎಲ್ಲರಿಗೂ ಕೊಡ್ತಾನೆ ಇದ್ದಾನೆ ಅವನು. ಆದ್ರೂ ಅವನಿಂದ ಎಷ್ಟು ವಿಸ್ತರಣೆಗಳಾಗ್ತಾ ಇದೆ ಅಲ್ವಾ. ವಿಭಿನ್ನಾಂಶ, ಸ್ವಾಂಶ ವಿಸ್ತರಣೆ, ಇಷ್ಟೆಲ್ಲ ಆದ್ರೂ ಸಹ ಅವರು ಪರಿಪೂರ್ಣವಾಗೇ ಇರ್ತಾರೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಲ್ವಾ. ಇವಾಗ ಒಂದು ಕ್ಯಾಂಡಲ್ ಇದೆ ಅಂತಂದ್ರೆ ಆ ಕ್ಯಾಂಡಲ್ ಇಂದ ನಾವು ಅನೇಕ ಕ್ಯಾಂಡಲ್ ಅನ್ನ ನಾವು ಹಚ್ಬಹುದು ಅಲ್ವಾ. ಇವಾಗ ಅನೇಕ ಕ್ಯಾಂಡಲ್ ನ ಹಚ್ಚಿದ್ರು ಸಹ ಆ ಮೊದಲನೇ ಕ್ಯಾಂಡಲ್ ಅಲ್ಲಿ ಇರುವಂತಹ ಆ ಒಂದು ಬೆಳಕು, ಶಾಖ ಅದು ಕಡಿಮೆ ಆಗೋದಿಲ್ಲ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಿಮ್ಗೆ ಪರಿಪೂರ್ಣ ಸಾಕ್ಷಾತ್ಕಾರ ಅಂದ್ರೆ ಏನನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಪರಿಪೂರ್ಣ ಸಾಕ್ಷಾತ್ಕಾರ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಸಾಕ್ಷಾತ್ಕಾರ ಅಲ್ವಾ. ಸೊ ಆದ್ರೆ ಬೇರೆ ಮಾಯಾವಾದಿಗಳು, ನಿರಾಕಾರವಾದಿಗಳು ಅವ್ರ ಪ್ರಕಾರ ಪರಿಪೂರ್ಣ ಅಂದ್ರೆ ಅವ್ರ ಪ್ರಕಾರ ಏನು ಪರಿಪೂರ್ಣತೆ ಅಂದ್ರೆ? ಸಾಕ್ಷಾತ್ಕಾರ ಯಾವ ಸಾಕ್ಷಾತ್ಕಾರ? ಬ್ರಹ್ಮನ್. ಅವರ ಪ್ರಕಾರ ಬ್ರಹ್ಮನ್ ಸಾಕ್ಷಾತ್ಕಾರ ಅಲ್ವಾ. ಆ ಬ್ರಹ್ಮ ಜೊತೆಗೆ ಹೋಗಿ ಲೀನ ಆಗದೆ ಅವರು ಪರಿಪೂರ್ಣತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಆದ್ರೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು ಪರಿಪೂರ್ಣ ಸಾಕ್ಷಾತ್ಕಾರ ಅಂತಂದ್ರೆ ಆ ಭಗವಾನ್, ಆ ದ್ವಿಭುಜ ರೂಪ ಇರುವಂತಹ, ಶ್ಯಾಮಸುಂದರ ರೂಪ ಇರುವಂತಹ ಆ ಒಂದು ಕೃಷ್ಣನನ್ನ ನಾವು ಪಡೆಯೋದೇ, ಅವರ ಸೇವೆ ಮಾಡದೆ ಪರಿಪೂರ್ಣತೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸಿದ್ದಾರೆ ಅಲ್ವಾ. ಸೊ 3 ಹಂತದ ಸಾಕ್ಷಾತ್ಕಾರ ಇದೆ: ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರ. ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿ ಇಲ್ಲಿ ಪ್ರಭುಪಾದರು ಈ ಒಂದು ಭಾವಾರ್ಥದಲ್ಲಿ ಅರ್ಥ ಮಾಡಿಸ್ತಾ ಇರೋದು. ಸೊ ನಮ್ಗೆ ಇವಾಗ ಇಲ್ಲಿ ಏನ್ ಹೇಳ್ತಾ ಇದ್ರೆ ಅನುವಾದದಲ್ಲಿ ನಾವೆಲ್ಲ ಪರಿಪೂರ್ಣರು ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸಿದ್ಯಾ ಆತರ ಪರಿಪೂರ್ಣತೆ, ನಾವು ಪರಿಪೂರ್ಣರಾಗಿದ್ದೀವಿ ಅಂತ ಅನ್ಸಿದ್ಯಾ? ಅಥವಾ ನಮ್ಮಲ್ಲಿ ಏನಾದ್ರು ಅಪರಿಪೂರ್ಣತೆ ಕಾಡ್ತಾ ಇದೆಯಾ? ಹೌದು ಮಾತಾಜಿ. ಯಾಕೆ ಆತರ ಆಗ್ತಾ ಇದೆ ಅಪರಿಪೂರ್ಣತೆ? ಯಾಕಂದ್ರೆ ಇಲ್ಲಿ ಹೇಳ್ತಾ ಇದ್ರೆ, ನಮ್ಮ ಶಾಸ್ತ್ರನೇ ಹೇಳ್ತಾ ಇದೆ ಭಗವಂತ ಪರಿಪೂರ್ಣ, ಅವರಿಂದ ಏನೇ ಬಂದ್ರು ಸಹ ಅದು ಪರಿಪೂರ್ಣ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಗೆಲ್ಲರಿಗೂ ಸಹ ಅಪರಿಪೂರ್ಣತೆ ಕಾಡ್ತಾ ಇದೆ ಅಲ್ವಾ. ಯಾಕೆ ಆತರ? ಮಾತಾಜಿ, ಭಗವಂತನಿಂದ ಬೇರ್ಪಟ್ಟಿದ್ದೇವೆ. ನಾವು ಅವರಿಂದ ದೂರ ಬಂದ್ಬಿಟ್ಟಿದ್ದೇವೆ, ಬೇರ್ಪಟ್ಟಿದ್ದೇವೆ ಮಾತಾಜಿ. ಹರಿ ಬೋಲ್ ಅಲ್ವಾ. ನಾವು ಅವರಿಂದ ಬೇರ್ಪಟ್ಟಿದೀವಿ ಅಲ್ವಾ. ನಾವ್ ಯಾವಾಗ ಮತ್ತೆ ಅವರಿಗೆ ಶರಣಾದ್ರೆ, ಮತ್ತೆ ಅವರ ಜೊತೆ ಇದ್ರೆ, ಅವರ ಇಚ್ಛೆನೆ ನಮ್ಮ ಇಚ್ಛೆ ಆದಾಗ ಏನಾಗುತ್ತೆ, ನಾವು ಆ ಪರಿಪೂರ್ಣತೆನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಲ್ವಾ. ಇವಾಗ ಪಶು ಪ್ರಾಣಿ ಪಕ್ಷಿಗಳಿಗೆ ಏನು ಗೊತ್ತಾಗ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ ಅಲ್ವಾ. ಆಹಾರ, ನಿದ್ರೆ, ಭಯ, ಮೈಥುನದಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಈಗ ಮನುಷ್ಯರು ಅಲ್ವಾ, ನಮಗ್ ಮಾತ್ರನೇ ಆತರ ಇನ್ಕಂಪ್ಲೀಟ್ನೆಸ್ ಅನಿಸ್ತಾ ಇರೋದು. ಆದ್ರೆ ಭಗವಂತನ ಇಲ್ಲ, ಎಲ್ಲರೂ ಪರಿಪೂರ್ಣ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಾವು ಪ್ರಭುಪಾದರದಕ್ಕೆ ಏನ್ ಎಕ್ಸಾಂಪಲ್ ಕೊಟ್ರು, ಈ ಕೈಯಿನ ಎಕ್ಸಾಂಪಲ್ ಅನ್ನ ಕೊಟ್ರು. ಈ ಕೈ ದೇಹದ ಭಾಗ ಅಲ್ವಾ. ಆದ್ರೆ ಇದೇನ್ ಮಾಡುತ್ತೆ ಪಾಪ, ಕಷ್ಟಪಟ್ಟು ಕೆಲಸ ಮಾಡಿ ಅದು ಆಹಾರವನ್ನ ಅದು ಬಾಯಿಗೆ
ಕೊಡುತ್ತೆ, ಅಂದ್ರೆ ಈ ಶರೀರಕ್ಕೆ ಕೊಡುತ್ತೆ ಅಲ್ವಾ. ಅವಾಗ ಕೈಗೇನಾದ್ರೂ ಅನ್ಸಿದ್ರೆ ಇದೇನಿದು ನಾನ್ ಮಾತ್ರ ಯಾಕೆ ಇಷ್ಟು ಕಷ್ಟ ಪಡ್ಬೇಕು, ಬೇರೆಯವರೆಲ್ಲ ಇಷ್ಟು ಸುಖವನ್ನ ಅನುಭವಿಸ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಈ ದೇಹದಿಂದ ಈ ಕೈ ಬೇರ್ಪಟ್ರೆ ಏನಾಗುತ್ತೆ, ಈ ಕೈಗೇನಾದ್ರೂ ಒಂದು ಅಸ್ತಿತ್ವ ಇದೆ ಅನ್ಸುತ್ತೆ, ನೋಡ್ಲಿಕ್ಕೆ ಅದು ಕೈ ತರ ಇದೆ. ಹೌದು, ಯಾರೇ ನೋಡಿದ್ರು ಹೌದು ಇದು ಕೈ ಅಂತಾನೆ ಹೇಳ್ತಾರೆ. ಆದ್ರೆ ಆ ಕೈಗೇನಾದ್ರೂ ಒಂದು ಬೆಲೆ ಇದೆಯಾ, ಅದಕ್ಕೇನಾದ್ರೂ ಒಂದು ಅರ್ಥ ಇದೆಯಾ, ಅದರ ಅಸ್ತಿತ್ವಕ್ಕೆ ಏನಾದ್ರೂ ಒಂದು ಅರ್ಥ ಇದೆಯಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ. ಈ ಕೈ ಯಾವ್ದ್ರ ಜೊತೆ ಇರ್ಬೇಕು, ದೇಹದಿಂದ. ಈ ದೇಹಕ್ಕೆ ಅಂಟ್ಕೊಂಡಿರ್ಬೇಕು, ದೇಹಕ್ಕೆ ಜೊತೆಲಿದ್ದು ದೇಹದ ಕೆಲಸವನ್ನ ಮಾಡ್ಬೇಕು, ಅವಾಗಷ್ಟೇ ಇದಕ್ಕೊಂದು ಅಸ್ತಿತ್ವ ಅಂತ ಅಲ್ವಾ. ಅಕಸ್ಮಾತ್ ಈ ದೇಹದ ಜೊತೆ ಇದ್ರೂನು ಸಹ ಅದು ದೇಹದ ಕೆಲಸವನ್ನ ಮಾಡ್ತಿಲ್ಲ ಅಂದ್ರೆ ಇದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಲ್ವಾ. ನಾವೀಗ ಪ್ಯಾರಾಲಿಸಿಸ್ ಆಗಿರೋದನ್ನ ನಾವು ನೋಡಿದೀವಿ. ಆ ಸ್ಟ್ರೋಕ್ ಆದ ವ್ಯಕ್ತಿಗೆ ಕೈ ಇರುತ್ತೆ, ಆದ್ರೆ ಏನ್ ಪ್ರಯೋಜನ, ಆ ಕೈ ದೇಹದ ಸೇವೆಯನ್ನ ಮಾಡ್ತಿಲ್ಲ ಅಲ್ವಾ. ಅಂದ್ರೆ ನಮ್ದು ಏನರ್ಥ, ನಮ್ದು ಜೀವೇರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯದಾಸ. ನಾವು ಆ ಭಗವಂತನ ಆ ಒಂದು ಸೇವೆಯನ್ನ ಮಾಡಿದಾಗ ಅಷ್ಟೇ ನಮ್ಗೆ ಪರಿಪೂರ್ಣತೆನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಪ್ರಭುಪಾದರು ನಮ್ಗೆ ಸಾಮ್ಯತೆಯನ್ನ ಕೊಟ್ಟು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವು ಪೂರ್ಣನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ನಮ್ಗೆ ಆ ಪರಿಪೂರ್ಣತೆ ಅನ್ನೋದು ಅನುಭವಕ್ಕೆ ಬರುತ್ತೆ. ಇಲ್ಲ ಅಂದ್ರೆ ನಮ್ಗೆ ಯಾವತ್ತೂ ಸಹ ಪರಿಪೂರ್ಣತೆ ಅನುಭವಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಒಂದು ತೃಪ್ತಿ ಅನ್ನೋದಿಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಅತೃಪ್ತರಾಗಿದ್ದೀವಿ. ಮಾತಾಜಿ ಏನ್ ಕ್ವಶನ್ಸ್ ಇದೆ ಹೇಳಿ ಮಾತಾಜಿ, ನನ್ನ ಹತ್ರ ಇರ್ಲಿಲ್ಲ, ನಾನು ನೋಡ್ಲಿಕ್ಕೆ ಆಗ್ಲಿಲ್ಲ. ಏನಾದ್ರೂ ಇದ್ರಲ್ಲಿ ಕ್ವಶನ್ಸ್ ಇದೆ ಅಂದ್ರೆ ನೀವು ಡಿಸ್ಕಸ್ ಮಾಡ್ಬೋದು, ಇಲ್ಲಾಂದ್ರೆ ನಾನು ನೆಕ್ಸ್ಟ್ ಮಂತ್ರ ಒಂದಕ್ಕೆ ಹೋಗ್ತೀನಿ. ತುಂಬಾ ಮುಖ್ಯವಾಗಿ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು 3 ಹಂತದಲ್ಲಿ ಸಾಕ್ಷಾತ್ಕಾರ, ಆ ಭಗವಾನ್ ಹಂತದ ಸಾಕ್ಷಾತ್ಕಾರ, ಪರಿಪೂರ್ಣತೆ. ಸೊ ನಾವು ಪರಿಪೂರ್ಣರು ಅಂತ ನಾವ್ ಯಾವಾಗ ನಮ್ಗೆ ಅನುಭವಕ್ಕೆ ಬರುತ್ತೆ ಅಂದ್ರೆ ನಾವು ಆ ಪರಮನಿಗೆ ಸೇವೆ ಮಾಡಿದಾಗ ಅಷ್ಟೇನೆ ನಮ್ಗೆ ಆ ಒಂದು ಪರಿಪೂರ್ಣತೆಯ ಅನುಭವ ಬರ್ತಿಲ್ಲ ಅಂದ್ರೆ ನಮ್ಗೆ ಯಾವಾಗ್ಲೂ ಆ ಇನ್ಕಂಪ್ಲೀಟ್ನೆಸ್ ಫೀಲಿಂಗ್ ಇದ್ದೇ ಇರುತ್ತೆ. ನೋಡಿ, ನೀವು ಯಾರನ್ನೇ ಬೇಕಾದ್ರೆ ಕೇಳಿ, ಎಷ್ಟೇ ಅವರು ರಿಚ್ ಆಗಿರ್ಬೋದು, ಎಲ್ಲ ಭಗವಂತ ಏನೆಲ್ಲ ಅಷ್ಟೈಶ್ವರ್ಯಗಳನ್ನೆಲ್ಲವನ್ನು ಸಹ ಅವನಿಗೆ ಕೊಟ್ಟಿರ್ಬೋದು, ಆದ್ರೂ ಸಹ ಅವ್ರಿಗೆ ಏನೋ ಒಂದು ಕೊರತೆ ಅನ್ಸುತ್ತೆ. ಅವ್ರು ಯಾವಾಗ ಭಗವಂತನ ಸೇವೆಗೆ ತಮ್ಮನ್ನ ತಾವು ತೊಡಗಿಸ್ಕೊತಾರೋ ಅವಾಗಷ್ಟೇನೆ ಅವ್ರಿಗೆ ಆ ಒಂದು ನಿಜವಾದ ಆತ್ಮಾನಂದ ಅನ್ನೋದು ದೊರಕೋದು ಅಲ್ವಾ. ಹರೇ ಕೃಷ್ಣ. ಯಾರತ್ತಾದ್ರೂ ಇದ್ರು ಪ್ರಶ್ನೆಗಳಿದ್ರೆ ಹೇಳ್ಬೇಕಮ್ಮ. ಅವ್ರನ್ನ ಬೇಕಾದ್ರೆ ನಾನು ಹೋಸ್ಟ್ ಮಾಡ್ತೀನಿ, ಕೋ ಹೋಸ್ಟ್ ಮಾಡ್ತೀನಿ. ಬೇಕಾದ್ರೆ ಶೇರ್ ನೀವು ಮಾಡ್ತೀರಾ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಹಾಗೆ ಹೇಳ್ತೀರಾ ಅಂದ್ರೂ ಓಕೆ, ಹೇಳಿ. ಮತ್ತೆ ಆತ್ಮದ 4 ದೋಷಗಳನ್ನು ಪಟ್ಟಿ ಮಾಡಿ. ಅದೆಲ್ಲ ಬೇಡ ಮಾತಾಜಿ, ಅದನ್ನ ನಾನು ಹೇಳಿದಿನಲ್ಲ ಅಷ್ಟರಲ್ಲಿ. ಅದಕ್ಕಿಂತ ಎಕ್ಸ್ಟ್ರಾ ಏನಾದ್ರು ಇದ್ರೆ ಹೇಳಿ ಕ್ವಶನ್. ಇದ್ರಲ್ಲಿ ಯಾವ್ದು ಈಶಾವಾಸ್ಯದಲ್ಲಿ ಇದೆ ಮಾತಾಜಿ. ಓಕೆ, ಪ್ರಾರ್ಥನೆಯಲ್ಲಿ ಏನಾದ್ರು ಇದೆಯಾ, ಪ್ರಶ್ನೆ ಇದೆಯಾ ಪ್ರಾರ್ಥನೆಯಲ್ಲಿ? ಇಲ್ಲ ಮಾತಾಜಿ. ಹಾಗಾದ್ರೆ ಮಂತ್ರ 1ಕ್ಕೆ ಹೋಗೋಣಂತೆ. ಸೊ ಮಂತ್ರ 1ದಲ್ಲಿ ಏನ್ ಹೇಳ್ತಾ ಇದಾರೆ, ಇಲ್ಲಿಂದಾನೇ ಶುರುವಾಗೋದು ಈಶೋಪನಿಷತ್ತು. ಸೊ ಇದು ಈಶಾ ಅಂತ ಶುರುವಾಗೋದ್ರಿಂದ ಇದನ್ನ ಈಶೋಪನಿಷತ್ ಅಂತ ಹೇಳ್ಬಿಟ್ಟು ಕರೀತಾ ಇದಾರೆ. ಈಶಾವಾಸ್ಯ ತತ್ವವನ್ನ ಹೇಳೋದ್ರಿಂದ ಇದನ್ನ ಈಶೋಪನಿಷತ್ ಅಂತ ಹೇಳ್ತಾ ಇದಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದಃ ಕಸ್ಯ ಸ್ವಿಧನಂ. ಹರೇ ಕೃಷ್ಣ. ಯಾರಾದ್ರೂ ಓದಿ ಅನುವಾದ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಹರೇ ಕೃಷ್ಣ. ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುವು ಭಗವಂತನ ನಿಯಂತ್ರಣದಲ್ಲಿದೆ, ಅವನೇ ಅವುಗಳ ಒಡೆಯ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಅವಶ್ಯವಾದ ವಸ್ತುಗಳನ್ನು ಮಾತ್ರ, ಅವನ ಭಾಗವೆಂದು ಮೀಸಲಿಟ್ಟದ್ದನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ಇತರರಿಗೆ ಸೇರಿದ ವಸ್ತುಗಳೆಂದು ಚೆನ್ನಾಗಿ ತಿಳಿದುಕೊಂಡು ಇತರ ವಸ್ತುಗಳನ್ನು ಸ್ವೀಕರಿಸಬಾರದು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸಹ ಈ ಈಶಾವಾಸ್ಯ ತತ್ವ ಅರ್ಥ ಆಗಿದೆ ಅಲ್ವಾ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಹೇಳಿ ಮಾತಾಜಿ. ಅಂದ್ರೆ ನಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾ ಮಾತಾಜಿ ಅನುವಾದ? ಅಲ್ಲ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಡಿ ಮಾತಾಜಿ. ಇಂಪಾರ್ಟೆಂಟ್ ಏನ್ ಅರ್ಥ ಮಾಡ್ಕೊಂಡಿದ್ರೆ ಅದನ್ನ ಮಾತ್ರ ಹೇಳಿ, ಅಲ್ಲಿರೋದನ್ನೇ ಹೇಳ್ಬೇಡಿ. ಏನ್ ಅರ್ಥ ಅಂದ್ರೆ ಮಾತಾಜಿ ನಮಗೆ ಏನ್ ಇರುತ್ತೋ ಅದ್ರಲ್ಲೇ ನಾವು ತೃಪ್ತಿ ಪಡ್ಬೇಕು. ಮತ್ತೆ ಬೇರೆದ್ರಲ್ಲಿ ಇರುತ್ತಲ್ಲ ಅದು ನಮಗೆ ಆಸೆ ಮಾಡಬಾರ್ದು, ಆಮೇಲೆ ಅದು ಬಯಸಬಾರ್ದು ನಾವು. ಅದಕ್ಕೋಸ್ಕರ ಭಗವಂತ ಏನಂದಿದ್ದಾರೆ, ನಮ್ಮ ಹತ್ರ ಏನಿದೆ ಅಂದ್ರೆ ಬೇರೆಯವ್ರದ್ದು ಸ್ವೀಕಾರ ಮಾಡಬಾರ್ದು, ನಮ್ದ್ರಲ್ಲಿನೇ ನಾವು ತೃಪ್ತಿ ಪಡ್ಬೇಕು ಅಂತ ಹೇಳಿದ್ದಾರೆ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನಮ್ಗೆ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಭಗವಂತನೇ ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇರೋದು ಅಲ್ವಾ. ಬರೀ ನಮ್ಮನ್ನೊಬ್ಬರನ್ನೇ ಅಲ್ಲ, ಈ ಯಾವ್ದು ಜಡ ವಸ್ತುಗಳಿದೆ ಎಲ್ಲ ಚರ ಅಕ್ಷರ ಮತ್ತೆ ನಡೀತಾ ಇರೋದು, ನಡೀದಲೇ ಇರೋದು ಎಲ್ಲ ವಸ್ತುಗಳನ್ನ ಅವರೇ ಇಲ್ಲಿ ಏನು ನಿಯಂತ್ರಣದಲ್ಲಿ ಇಟ್ಕೊಂಡಿರೋದು. ಅದರಿಂದ ಅವರೇ ಒಡೆಯ ಅಲ್ವಾ, ಎಲ್ಲದರ ಒಡೆಯ ಅವರೇನೇನೆ. ಸೊ ಅದಕ್ಕೋಸ್ಕರ ಎಲ್ಲವೂ ಸಹ ಯಾರಿಗೆ ಸೇರ್ಬೇಕು, ಆ ದೇವೋತ್ತಮ ಪರಮ ಪುರುಷನಿಗೆ ಸೇರ್ಬೇಕು. ಆದ್ರೆ ನಾವು ಅವರ ಮಕ್ಕಳು ಅಲ್ವಾ. ಸೊ ನಮ್ದು ಅಂತ ಒಂದು ಭಾಗ ಇರುತ್ತೆ, ಆ ಭಾಗವನ್ನ ಮಾತ್ರ ನಾವು
ಅನುಭವಿಸ್ಬೇಕು, ಅದನ್ನ ಮಾತ್ರ ನಾವು ಉಪಯೋಗಿಸ್ಕೋಬೇಕು. ಬೇರೆಯವರ ಭಾಗಕ್ಕೆ ನಾವು ಯಾವತ್ತೂ ಆಸೆ ಪಡಬಾರದು ಅಂತ ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ರೆ, ಇದೇ ಈಶಾವಾಸ್ಯ ತತ್ವ. ಇದೊಂದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಎಲ್ಲರನ್ನೂ ಅಳವಡಿಸ್ಕೊಂಡ್ಬಿಟ್ರೆ ಈ ಒಂದು ಭೌತಿಕ ಪ್ರಪಂಚವೇ ವೈಕುಂಠವಾಗ್ಬಿಡತ್ತೆ ಅಲ್ವಾ. ಸೊ ಅಲ್ಲಿ ಏನ್ ಜಗಳ, ಇವಾಗ ಜಗಳ ಬರ್ತಿರೋದೇ ಇದಕ್ಕೆ ಅಲ್ವಾ. ಸೊ ಆಹಾರದಲ್ಲಿ ನಮ್ಗೆ ಜಗಳ ಬರ್ತಾ ಇದೆ, ನೀನ್ ಜಾಸ್ತಿ ತಗೊಂತಾ ಇದೀಯ, ನಾನ್ ಜಾಸ್ತಿ ಶೇರ್ ತಗೋತಾ ಇದೀನಿ ಅಂತ ಬರ್ತಾ ಇದೆ. ವಸ್ತುಗಳಲ್ಲಿ ನಾವು ಜಗಳ ಆಡ್ತಾ ಇದೀವಿ, ಇದು ನನಗೆ ಸಂಬಂಧಪಟ್ಟಿರೋದು, ಇದು ನಿನಗೆ ಅಂತ ಹೇಳ್ಬಿಟ್ಟು. ಮತ್ತೆ ಭೂಮಿಗೆ ನಾವು ಹೋರಾಟ ಮಾಡ್ತಾ ಇದೀವಿ ಅಲ್ವಾ. ಸೊ ಇವಾಗ ಅಕ್ಕಪಕ್ಕದ ಮನೆಯವರೇ ಹೋರಾಟ ಮಾಡ್ತೀವಿ, ಮತ್ತೆ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ ಜೊತೆ, ಮತ್ತೆ ಒಂದು ದೇಶ ಇನ್ನೊಂದು ದೇಶದ ಜೊತೆ ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಲ್ವಾ. ಸೊ ಆದ್ರೆ ಇದನ್ನ ನಿಜವಾಗಿ ನಾವು ನೋಡಿದ್ರೆ ಇದೆಲ್ಲವೂ ಸಹ ಯಾರಿಗೆ ಸೇರ್ಬೇಕಾಗಿರೋದು? ಭಗವಂತನಿಗೆ ಸೇರ್ಬೇಕಾಗಿರೋದು. ನಾವು ನಮ್ಮ ಪಾಲನ್ನ ಮಾತ್ರ ನಾವು ತಗೊಂಡು ಜೀವನವನ್ನ ಮಾಡಿದ್ರೆ ನಾವು ಸಂತೋಷವಾಗಿರ್ತೀವಿ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸಿದ್ರೆ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ನಮ್ಗೆ ಫಸ್ಟ್ ವಸ್ತುಗಳ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾರೆ. ಸೊ ವಸ್ತುಗಳನ್ನ ನಾವು ತಗೋಬೇಕು. ಇಲ್ಲಿ ನಮ್ಮ ಪ್ರಭುವಂತನ ಒಂದು ಶಕ್ತಿಯನ್ನ ನಮ್ಗೆ ಈ ಸೃಷ್ಟಿಯಲ್ಲಿ ನಾವ್ ಏನನ್ನೇ ನೋಡ್ಲಿ, ಯಾವ್ದೇ ನೋಡಿದ್ರು ಅದು ಎರಡಕ್ಕೆ ಅದು ಸೇರುತ್ತೆ. ಈದರ್ ಅದು ಪರಾ ಪ್ರಕೃತಿಗೆ ಸೇರುತ್ತೆ, ಇಲ್ಲಾಂದ್ರೆ ಅಪರಾ ಪ್ರಕೃತಿಗೆ ಸೇರುತ್ತೆ ಅಲ್ವಾ. ಪರ ಅಂದ್ರೆ ಏನರ್ಥ, ಅಪರ ಅಂದ್ರೆ ಏನರ್ಥ? ಭಗವಂತನ ಅಂತರಂಗ ಶಕ್ತಿ ಪರಾಪ್ರಕೃತಿ. ಸೊ ಪರ ಅಂತಂದ್ರೆ ಆಧ್ಯಾತ್ಮಿಕವಾದದ್ದು, ಆಧ್ಯಾತ್ಮಿಕ ಜಗತ್ತು ಅಲ್ವಾ. ಅಪರ ಅಂದ್ರೆ ಈ ಭೌತಿಕ ಜಗತ್ತು. ಅದಕ್ಕೆ ನೀವು ಏನನ್ನೇ ನೋಡಿದ್ರು ಸಹ ಎರಡರಲ್ಲಿ ಅದು ಒಂದರಲ್ಲಿ ಸೇರಿರ್ಬೇಕು. ಪರ ಅಥವಾ ಅಪರಾಶಕ್ತಿ ಆಗಿರ್ಬೇಕು, ಭಗವಂತನ ಅಪರಾಶಕ್ತಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಜಗತ್ತಿನಲ್ಲಿ ನಾವು ಇಲ್ಲಿ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ನಾವು ಈ ಈಶೋಪನಿಷತ್ತಿನ ಉಪದೇಶವನ್ನ ನಾವು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫಸ್ಟ್ ವಸ್ತುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಅಂತ ಯಾವ ವಸ್ತುಗಳು ಮೀಸಲಾಗಿದೆಯೋ ಅದನ್ನ ಮಾತ್ರ ನಾವು ಉಪಯೋಗಿಸ್ಬೇಕು, ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಎರಡನೇದು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ಆಸ್ತಿ ಪಾಸ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಆಸ್ತಿ ಪಾಸ್ತಿ ಬಗ್ಗೆ ಇಲ್ಲಿ ಒಡೆತನ ಕಚ್ಚಾಟ ನಡೀತಾ ಇದೆ ಅಲ್ವಾ. ನಾಯಿ ಬೆಕ್ಕುಗಳ ತರ ಇಲ್ಲಿ ಬಂಡವಾಳಶಾಹಿಗಳಿಗೂ ಮತ್ತೆ ಕಾರ್ಮಿಕರಿಗೂ ಇಲ್ಲಿ ಯುದ್ಧನೇ ನಡೀತಾ ಇದೆ. ನಾಯಿ ಬೆಕ್ಕುಗಳ ತರ ಇಲ್ಲಿ ನಾವು ಕಚ್ಚಾಡ್ತಾ ಇದೀವಿ. ಆದ್ರೆ ಪ್ರಭುಪಾದ್ರು ಏನ್ ಹೇಳ್ತಾ ಇದ್ದಾರೆ? ಸೊ ಈ ಈಶೋಪನಿಷತ್ ಇರೋದು ನಾಯಿ ಬೆಕ್ಕುಗಳ ತರ ಕಚ್ಚಾಡೋರ್ಗಲ್ಲ ಅಲ್ವಾ, ಮನುಷ್ಯರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಆಸ್ತಿ ಪಾಸ್ತಿ ಎಲ್ಲವೂ ಸಹ ಭಗವಂತನಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡಾಗ ಅಷ್ಟೇನೆ ನಮ್ಗೆ ಇಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ. ಅಂದ್ರೆ ಯಾರನ್ನಾದ್ರೂ ಒಬ್ಬರನ್ನ ನಾವು ಕೇಂದ್ರದಲ್ಲಿ ಇರಿಸ್ಕೋಬೇಕು ಅಲ್ವಾ. ನಾವು ಕೃಷ್ಣನನ್ನ ಕೇಂದ್ರದಲ್ಲಿ ಇರಿಸ್ಕೊಂಡ್ರೆ ಅಷ್ಟೇನೆ ನಮ್ಗೆ ಈ ಒಂದು ಸೋದರತ್ವ ಅಥವಾ ಭ್ರಾತೃತ್ವ ಅನ್ನೋದು ಬೆಳಿಲಿಕ್ಕೆ ಸಾಧ್ಯ ಅಲ್ವಾ. ಸೊ ಇವಾಗ ನೋಡಿ, ಒಂದು ಮನೆಯಲ್ಲಿ ಒಂದು ಕುಟುಂಬ, ಒಟ್ಟು ಕುಟುಂಬ ಇದೆ ಅಂದ್ರೆ ಯಾಕೆ ಒಟ್ಟು ಕುಟುಂಬ ಇರುತ್ತೆ? ಅಲ್ಲಿ ತಂದೆ ತಾಯಿ ಇರ್ತಾರೆ, ಅವರೇ ಕೇಂದ್ರ ಬಿಂದು ಅಲ್ವಾ. ಸೊ ಇನ್ನೆಲ್ಲರನ್ನು ಸಹ ಮಕ್ಕಳು ಅಲ್ವಾ. ಎಷ್ಟೊಂದು ಜನ ನಾವು ನೋಡಿದೀವಿ ಅಲ್ವಾ, ಅಪ್ಪ ಅಮ್ಮ ಇರೋ ತನಕ ನಾವು ಜೊತೆಲಿ ಇರ್ಬೇಕು, ಇಲ್ಲಾಂದ್ರೆ ಅಪ್ಪ ಅಮ್ಮಂಗೆ ಬೇಜಾರಾಗತ್ತೆ ಅಂತ ಹೇಳ್ಬಿಟ್ಟು ಎಷ್ಟೇ ಅವ್ರಿಗೆ ಕಷ್ಟ ಇದ್ರು ಸಹ ಅವರು ಹೊಂದ್ಕೊಂಡು ಆ ಒಂದು ಒಟ್ಟು ಕುಟುಂಬದಲ್ಲಿ ಇರ್ತಾರೆ ತಂದೆ ತಾಯಿಗಳಿಗೋಸ್ಕರ. ಅಂದ್ರೆ ಅಲ್ಲಿ ಒಂದು ಕೇಂದ್ರ ಇದ್ರೇನೆ ಅಷ್ಟೇ ನಾವೆಲ್ಲ ಜೊತೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಅಲ್ವಾ. ಅದನ್ನೇ ಇಲ್ಲಿ ನಮ್ಗೆ ಹೇಳ್ತಿದ್ರೆ, ಆ ಕೃಷ್ಣನನ್ನ ನಾವು ಕೇಂದ್ರದಲ್ಲಿ ಇರಿಸ್ಕೊಂಡ್ರೆ ಅಷ್ಟೇನೆ ಸೊ ನಾವ್ ಈ ಒಂದು ಕಚ್ಚಾಟ ಏನಿದೆ, ನಾಯಿ ಬೆಕ್ಕುಗಳ ತರ ಕಚ್ಚಾಟ ಮಾಡ್ತಾ ಇದೀವಲ್ವಾ, ಈ ಒಂದು ತುಂಡು ಭೂಮಿಗೋಸ್ಕರ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಶಾವಾಸ್ಯ ತತ್ವವನ್ನ ನಾವು ಅನುಸರಿಸಬೇಕು ಈ ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಮೂರನೇದು ಪ್ರಭುಪಾದ ಹೇಳ್ತಾ ಇರೋದು ಆಹಾರದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಆಹಾರದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಇವಾಗ ಪ್ರಾಣಿಗಳು ಅವು ಮಾಂಸವನ್ನ ತಿನ್ನುತ್ತೆ. ಎಷ್ಟೊಂದು ಪ್ರಾಣಿಗಳು, ಎಲ್ಲಾ ಪ್ರಾಣಿಗಳು ತಿನ್ನಲ್ಲ, ಅದರಲ್ಲೂ ಸಹ ಸಸ್ಯಾಹಾರಿ ಪ್ರಾಣಿಗಳು ಇದೆ. ಸೊ ಯಾವ ಪ್ರಾಣಿಗಳು ಮಾಂಸಾಹಾರವನ್ನ ತಿನ್ನುತ್ತೋ ಆ ಪ್ರಾಣಿಗಳಿಗೆ ಯಾವುದೇ ಒಂದು ಪಾಪ ಬರೋದಿಲ್ಲ ಅಲ್ವಾ. ಸೊ ಆದ್ರೆ ಇಲ್ಲಿ ಮನುಷ್ಯನಿಗೆ ಆತರ ಅಲ್ಲ, ಮನುಷ್ಯ ಪ್ರಕೃತಿಯ ನಿಯಮಗಳಿಗೆ ಒಳಗಾಗಿದ್ದಾನೆ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಯಾರಿಗೆ ಈ ಒಂದು ಪಾಪ ಪುಣ್ಯದ ಪ್ರಕ್ರಿಯೆಗೆ ಒಳಗಾಗಿದ್ದಾರೆ ಅಂದ್ರೆ ಯಾರು ಒಳಗಾಗಿದ್ದಾರೆ? ಎಲ್ಲರೂ ಒಳಗಾಗಿದಾರ? 84 ಲಕ್ಷ ಜೀವರಾಶಿಗಳು ಒಳಗಾಗಿದ್ದಾರ? ಇಲ್ಲ. ಮನುಷ್ಯನಿಗೆ. ಅದನ್ನ ನಾವ್ ಹೇಗೆ ಅರ್ಥ ಮಾಡಿಸಿದ್ರೆ ನಮ್ಗೆ ಪ್ರಭುಪಾದ್ರು, ನಾವ್ ಇವಾಗ ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಾವು ನೋಡ್ತೀವಿ ಅಲ್ವಾ. ಟ್ರಾಫಿಕ್ ಸಿಗ್ನಲ್ ನಲ್ಲಿ ಇವಾಗ ಒಂದು ನಾಯಿ ಏನಾದ್ರು ಕ್ರಾಸ್ ಮಾಡಿದ್ರೆ, ನಾಯಿನ ಆ ಒಂದು ಟ್ರಾಫಿಕ್ ಪೊಲೀಸ್ ಏನಾದ್ರು ಇಟ್ಕೊಂಡ್ಬಿಟ್ಟು ಅದನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕೋದನ್ನ ನೋಡಿದಿರಾ ನೀವು? ಇದೇನಿದು ನೀನು ರೆಡ್ ಬಂದಾಗ ನೀನು ದಾಟಿದ್ಯಾ ಅಂತ ಹೇಳ್ಬಿಟ್ಟು ಯಾರಾದ್ರೂ ನೋಡಿದಿರಾ? ನಾಯಿಯನ್ನ ಇಟ್ಕೊಂಡು ಹೋಗಿದ್ದೆ, ಅಥವಾ ಕತ್ತೆ, ಎಷ್ಟೊಂದು ಪ್ರಾಣಿಗಳು ಅಲ್ವಾ, ಹಸು ಎಲ್ಲಾನು ದಾಟ್ತಾ ಇರುತ್ತೆ, ಪಕ್ಷಿ ಎಲ್ಲಾನು ದಾಟುತ್ತೆ, ನೋಡಿದಿರಾ? ಇಲ್ಲ ಅಲ್ವಾ. ಈ ನೀತಿ ನಿಯಮಗಳೆಲ್ಲ ಅನ್ವಯಿಸೋದು ಯಾರಿಗೆ? ಮನುಷ್ಯರಿಗೆ ಮಾತ್ರನೇ ಅಲ್ವಾ. ಪುಣ್ಯ ಪಾಪದ ಅಕೌಂಟ್ ಬರೋದು ಯಾವುದೇ ಒಂದು ಕರ್ಮ ಮಾಡಿದಾಗ. ಸೊ ಇದನ್ನ ನಾವು ತುಂಬಾ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಆಹಾರವನ್ನ ನಮಗೆ ಅಂತ ಭಗವಂತ ಇಟ್ಟಿದ್ದಾರೆ, ಇಂತಹ ಆಹಾರವನ್ನೇ ನೀವು ತಿನ್ಬೇಕು ಅಂತ ಅದೊಂದು ನಿಯಮ ಇದೆ ಅಲ್ವಾ. ಸೊ ಅದನ್ನ ಬಿಟ್ಟು ನಾವು ನಾಲಿಗೆ ಚಪಲಕ್ಕೋಸ್ಕರ ನಾವು ಆ ಒಂದು ಮಾಂಸಾಹಾರವನ್ನ ಭಕ್ಷಣೆ ಮಾಡಿದ್ರೆ ಏನಾಗತ್ತೆ? ಸೊ ನಾವಲ್ಲಿ ಪಾಪವನ್ನ ನಾವು ಮಾಡ್ದಂಗಾಗತ್ತೆ ಅಲ್ವಾ. ಇದನ್ನ ನಾವು
ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಪಾಲನ್ನ ಮಾತ್ರ ನಾವು ಆಹಾರವನ್ನ ನಾವು ತಗೋಬೇಕು. ಸೊ ಹಾಗಾದ್ರೆ ನಾನು ಸಸ್ಯಾಹಾರವನ್ನ ತಿಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಏನು ಜಂಬ ಪಡ್ಬೋದಾ? ಸಸ್ಯಾಹಾರವನ್ನ ನಾನು ತಿಂತಾ ಇದ್ದೀನಿ, ನಮ್ಗೆ ಯಾಕಂದ್ರೆ ಭಗವಂತ ಹೇಳಿದ್ರೆ ನಾನು ಸಸ್ಯಾಹಾರ ತಿನ್ಬೇಕು ಅಂತ ಹೇಳ್ಬಿಟ್ಟು ಮಾಂಸಾಹಾರವನ್ನ ನಾನು ಭಕ್ಷಿಸ್ತಾ ಇಲ್ಲ. ಸೊ ಅವಾಗ ನನಗೆ ಏನು ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿ ನಾನು ಆಹಾರವನ್ನ ತಗೋತಾ ಇದ್ದೀನಿ. ಓಕೆ, ಸೊ ಅವಾಗ ನಾನು ಜಂಬ ಪಡಬಹುದಾ? ಇಲ್ಲ ಮಾತಾಜಿ. ಎಲ್ಲಿ ಬೇರೆ ತಪ್ಪಾಗ್ತಾ ಇದೆ? ಎಲ್ಲಿ ತಪ್ಪಾಗ್ತಾ ಇದೆ? ನಾನ್ ಸಸ್ಯಾಹಾರನೇ ತಿಂತಾ ಇರೋದು, ನಾನೇನ್ ಮಾಂಸಾಹಾರ ತಿಂತಾ ಇಲ್ಲ. ಸರಿ ಸಸ್ಯಾಹಾರನೇ ತಿಂತಾ ಇದ್ರುನು ಬೇರೆಯವ್ರದ್ದು ಕಿತ್ಕೊಂಡು ತಿಂದಾಗ ಅಲ್ಲಿ ಎಲ್ಲಿ ಬರುತ್ತೆ? ಬೇರೆಯವ್ರಿಗೆ ಕಿತ್ಕೊಂಡ್ ತಿಂದ್ರೆ ತಪ್ಪಾಗತ್ತೆ. ಮತ್ತೆ ಇನ್ನೆಲ್ಲಿ ತಪ್ಪಾಗ್ತಾ ಇದೆ? ಭಗವಂತನಿಗೆ ಅರ್ಪಣೆ ಮಾಡದೆ ತಿಂದ್ರೆ ಭಗವಂತನಿಗೆ ಅರ್ಪಣೆ ಮಾಡದೇ ತಿಂದ್ರೆ ಏನಾಗುತ್ತೆ ನಮ್ಗೆ? ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳಿರೋದು ಅಲ್ವಾ? ಸೊ ನನಗೆ ಅರ್ಪಣೆ ಮಾಡ್ದಲೆ ತಿಂದ್ರೆ ನೀವು ಪಾಪವನ್ನ ಊಟ ಮಾಡ್ತೀರಾ, ಕಳ್ಳತನವನ್ನ ಮಾಡ್ದಂಗೆ ಅಲ್ವಾ? ಸೊ ಅಂದ್ರೆ ನಾವು ಎಂತಹ ಆಹಾರವನ್ನ ತಿನ್ಬೇಕು? ನಾವು ಹೌದು, ನಮ್ಮ ಶೇರನ್ನ ನಾವು ತಿನ್ಬೇಕು. ಎಂತಹ ಆಹಾರ? ಅದು ಸ್ಯಾಂಕ್ಷನ್ಡ್ ಅಂಡ್ ಸ್ಯಾಂಕ್ಟಿಫೈಡ್ ಎರಡೂನು ಅಲ್ವಾ? ನಮ್ಗೆ ಅಂತ ಇಟ್ಟಿರುವಂತ ಆಹಾರವನ್ನ ಅದನ್ನ ನಾವು ಭಗವಂತನಿಗೆ ಅರ್ಪಿಸಿ ನಾವು ತಿನ್ಬೇಕು ಅಂತ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ ಆಹಾರ. ಸೊ ನಾವ್ ನೋಡಿ ಇದನ್ನೆಲ್ಲನೂ ಸಹ ನಾವು ಫಾಲೋ ಮಾಡಿದ್ರೆ ಏನಾಗುತ್ತೆ? ನಮ್ಗೆ ಏನಕ್ಕೆ ಜಗಳ ಬರುತ್ತೆ ಅಲ್ವಾ? ನಮ್ಗೆ ಜಗಳ ಬರೋದೇ ಇದಕ್ಕೋಸ್ಕರ ಅಲ್ವಾ? ನೀವೆಲ್ಲೇ ನೋಡಿದ್ರು ಸಹ ಯುದ್ಧಗಳು ಎಲ್ಲ ಏನಕ್ಕಾಗಿದೆ ಅಂತಂದ್ರೆ ಯಾವ್ದಾದ್ರು ಒಂದು ವಸ್ತುಗೋಸ್ಕರ, ಆಸ್ತಿ ಪಾಸ್ತಿಗೋಸ್ಕರ, ಆಹಾರಕ್ಕೋಸ್ಕರ ಅಲ್ವಾ? ಇದಕ್ಕೋಸ್ಕರನೇ ಯುದ್ಧ ಆಗೋದು ಅಲ್ವಾ? ಹೊನ್ನು ಮಣ್ಣು ಅಂತ ನಾವ್ ಹೇಳ್ತೀವಿ ಅಲ್ವಾ? ಇದಕ್ಕೋಸ್ಕರನೇ ಯುದ್ಧ ಆಗತ್ತೆ. ಅದನ್ನ ನಾವ್ ಇವಾಗ ಇದು ಈಶಾವಾಸ್ಯ ತತ್ವನ ನಾವು ಅನುಸರಿಸಿದ್ರೆ ನಮ್ಗೇನಾಗತ್ತೆ? ಅವಾಗ ಶಾಂತಿಯಿಂದ ನಾವ್ ಇಲ್ಲೇ ಇರಬಹುದು ಅಲ್ವಾ? ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕಂತ ನಾವು ಅಪೇಕ್ಷೆ ಪಡೋದೇ ಬೇಡ. ಅದನ್ನೇ ನಮ್ಗೆ ನೆಕ್ಸ್ಟ್ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಪಾಪಕ್ಕೆಲ್ಲ ಮೂಲ ಅಂತಂದ್ರೆ ಏನು? ಯಾವುದು ಪಾಪಕ್ಕೆ ಮೂಲ? ಯಾವಾಗ ನಾವು ಪಾಪ ಮಾಡ್ಲಿಕ್ಕೆ ಶುರು ಮಾಡ್ತೀವಿ? ನಾವ್ ಎಂತಹ ಅಜ್ಞಾನದಲ್ಲಿದ್ದಾಗ ನಾವು ಪಾಪ ಮಾಡ್ಲಿಕ್ಕೆ ನಾವು ಶುರು ಮಾಡ್ತೀವಿ? ಪಾಪದ ಮೂಲ ಎಲ್ಲಿದೆ? ಒಡೆತನ ಸಾಧಿಸೋದಕ್ಕೆ ನಾವು ಹೋಗ್ತೀವಿ ಮಾತಾಜಿ. ಅಲ್ವಾ? ಅಜ್ಞಾನ. ಒಡೆತನವನ್ನ ನಾವು ಅಲ್ಲೆಗೆಳೆದು ನಾವೇನ್ ಮಾಡ್ತೀವಿ? ನಾವು ಒಡೆಯರು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಎಲ್ಲವನ್ನ ನಾನೇ ಅನುಭವಿಸ್ಬೇಕು ಅಂತ ಹೋಗ್ತೀವಿ. ಅವಾಗಲೇ ನಮ್ಗೆ ಪಾಪಕ್ಕೆ ನಾವು ಒಳಗಾಗ್ತೀವಿ. ಪಾಪಕ್ಕೆ ಒಂದ್ಸ ಒಳಗಾಗಿದ ತಕ್ಷಣ ಏನಾಗುತ್ತೆ? ಸೊ ನಾವು ಮತ್ತೆ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೊಂಡ್ರೆ ಏನಾಗತ್ತೆ? ಸೊ ನಾವು ಈ 4 ತಾಪತ್ರಯಗಳನ್ನ ಅನುಭವಿಸ್ಬೇಕಾಗತ್ತೆ, 3 ಕ್ಲೇಶಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ, ಆ ಪವರ್ಗವನ್ನ ನಾವು ಅನುಭವಿಸ್ಬೇಕಾಗತ್ತೆ ಅಲ್ವಾ? ಅವಾಗ ಎಲ್ಲಿ ಶಾಂತಿಯಿಂದ ನಾವು ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಿದ್ದಾರೆ. ನಾವಿಲ್ಲಿ ಭಗವಂತನ ಮೆಚ್ಚುಗೆಗೆ ನಾವು ಪಾತ್ರರಾಗ್ಬೇಕು. ಯಾವಾಗ ನಾವು ಮೆಚ್ಚುಗೆಗೆ ಪಾತ್ರರಾಗ್ತೀವಿ ಅಂತಂದ್ರೆ ಸೊ ನಮ್ಗೆ ಯಾವ್ದ್ರ ಬಗ್ಗೆ ಆಗ್ಲಿ ರಾಗನೂ ಇರಬಾರ್ದು, ದ್ವೇಷನೂ ಇರಬಾರ್ದು. ನಾವು ಪ್ರಕೃತಿಯ ನಿಯಮಗಳನ್ನ ನಾವು ಪಾಲಿಸ್ಬೇಕು. ಮತ್ತೆ ಆ ಒಂದು ಏನು ಆ ಭಗವಂತನ ಒಡೆತನವನ್ನ ನಾವು ಒಪ್ಕೋಬೇಕಾಗತ್ತೆ ಅಲ್ವಾ? ಅವಾಗ ಅಷ್ಟೇ ನಾವು ಭಗವಂತನ ಮೆಚ್ಚುಗೆಗೆ ನಾವು ಪಾತ್ರರಾಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ ಏನ್ ಪ್ರಶ್ನೆಗಳಿದೆ ಹೇಳಿ ಮಾತಾಜಿ. ಪದಗಳ ಕನ್ನಡ ಅರ್ಥವನ್ನು ನೀಡಿ. ಈಶಾವಾಸ್ಯ ಪರ ಈಶಾವಾಸ್ಯಕ್ಕೆ ಏನಂತ ಹೇಳಿದ್ದಾರೆ ಮಾತಾಜಿ? ಎಲ್ಲ ನಿಯಂತ್ರಣದಲ್ಲಿ ಇದೆ ಅಂದ್ರೆ ಈಶ್ವರನ ನಿಯಂತ್ರಣದಲ್ಲಿದೆ ಅಂತ ಹೇಳ್ತಾ ಇದಾರಲ್ಲ. ನೋಡೋಣ, ಎಲ್ಲರೂ ನೋಡ್ಬಿಟ್ರೆ ನಿಮ್ಗೆ ಮನಸ್ಸಲ್ಲಿ ಉಳಿಯುತ್ತೆ ಅದನ್ನ ಏನ ಹೇಳ್ತಾರೆ. ಈಶಿಂದ ಈಶಾಸ್ಯ ಅಂದ್ರೆ ಈಶನಿಂದ ಅಥವಾ ಭಗವಂತನಿಂದ ಅದು ನಿಯಂತ್ರಿಸಲ್ಪಟ್ಟಿದೆ ಅಂತ. ಈಶ್ವರ ಅಂದ್ರೇನೆ ನಿಯಂತ್ರಣ ಅಲ್ವಾ? ಮಾತಾಜಿ. ಸೊ ಈಶಾ ಅಂದ್ರೆ ಭಗವಂತನಿಂದ, ಆವಾಸ್ಯಂ ಅಂದ್ರೆ ನಿಯಂತ್ರಿಸಲ್ಪಟ್ಟಿದೆ. ಹೇಳಿ ಮಾತಾಜಿ ನೆಕ್ಸ್ಟ್. ಪರ ಮತ್ತು ಅಪರ ಪ್ರಕೃತಿ ಅದನ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸೊ ಪರ ಅಂದ್ರೆ ಏನು, ಅಪರ ಅಂದ್ರೆ ಏನು? ಭಗವಂತನ ಅಂತರಂಗ ಶಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಅಥವಾ ಮೇಲ್ಮಟ್ಟದ ಶಕ್ತಿ ಅಥವಾ ಶ್ರೇಷ್ಠವಾದ ಪರ. ಸೊ ಅಪರ ಅಂದ್ರೆ ಐಹಿಕ ಶಕ್ತಿ ಅಲ್ವಾ? ಪರಾಶ ಪ್ರಕೃತಿ ಅಂದ್ರೆ ಉಚ್ಚ ಶಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಅಲ್ವಾ? ಸೊ ಎರಡನ್ನೂ ಸಹ ಭಗವಂತನ ಶಕ್ತಿಗಳೇ. ಇದನ್ನ ಬಿಟ್ರೆ ಇನ್ನೇನು ಇಲ್ಲ ಈ ಜಗತ್ತಲ್ಲಿ. ಪರ ಅಪರ ಬಿಟ್ರೆ ಇನ್ನೇನು ಇಲ್ಲ. ಮಾತಾಜಿ ಮೂರನೇದು ಹೇಳಿ. ಭಾಗವತ ಕಮ್ಯುನಿಸಂ. ಸೊ ಭಾಗವತ ಕಮ್ಯುನಿಸಂ ಅಂದ್ರೆ ಏನು? ಇವಾಗ ನಾವು ಚರ್ಚೆ ಮಾಡಿದ್ವಲ್ಲ ಅದೇನೇನೆ. ಈಗ ಹೇಗಿದೆ ಸಮಾಜ? ಕಾರ್ಮಿಕರು ಮತ್ತೆ ಬಂಡವಾಳಶಾಹಿಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಸೊ ಕ್ಯಾಪಿಟಲಿಸ್ಟ್ ಮತ್ತೆ ಕಮ್ಯುನಿಸ್ಟ್ ಅಂತ ಹೇಳಿ. ಆದ್ರೆ ಈಗ ಭಾಗವತ ಏನ್ ಭಗವಂತನಿಗೆ ಸೇರಿದ್ದು ಅಂತ ಹೇಳುತ್ತೇನೆ. ಭಾಗವತ ಅಲ್ಲ, ಅದು ಏನು ಪ್ರಶ್ನೆ ಏನು? ಭಾಗವತ ಕಮ್ಯುನಿಸಂ. ಭಾಗವತ ಕಮ್ಯುನಿಸಂ ಅಂದ್ರೆ ಏನರ್ಥ? ಅಂದ್ರೆ ಭಗವಂತನಿಗೆ ಸೇರಿರೋದು ಅಲ್ವಾ? ಸೊ ಎಲ್ಲವೂ ಭಗವಂತನಿಗೆ ಸೇರಿರೋದು. ನಾವು ನಮ್ಮ ಪಾಲನಷ್ಟೇ ನಾವು ತಗೋತಾ ಇದೀವಿ
ಅಲ್ವಾ? ಸೊ ಇಲ್ಲಿ ಬಂಡವಾಳಶಾಹಿಗಳಾದ್ರೆ ಅವ್ರೇನ್ ಮಾಡ್ತಾರೆ, ಅವರು ತಾರತಮ್ಯ ಮಾಡ್ತಾರೆ ಅಲ್ವಾ? ಅವರಿಂದ ಕಷ್ಟಪಟ್ಟು ದುಡಿಸ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅದನ್ನ ಅವರು ಎಂಜಾಯ್ ಮಾಡ್ತಿದ್ದಾರೆ ಅಲ್ವಾ? ಆದ್ರೆ ನಿಜವಾಗ್ಲೂ ನೋಡಿದ್ರೆ ಅದು ಅವ್ರಿಗೆ ಸೇರಿರೋದಲ್ಲ, ಬಂಡವಾಳಶಾಹಿಗಳಿಗೆ ಸೇರಿರೋದಲ್ಲ ಅಲ್ವಾ? ಆದ್ರೆ ನಾವ್ ಇವಾಗ ಭಾಗವತ ಕಮ್ಯುನಿಸ್ಟ್ ಆದ್ರೆ ಏನಾಗತ್ತೆ, ಎಲ್ಲವೂ ಸೇರಿರೋದು ಭಗವಂತನಿಗೆ, ಅಲ್ಲಿ ತಪ್ಪೇ ಇಲ್ಲ ಅಲ್ಲಿ ಅಲ್ವಾ? ಸೊ ಇವಾಗ ನಾವು ಇಸ್ಕಾನ್ ಸಂಸ್ಥೆಯಲ್ಲಿ ನಾವು ನೋಡ್ತಿರೋದೇ ಹಾಗೆ ಅಲ್ವಾ? ಭಗವಂತನಿಗೆ ಎಷ್ಟು ವಿಜೃಂಭಣೆಯಿಂದ ಅವರು ಅಲಂಕಾರ ಮಾಡ್ತಾರೆ ಅಲ್ವಾ? ನೋಡಿ, ಅವರು ಆ ಪ್ರಭುಜಿಗಳು ಯಾವಾಗ್ಲೂ ಎಂತದೇ ಒಂದು ಫೆಸ್ಟಿವಲ್ ಇದ್ರೂ ಸಹ ಅವರು ಆ ಒಂದು ವೈಟ್ ಬಟ್ಟೆನೋ ಅಥವಾ ಆ ಒಂದು ಕಾಕಿ ಬಟ್ಟೆನೆ ಅಂದ್ರೆ ಸಾರಿ ಅದ್ಯಾವುದು ಕಷಾಯದ ವಸ್ತ್ರಗಳನ್ನೇ ಅವ್ರು ಧರಿಸಿರ್ತಾರೆ ಅಲ್ವಾ? ಅಂದ್ರೆ ಏನರ್ಥ, ಅವರಷ್ಟು ಸಿಂಪಲ್ ಆಗಿರ್ತಾರೆ. ಎಲ್ಲವೂ ಸಹ ಭಗವಂತನಿಗೆ ಸೇರ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಅವರು ಭಗವಂತನಿಗೆ ಅವರು ಎಲ್ಲವನ್ನ ಅರ್ಪಿಸ್ತಾರೆ ಅಲ್ವಾ? ಸೊ ಅದನ್ನೇ ಇವಾಗ ಇಲ್ಲಿ ಭಾಗವತ ಕಮ್ಯುನಿಸಂ ಅಂದ್ರೆ ಅಲ್ವಾ? ಸೊ ಇಲ್ಲಿ ಏನನ್ನ ಪ್ರಭುಪಾದರು ಎಲ್ಲಾದ್ರೂ ಹೇಳ್ತಾ ಇದ್ದಾರೆ. ಪೇಜ್ ನಂಬರ್ ಇದೆ ಮಾತಾಜಿ. ಎಲ್ಲಿದೆ ಮಾತಾಜಿ? ಪೇಜ್ ನಂಬರ್ 6 ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಮಧ್ಯದಲ್ಲಿ ಇದೆ ನೋಡಿ ಮಾತಾಜಿ. ಹಾ ಮಾತಾಜಿ, ಓದಿ ಮಾತಾಜಿ. ಹೌದಾ? ಹಾ. ಇದರ ಸಂಪೂರ್ಣ ಒಡೆತನ ಭಗವಂತನದು. ಬಂಡವಾಳಶಾಹಿಗಳು ಕೇವಲ ರಾಜಕೀಯ ದುಂಬರಾಟದಿಂದ ಕಮ್ಯುನಿಸ್ಟರನ್ನು ದಮನ ಮಾಡಲಾಗುವುದಿಲ್ಲ. ಕದ್ದ ಬ್ರೆಡ್ಡಿಗಾಗಿ ಕಚ್ಚಾಡಿ ಕಮ್ಯುನಿಸ್ಟರು ಬಂಡವಾಳಶಾಹಿಗಳನ್ನು ಸೋಲಿಸಲಾಗುವುದಿಲ್ಲ. ದೇವೋತ್ತಮ ಪರಮಪುರುಷನ ಒಡೆತನವನ್ನು ಅವರು ಒಪ್ಪದಿದ್ದರೆ ಅವರು ತಮ್ಮದು ಎಂದು ಹೇಳಿಕೊಳ್ಳುವ ಎಲ್ಲಾ ಆಸ್ತಿಯು ಕದ್ದಿರುವಂತಾಗುತ್ತದೆ. ಅಲ್ಲಿ ಬರುತ್ತೆ. ಹಾ ಮಾತಾಜಿ. ಸೊ ಅದಕ್ಕೋಸ್ಕರನೇ ಅವ್ರು ಇವಾಗ ಹೌದು ಅವರು ಒಡೆಯರು ಇರ್ಬೋದು, ಆದ್ರೆ ಅವರು ದೇವೋತ್ತಮ ಪರಮಪುರುಷನನ್ನ ಅವ್ರು ಒಪ್ಲಿಲ್ಲ ಅಂತಂದ್ರೆ ಅವರು ಅದನ್ನ ಕದ್ದಂಗ ಆಗತ್ತೆ, ಅವರು ಕಳ್ಳತನವನ್ನ ಮಾಡ್ದಂಗ ಆಗತ್ತೆ ಅಲ್ವಾ? ಅದಕ್ಕೆ ನಾವು ಕೃಷ್ಣನನ್ನ ನಾವು ಸೆಂಟರ್ ಆಗಿ ಇಟ್ಕೊಂಡು ಸೊ ನಾವು ಎಲ್ಲವನ್ನ ನಾವು ನಮ್ಮ ಭಾಗವನ್ನ ಮಾತ್ರ ನಾವು ಉಪಯೋಗಿಸಿದಾಗ ಏನಾಗತ್ತೆ, ನಾವು ಆ ಭಾಗವತ ಕಮ್ಯುನಿಸಮ್ ಅನ್ನ ನಾವು ಫಾಲೋ ಮಾಡ್ದಂಗ ಆಗತ್ತೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮತ್ತೆ ಈಗ ಬರೋದ್ರೆ ಓಕೆನಾ? ಈಗ ಕಮ್ಯುನಿಸ್ಟ್ರು ಎಲ್ಲವೂ ರಾಜ್ಯಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಈಗ ನಾವೇನ್ ಹೇಳ್ತೀವಿ, ಎಲ್ಲವೂ ಭಗವಂತನಿಗೆ ಸೇರಿದ್ದು ಅಂತ ಹೇಳ್ತೇವೆ. ಹೌದೌದು, ಅಷ್ಟೇ, ಅದನ್ನೇ ಡಿಫ್ರೆನ್ಸ್. ಅಲ್ಲಿ ಅವ್ರು ಏನ್ ಸರ್ಕಾರ ಅಂತಿದಾರೋ ಅದನ್ನ ನಾವಿಲ್ಲಿ ಭಗವಂತ ಅಂತ ಹೇಳ್ತಾ ಇದೀವಿ. ಅಷ್ಟು ಬರೋದ್ರೆ ಸಾಕ ಮಾತಾಜಿ? ಹಾ ಮಾತಾಜಿ, ಅವಾಗ ಇದೊಂದ್ ಸ್ವಲ್ಪ ಹಿಂದೆ ಮುಂದೆ ಬರೀರಿ ಮಾತಾಜಿ, ಇದೆಲ್ಲಾನು ಹೇಳಿ ನೀವು. ನೋಡಿ ಅವ್ರು ಏನ್ ಹೇಳ್ತಾ ಇದಾರೆ, ನೀವ್ ಅದನ್ನ ಆ ಸ್ಟೋರಿಯನ್ನು ಸಹ ನೀವು ಕೇಳಿದೀರಾ ಅಲ್ವಾ? ಸೊ ನೀವ್ ಯಾಕೆ ದೇವ್ರನ್ನ ಹೋಗಿ ನೀವು ಬೇಡ್ಕೋತೀರಾ, ಅವರೇ ನಿಮ್ಗೆ ಬಂದು ಬ್ರೆಡ್ ಕೊಡ್ತಾರಾ? ನೀವು ನಮ್ಮ ಫಾಲೋ ಮಾಡಿ, ನಾವು ನಿಮ್ಗೆ ಬ್ರೆಡ್ ಅನ್ನ ಕೊಡ್ತೀವಿ ಅಂತಾನೆ ತಾನೇ ಈ ತರ ಅವರು ಶುರು ಮಾಡ್ಕೊಂಡಿದ್ದು, ಅವರು ಫ್ರೆಂಚ್ ಅವರೆಲ್ಲರನ್ನು ಸಹ. ಹಾ, ಅದೇ ತರನೇ ನೋಡಿ ಇಲ್ಲಿ ಕದ್ದ ಬ್ರೆಡ್ಡಿಗಾಗಿ ಕಚ್ಚಾಡಿ ಕಮ್ಯುನಿಸ್ಟರು ಬಂಡವಾಳ ಶಾಹಿಗಳನ್ನ ಸೋಲಿಸಲಾಗುವುದಿಲ್ಲ. ದೇವೋತ್ತಮ ಪರಮಪುರುಷನ ಒಡೆತನವನ್ನ ಅವರು ಒಪ್ಪದಿದ್ದರೆ ತಮ್ಮದು ಅಂತ ಹೇಳಿಕೊಳ್ಳುವಂತಹ ಎಲ್ಲ ಆಸ್ತಿಯು ಕದ್ದಿರುವಂತಾಗುತ್ತದೆ ಅಂತ. ಅಷ್ಟನ್ನಾದ್ರೂ ನೀವು ಬರಿಬೇಕಾಗತ್ತೆ ಮಾತಾಜಿ, ಅದು ಇಂಪಾರ್ಟೆಂಟ್ ಆಗತ್ತೆ. ಅವರು ಒಡೆಯರು ಈಗ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನೋಡಿದಾಗ, ಆದ್ರೆ ಅವರು ಭಗವಂತನ ಒಡೆತನವನ್ನ ಒಪ್ಕೊಳ್ದಿಲ್ದಲೇ ಇದ್ರೆ ಅವ್ರು ಇವಾಗ ಆಸ್ತಿಯನ್ನ ಕದ್ದಂಗ ಆಗತ್ತೆ ಅಲ್ಲ, ಅವ್ರ ಪಾಪಕ್ಕೆ ಒಳಗಾಗ್ತಾರೆ. ಅವರು ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೋತಾರೆ. ಅಂದ್ರೆ ಅದನ್ನೆಲ್ಲ ಬರ್ತದ್ ಬೇಡ, ಬಟ್ ನಾನ್ ನಿಮ್ಗೆ ಹೇಳ್ತಾ ಇರೋದು ಅದೇ ಕನೆಕ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇನೆ ಅಲ್ವಾ? ಅವಾಗ ಅಲ್ಲಿ ಪರಿಪೂರ್ಣತೆ ಆಗೋದಿಲ್ಲ ಅವರು ಅಲ್ವಾ? ಸೊ ಅದಕ್ಕೋಸ್ಕರ ಇವಾಗ ನೀವು ಆ ದೇವರನ್ನ ಸೆಂಟ್ರಲ್ಲಿ ಇಟ್ಕೊಂಡು ನೀವು ಆ ದೇವರಿಗೆ ಸೇವೆ ಮಾಡ್ತಾ ನೀವು ನಿಮ್ಮ ಪಾಲನ ಮಾತ್ರ ನೀವು ಯಾವಾಗ ನೀವು ಉಪಯೋಗಿಸ್ಕೊಳ್ತಿರೋ ಆಗ ನೀವು ಕಳ್ಳತನವನ್ನ ಮಾಡ್ದಂಗ ಆಗ್ತಿಲ್ಲ. ನೀವು ಈ ಬಂಧನದಿಂದ ನೀವು ಬಿಡಿಸ್ಕೊಂಡು ನೀವು ಭಗವಂತನ ಲೋಕಕ್ಕೆ ಹೋಗ್ತಾ ಇದ್ದೀರಾ, ಈ ಮನುಷ್ಯ ಜನ್ಮವನ್ನು ಉಪಯೋಗಿಸ್ಕೊತಾ ಇದ್ದೀರಾ ಭಾಗವತ ಕಮ್ಯುನಿಸ್ಟ್ ಅನ್ನ ನೀವು ಫಾಲೋ ಮಾಡಿದ್ರೆ. ಆತರ ಅರ್ಥದಲ್ಲಿ ನೀವು ಒಂದ್ 2-3 ಸೆಂಟೆನ್ಸ್ ಅನ್ನ ಬರಿಬೇಕಾಗತ್ತೆ ಮಾತಾಜಿ. ಮಾತಾಜಿ, ಇದು ಒಂದೇ ಕ್ವಶನ್ ಅಲ್ಲಿ 4 ಪಾಯಿಂಟ್ಸ್ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಮಾತಾಜಿ? ಈ ಇಂಗ್ಲಿಷ್ ಅದೇ ಇವಾಗ ಎಲ್ಲ ಕೇಳಿದ್ರಲ್ಲ, ಅದು ಒಂದೇ ಕ್ವಶನ್ ಅಲ್ಲಿ ಬರುತ್ತೆ ಮಾತಾಜಿ. ಪ್ರಕೃತಿ, ಭಾಗವತ ಕಮ್ಯುನಿಸಂ, ಅಪೌರುಷೆ, ಈ 4 ಒಂದೇ ಕ್ವಶನ್ ಅಲ್ಲಿ ಬಂದಿದೆ ಮಾತಾಜಿ. ಓಕೆ, ಆನ್ಸರ್ ನ ಒಂದೊಂದು ವರ್ಡ್ ಅಲ್ಲಿ ಬರೆದ್ರೆ ಸಾಕ. ಇವಾಗ ನಾನು ಈಗ 5 ಮಾರ್ಕ್ಸ್ ಕ್ವಶನ್ ಮಾತಾಜಿ, ಒಂದು 2 ಲೈನ್ಸ್ ಅನ್ನ ಬರೀ ಯಾವ್ದ್ರಲ್ಲಿ ಒಂದ್ ಸ್ವಲ್ಪ ನೋಡಿ, ಇದನ್ನ ಮಾತ್ರ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕು, ಬೇರೆದೆಲ್ಲ ಒಂದೊಂದ್ ಲೈನ್ ಓಕೆ. ಭಾಗವತ ಕಮ್ಯುನಿಸಂ ನ ನೀವು ಹೆಂಗೆ ಒಂದ್ ಲೈನ್ ಅಲ್ಲಿ ಬರೀತೀರಾ ಅಲ್ವಾ? ನಾವು ಎಲ್ಲ ಸಂಪತ್ತನ್ನ ಭಗವಂತನ ಸೇವೆಗೆ ಅಂತ ಉಪಯೋಗಿಸಿ ನಾವು ಧರ್ಮಾಧಾರಿತ ವ್ಯವಸ್ಥೆ ಅಲ್ಲಿ ನಡ್ಕೊಂಡಾಗ ಅದು ಬರಿಬೋದಲ್ಲ ಮಾತಾಜಿ? ಹಾ ಮಾತಾಜಿ, ಭಗವಂತನ ಒಡೆತನವನ್ನ ಒಪ್ಕೊಂಡು ನೀವು ಅದನ್ನ ಉಪಯೋಗಿಸ್ಕೊಳ್ಳಿ ಮಾತಾಜಿ. ಭಗವಂತನ ಸೇವೆಗೆ ಭಾಗವತ ಕಮ್ಯುನಿಸಂ ಧರ್ಮಾಧಾರಿತ ವ್ಯವಸ್ಥೆ ಅಂತ ಹೌದು, ಭಗವಂತನ ಒಡೆತನವನ್ನ ಅಂದ್ರೆ ಭಗವಂತನ ಒಡೆತನವನ್ನ ಒಪ್ಪಿಕೊಂಡು
ಅಂದ್ರೆ ಸಂಪತ್ತನ್ನ ಎಲ್ಲವನ್ನ ಭಗವಂತನ ಸೇವೆಗೆ ಉಪಯೋಗಿಸುವುದನ್ನೇ ಭಾಗವತ ಕಮ್ಯುನಿಸಂ ಅಂತ ಹೇಳ್ತಾರೆ. ಹೌದು. ಅದ್ರ ಜೊತೆ ನೀವು ಇನ್ನ ಒಂದ್ ಲೈನ್ ಅನ್ನ ಅದರಲ್ಲಿ ನಾವು ನಮ್ಮ ಪಾಲನ ಮಾತ್ರ ನಾವು ತಗೋಬೇಕಾಗತ್ತೆ. ಓಕೆ ಮಾತಾಜಿ. ಸೇಮ್ ಇದರ ಅನುವಾದ ಏನಿದೆ ಅಲ್ಲ ಮಾತಾಜಿ, ಅದೇನೇನೆ ಭಾಗವತ ಕಮ್ಯುನಿಸಂ ಅಂದ್ರೆ ನಿಜ ಹೇಳ್ಬೇಕಂದ್ರೆ. ಈ ಈಶಾವಾಸ್ಯದ ಏನು ಶ್ಲೋಕ ಇದೆ, 1ನೇ ಶ್ಲೋಕ, ಅದ್ರ ಅರ್ಥ ಅನುವಾದ ಏನಿದೆ ಅದೇ ಭಾಗವತ ಕಮ್ಯುನಿಸಂ. ಸೊ ನಾವಲ್ಲಿ ಏನು ಭಗವಂತನ ನಿಯಂತ್ರಣವನ್ನ ಮತ್ತೆ ಅವನ ಒಡೆತನವನ್ನ ಒಪ್ಕೋತಾ ಇದೀವಿ, ನಮ್ಮ ಪಾಲನ ಮಾತ್ರ ನಾವು ಸ್ವೀಕರಿಸ್ತಾ ಇದೀವಿ, ಬೇರೆಯವರ ಪಾಲನ ನಾವು ಬಯಸ್ತಾ ಇಲ್ಲ. ಇದೇ ಭಾಗವತ ಕಮ್ಯುನಿಸಂ ನಿಮ್ಗೆ ಸ್ಟ್ರೈಟ್ ಹೇಳ್ಬೇಕಂದ್ರೆ. ಓಕೆನಾ ಮಾತಾಜಿ? ನೆಕ್ಸ್ಟ್ ಇನ್ನೇನಾದ್ರೂ ಇದೆಯಾ ಮಾತಾಜಿ? ಅಷ್ಟೇನಾ? ಅಪೌರುಷೇಯ ಇದೆ. ಅಪೌರುಷೇಯ ಅದನ್ನ ನಾವು ಇದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡಿದ್ವಲ್ಲ ಮಾತಾಜಿ. ಸೊ ಭಗವಂತನ ಬಾಯಿಂದ ಬಂದಿದ್ದು, ನೇರವಾಗಿ ಭಗವಂತನ ಬಾಯಿಂದ ಬಂದಿರೋದು, ಇಲ್ಲ ಅಂದ್ರೆ ಆಧ್ಯಾತ್ಮಿಕ ಲೋಕದಿಂದ ಬಂದಿರುವಂತಹ ಜ್ಞಾನ ಅಲ್ವಾ? ಯಾಕಂದ್ರೆ ಯಾಕೆ ಅಂತ ನೀವು ಇನ್ನೊಂದು ಲೈನ್ ಬರೀಬಹುದು ಮಾತಾಜಿ. ಇವಾಗ ನಮ್ಮ ತರ ನ್ಯೂನ್ಯತೆ ಇಲ್ಲ, ಅವನು ಭಗವಂತ ಪರಿಪೂರ್ಣನಿಂದ ಬಂದಿರುವಂತಹ ಜ್ಞಾನ, ಅದು ಅಪೌರುಷೇಯ ಜ್ಞಾನ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗ್ತದೆ. ಅಂದ್ರೆ ಪರಿಪೂರ್ಣ ಗುರು ಪರಂಪರೆಯಿಂದ ಬಂದದ್ದು ಅಂತ? ಇಲ್ಲ ಮಾತಾಜಿ, ಗುರು ಪರಂಪರೆದು ಅಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ, ಅದ್ರಲ್ಲಿ ಇನ್ಕ್ಲೂಡ್ ಆಗ್ತಿಲ್ಲ. ಅಪೌರುಷೇಯ ಅಂತಂದ್ರೆ ಅದು ಭಗವಂತನಿಂದ ಬಂದಿರುವಂತಹ ಜ್ಞಾನ ಮಾತಾಜಿ. ಮಾನವನಿಂದ ರಚಿತವಾದದ್ದಲ್ಲ, ಮಾನವನಿಂದ ಬಂದಿರೋದಲ್ಲ. ಈ 4 ನ್ಯೂನ್ಯತೆಗಳನ್ನ ಇಟ್ಕೊಂಡಿರುವಂತಹ ಮಾನವನಿಂದ ಬಂದಿರೋದಲ್ಲ, ಆ ಪರಿಪೂರ್ಣನಾಗಿರುವಂತಹ ಭಗವಂತನಿಂದ ಬಂದಿರೋದು ಅಷ್ಟೇನೆ. ಸೊ ಬಟ್ ಅದನ್ನ ನಾವು ಹೇಗೆ ಕಲ್ತ್ಕೋಬೇಕಂದ್ರೆ ನಾವು ಈ ಗುರು ಪರಂಪರೆಯಲ್ಲಿ ಕಲ್ತ್ಕೋಬೇಕಂತ ಅರ್ಥ. ಆಸ್ ಸಚ್ ಅಪೌರುಷೇಯ ಮೀನಿಂಗ್ ಅಲ್ಲಿ ಅದು ಬರಲ್ಲ ಮಾತಾಜಿ. ಅಲ್ಲ, ಈಗ ಏನಂದ್ರೆ ಇದು ಅಪೌರುಷೇಯ ಅಂದ್ರೆ ಒಂದು ವೈದಿಕ ಜ್ಞಾನ ನಿರ್ದಿಷ್ಟವಾದದ್ದು. ಸ್ವತಃ ಭಗವಂತನಿಂದ ಆರಂಭವಾಗಿ ಪರಿಪೂರ್ಣ ಗುರು ಪರಂಪರೆಯಿಂದ ಬಂದದ್ದು. ಭಗವಂತನೇ ವೇದ ಜ್ಞಾನದ ಮೊದಲ ಮಾತನ್ನು ಆಡಿದ್ದು ಮತ್ತು ಅದು ದಿವ್ಯವಾದ ಮೂಲಗಳಿಂದ ನಮಗೆ ಬಂದಿದೆ. ಇದನ್ನ ಅಪೌರುಷೇಯ, ಭಗವಂತನ ಆಡಿದ ಮಾತುಗಳನ್ನೇ ಅಪೌರುಷೇಯ ಎಂದು ಹೇಳ್ತಾರೆ. ನೋಡಿ, ಅದು ಕರೆಕ್ಟ್ ಆಗಿ ಮೀನಿಂಗ್ ಅಂದ್ರೆ ಅಷ್ಟು, ಬಟ್ ನಮ್ಗೆ ಅರ್ಥ ಮಾಡಿಸಿದಾರೆ ಅಷ್ಟೇನೆ. ಅಂತಹ ಜ್ಞಾನವನ್ನ ನಾವು ಗುರು ಪರಂಪರೆಯಲ್ಲಿ ನಾವು ಕಲ್ತ್ಕೋಬೇಕು ಅಂತ. ಯಾಕಂದ್ರೆ ನೋಡಿ, ಅದನ್ನ ನಾನು ನೇರವಾಗಿ ಕಲ್ತ್ಕೊಂಡ್ರೆ ನಾನು ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದು ಪರಿಪೂರ್ಣ ಜ್ಞಾನನೇ, ಬಟ್ ನಾನು ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಅದು ಗುರು ಪರಂಪರೆಯಲ್ಲಿ ಬಂದಾಗ ಅಷ್ಟೇ ನಾನು ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗತ್ತೆ ಅಲ್ವಾ? ಕೊನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಆ ಸೆಂಟೆನ್ಸ್ ನೀವು ಹೇಳಿದ್ರಲ್ಲ, ಅದೇ ಭಗವಂತನ, ಅದೇ ಅದು ಎಕ್ಸಾಕ್ಟ್ ಮೀನಿಂಗ್ ಮಾತಾಜಿ, ಅಪೌರುಷೇಯ ಅಂದ್ರೆ. ಇದು ಓಕೆಲ್ಲ? ಮಂತ್ರ ಆಯ್ತಾ ಮಾತಾಜಿ? ಅಷ್ಟೇನೇನಾ? ಓಕೆ. ಸೊ ಇವಾಗ ಮಂತ್ರ 2ಕ್ಕೆ ಹೋಗೋಣ. ಮಂತ್ರ 3, ಮಂತ್ರ 2 ಹೇಳ್ತಾ ಇದ್ದಾರೆ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಚತಂ ಸಮಾಹ ಏವಂ ತ್ವಯಿ ದೋಸ್ತಿ ನಾ ಕರ್ಮ ಲಿಪ್ಯತೆ ನರೇ. ಹರೇ ಕೃಷ್ಣ. ಅನುವಾದ ಓದಿ. ಓದಿ ಮಂತ್ರ ಅನುವಾದ. ಒಬ್ಬನು ಹಾಗೆ ಒಂದೇ ಸಮನಾಗಿ ಕೆಲಸ ಮಾಡುತ್ತಾ ಇದ್ದರೆ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು. ಏಕೆಂದರೆ ಅಂತ ಕೆಲಸವು ಅವನನ್ನು ಕರ್ಮ ಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಅಲ್ವಾ, ನಾವ್ ಇದಕ್ಕಿಂತ ಮುಂಚೆ ಅದೇ ತಿಳ್ಕೊಂಡಿರೋದು ಅಲ್ವಾ? ನಾವ್ ಈ ತರ ಜೀವನವನ್ನ ಮಾಡಿದ್ರೆ, ಈಶಾವಾಸ್ಯ ತತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವ್ ಎಷ್ಟು ವರ್ಷ ಕಾಲ ಇದ್ರೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲಾಂದ್ರೆ ಏನಾಗುತ್ತೆ, ನಾವು ಹೆಚ್ಚು ವರ್ಷಗಳ ಕಾಲ ಬದುಕಿದ ಹಾಗೆ ನಾವು ಈ ತರ ತಪ್ಪನ್ನ ಮಾಡ್ತಿದ್ರೆ ನಾವ್ ಇನ್ನ ಹೆಚ್ಚೆಚ್ಚು ನಮ್ಮ ಆ ಪಾಪದ ಹೊರೆಯನ್ನ ನಾವು ಬೆಳೆಸ್ಕೊತಾ ಹೋಗ್ತೀವಿ ಅಲ್ವಾ? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ ನಾವು ಈ ತರ ಈಶಾವಾಸ್ಯ ತತ್ವದಲ್ಲಿ ನಾವು ಜೀವನವನ್ನ ಮಾಡಿದ್ರೆ. ಆಗ ನಾವು ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಇರಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ? ಇಲ್ಲಿ ನಮ್ಗೆ ಎಲ್ಲಿ 100 ವರ್ಷಗಳ ಕಾಲ ಬದುಕಲು ಅಪೇಕ್ಷಿಸಬಹುದು ಅನ್ನೋದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಆ ಸಾಯೋ ಬಗ್ಗೆ ಅವ್ರು ಹೇಳಿದಾರಲ್ವಾ? ನಮ್ಗೆ ಯಾರಿಗೂ ಸಹ ಸಾಯ್ಲಿಕ್ಕೆ ಇಷ್ಟನೇ ಇಲ್ಲ ಅಲ್ವಾ? ನಮ್ಗೆ ಎಂತದೇ ಒಂದು ಸ್ಥಿತಿಲಿ ಇದ್ರೂ ಸಹ ನಾನು ಇನ್ನೂ ಬದುಕ್ಬೇಕು ಅಂತ ನಾವು ಇಚ್ಛೆನ ನಾವು ಪಡ್ತಾ ಇರ್ತೀವಿ ಅಲ್ವಾ? ಸೊ ಆದ್ರೆ ಈಶಾವಾಸ್ಯ ತತ್ವದಲ್ಲಿ ಬದುಕಿದ್ರೆ ಮಾತ್ರ ನಮ್ಗೆ ಕರ್ಮ ಬಂಧನ ಇಲ್ಲ. ಆತರ ಇದ್ದಾಗ ನಾವು ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ಬದುಕ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಬದುಕ್ದಾಗ ಯಾಕೆ ನಮ್ಗೆ ಇಲ್ಲಿ ಈಶಾವಾಸ್ಯ ತತ್ವದಲ್ಲೇ ಬದುಕ್ಬೇಕು ಅಂತ ಹೇಳ್ತಾ ಇದ್ದಾರೆ? ಯಾಕಂದ್ರೆ ನಾವು ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ ಅಲ್ವಾ? ಆ ಕರ್ಮ ನಾವು ಮಾಡುವಂತಹ ಕರ್ಮಗಳಿಗೆ ಅನುಗುಣವಾಗಿ ನಾವು ಮುಂದಿನ ಒಂದು ದೇಹವನ್ನ ನಾವು ಪಡಿತೀವಿ. ಓಕೆ, ನಾನು ಇದೊಂದೇ ಜನ್ಮ ಆಗಿದ್ರೆ ಪರವಾಗಿರ್ಲಿಲ್ಲ,
ನಾನು ಹೆಂಗ್ ಬೇಕಾದ್ರೂ ಬದುಕಬಹುದಾಗಿತ್ತು. ಆದ್ರೆ ಅದ್ ಹತ್ರ ಇಲ್ಲ ಅಲ್ವಾ. ಪ್ರಕೃತಿಯ ನಿಯಮ ಏನು? ನಾನು ಈ ಜನ್ಮದಲ್ಲಿ ಹೇಗೆ ನಾನು ಜೀವನವನ್ನ ಮಾಡ್ತೀನೋ ಅದಕ್ಕನುಗುಣವಾಗಿ ನಾನು ಒಂದು ದೇಹವನ್ನ ನಾನು ಮುಂದಿನ ಜನ್ಮದಲ್ಲಿ ನಾನು ಪಡಿತೀನಿ ಅಲ್ವಾ. ಆ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್ ಅನ್ನೋದೇನಿದೆ, ಆ ಪ್ರಸರಣ ಕ್ರಿಯೆ ಅಂತ ಇರೋದ್ರಿಂದನೇ ನಮ್ಗೆ ಇದು ಪ್ರಾಬ್ಲಮ್ ಆಗ್ತಾ ಇರೋದು ಅಲ್ವಾ. ಅದಕ್ಕೋಸ್ಕರ ನಾವು ಇವಾಗ ಇಲ್ಲಿ ಕರ್ಮವನ್ನ ತುಂಬಾ ಜಾಗರೂಕತೆಯಿಂದಲೇ ನಾವು ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ 3 ರೀತಿಯ ಕರ್ಮಗಳಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸಿದ್ದಾರೆ. ಕರ್ಮ, ಅಕರ್ಮ, ವಿಕರ್ಮ ಅಲ್ವಾ. ಕರ್ಮ ಅಂದ್ರೆ ಏನು? ನಮ್ಮ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಏನನ್ನ ಹೇಳಿದಾರೋ ಅದಕ್ಕನುಗುಣವಾಗಿ ನಾವು ಜೀವನವನ್ನ ಮಾಡೋದನ್ನ ಕರ್ಮ ಅಂತ ಕರೀತಾ ಇದ್ದಾರೆ. ಸೊ ಮತ್ತೆ ವಿಕರ್ಮ ಅಂತಂದ್ರೆ ನಮ್ಮನ್ನ ಮತ್ತೆ ಇನ್ನ ಅದು ಕರ್ಮ ಬಂಧನಕ್ಕೆ ಅದು ನೂಕುತ್ತೆ ನಮ್ಮನ್ನ. ಪಾಪ ಮಾಡುವಂತಹ ಒಂದು ಕಾರ್ಯಗಳನ್ನ ನಾವು ಮಾಡ್ತೀವಿ. ಸೊ ಅದನ್ನ ನಾವು ವಿಕರ್ಮ ಅಂತ ಹೇಳ್ತೀವಿ. ಮತ್ತೆ ಅಕರ್ಮ ಅಂತಂದ್ರೆ ಏನು? ನಮ್ಮನ್ನ ಈ ಒಂದು ಭೌತಿಕ ಜಗತ್ತಿನಿಂದ ನಮ್ಮನ್ನ ಪಾರು ಮಾಡುವಂತಹ ಕರ್ಮಗಳು ಅಲ್ವಾ. ನಾವು ಮತ್ತೆ ಇಲ್ಲಿ ಇಹ ಬಂಧನಕ್ಕೆ ನಾವು ಸಿಕ್ಕಾಕೊಳೋದಿಲ್ಲ ಅಂತದನ್ನ ನಾವು ಅಕರ್ಮ ಅಂತ ಕರಿತೀವಿ. ಸೊ ಪ್ರಭುಪಾದರನ್ನ ನಮ್ಗೆ ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ ಇದರಲ್ಲಿ. ಸೊ ಆ ಡೆಫಿನೇಷನ್ ಅನ್ನ ನಾವು ನೋಡೋಣ. ಯಾರಾದ್ರೂ ಓದಂಗಿದ್ರೆ ಓದಿ. ಅದು ಕರ್ಮ, ಅಕರ್ಮ, ವಿಕರ್ಮ ಅಂತಂದ್ರೆ ಪ್ರಭುಪಾದರು ಹೇಳಿರುವಂತಹ ಸೆಂಟೆನ್ಸ್ ಅನ್ನ ಯಾರಾದ್ರೂ ಓದಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಕರ್ಮ ಅಂದ್ರೆ ಧರ್ಮ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಉಕ್ತವಾಗಿರುವಂತೆ ವಿಧಿವತ್ತಾಗಿ ಮಾಡುವ ಕೆಲಸಗಳನ್ನ ಕರ್ಮ ಎಂದು ಕರೆಯುತ್ತಾರೆ. ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನು ಅಕರ್ಮ ಎಂದು ಕರೆಯುತ್ತಾರೆ. ತನ್ನ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು ಮಾಡುವ ಕೆಲಸಗಳನ್ನು ಮತ್ತು ಕೆಳವರ್ಗದ ಜೀವಿಗಳಾಗುವಂತೆ ಮಾಡುವ ಕೆಲಸಗಳನ್ನ ವಿಕರ್ಮ ಎಂದು ಕರೆಯುತ್ತಾರೆ. ಓಕೆ, ಧನ್ಯವಾದಗಳು ಮಾತಾಜಿ. ನೋಡಿ, ಇವಾಗ ಕರ್ಮ, ಅಕರ್ಮ, ವಿಕರ್ಮ ಅಂದ್ರೆ ನಮಗ್ ಗೊತ್ತಿದೆ. ಬಟ್ ಇಲ್ಲಿ ಪ್ರಭುಪಾದ್ರು ಏನನ್ನ ಹೇಳಿದ್ದಾರೆ ಆ ಸೆಂಟೆನ್ಸ್ ಅಲ್ಲಿ ಬರೆದ್ರೆ ನಿಮ್ಗೆ ಅದು ಅಂದ್ರೆ ಸರಿಯಾಗಿರೋ ಆನ್ಸರ್ ಅಂತ ಆಗುತ್ತೆ ಮಾತಾಜಿ. ಅಷ್ಟೇ. ಇಲ್ಲಿ ಇವಾಗ ಕರ್ಮ ಅಂದ್ರೆ ಏನಂತ ಹೇಳ್ತಾ ಇದ್ರೆ, ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಮಾಡುವ ಕೆಲಸಗಳನ್ನ ಅಕರ್ಮ. ಕರ್ಮ ಅಂದ್ರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಶಾಸ್ತ್ರದಲ್ಲಿ ಉಕ್ತವಾಗಿರುವಂತೆ ವಿಧಿವತ್ತಾಗಿ ಮಾಡುವ ಕೆಲಸಗಳನ್ನ ಕರ್ಮ ಅಂತ ಕರೀತಾ ಇದ್ದಾರೆ. ಮತ್ತೆ ಯಾವುದನ್ನ ನಾವು ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು ಮತ್ತೆ ಕೆಳವರ್ಗ ಜೀವಿಗಳಾಗುವಂತೆ ಮಾಡುವಂತಹ ಕರ್ಮಗಳನ್ನ ಇಲ್ಲಿ ವಿಕರ್ಮ ಅಂತ ಕರೀತಾ ಇದ್ದಾರೆ. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಇದೇ ಸೆಂಟೆನ್ಸಸ್ ಅನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಅದೇ ಏನ್ ಮಾತಾಜಿ? ಈ ಕರ್ಮ, ಅಕರ್ಮ ಮತ್ತು ವಿಕರ್ಮವನ್ನ ವ್ಯಾಖ್ಯಾನಿಸಿ. ಅದೇ ಪ್ರಶ್ನೆ ಅಲ್ವಾ? ಇನ್ನೇನಾದ್ರೂ ಇದೆಯಾ ಪ್ರಶ್ನೆ? ಇಲ್ಲ ಮಾತಾಜಿ, ಅದೊಂದೇ. ಅಷ್ಟೇ, ಅದೊಂದೇ ಪ್ರಶ್ನೆ. ಸೊ ಇಲ್ಲಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು, ನಾವ್ ಇಲ್ಲಿ ಕಂಟಿನ್ಯೂಷನ್ ಅಂದ್ರೆ ನಾಲೆಡ್ಜ್ ಅನ್ನ ನಾವು ನೋಡ್ಕೋಬೇಕು ಅಂತಂದ್ರೆ, ಸೊ ನಮ್ಗೆ ಈ ತರ ನಾವು ಜೀವನವನ್ನ ಮಾಡ್ಬೇಕು. ನಾವು ಮನುಷ್ಯ ಜನ್ಮ ಬಂದಿರೋದೇನೆ ನಾವು ಇಲ್ಲಿಂದ ಬಿಡುಗಡೆ ಹೊಂದಿ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಅಲ್ವಾ. ಇಲ್ಲಾಂದ್ರೆ ನಾವು ಇಷ್ಟು ವರ್ಷಗಳ ಕಾಲ ಬದುಕೋದೇ ನಮ್ದು ತುಂಬಾ ಮುಖ್ಯ, ಏನೋ ನಮ್ಗೆ ಅದೇ ಪ್ರಾಮುಖ್ಯ ಅಂತ ಅನ್ಕೊಂಡ್ರೆ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಇವಾಗ ಮರಗಳು ಸಾವಿರಾರು ವರ್ಷಗಳ ಕಾಲ ಬದುಕುತ್ತೆ, ಏನ್ ಪ್ರಯೋಜನ ಅಲ್ವಾ. ಮತ್ತೆ ನಾವೂನು ಉಸಿರಾಡ್ತೀವಿ, ಅದೇ ತರ ಅದು ಮರದ ತಿದಿ, ಅದು ಏನ್ ಹೇಳ್ತಾರೆ ನಾವು ಅದು ತಿದಿ ಅಂತ ಹೇಳ್ತೀವಲ್ಲ, ಅದನ್ನು ಸಹ ಉಸಿರಾಡುತ್ತೆ ಅಲ್ವಾ. ಸೊ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಏನು ಅಂದ್ರೆ ಇವಾಗ ನಾವು ಇರುವಂತಹ ಅವಧಿ ಯಾವಾಗ ಪ್ರಯೋಜನ ಆಗತ್ತೆ ಅಂತಂದ್ರೆ, ನಾವು ಈ ಒಂದು ದೇಹವನ್ನ ಉಪಯೋಗಿಸ್ಕೊಂಡು ಭಗವಂತ ಲೋಕಕ್ಕೆ ಹೋಗುವಂತಹ ಕರ್ಮವನ್ನ ಮಾಡಿದ್ರೆ ಅಷ್ಟೇ ಅದು ಉಪಯೋಗ ಅಂತ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅಂತಹ ಕರ್ಮ ಯಾವುದು? ಅಕರ್ಮ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ನಾವು ಇವಾಗ ನಾಯಿ, ಹಂದಿನೂ ಸಹ ಎಷ್ಟೊಂದು ಮಕ್ಕಳನ್ನ ಮಾಡುತ್ತೆ ಅಲ್ವಾ. ನಾವು ಇಲ್ಲಿ ಮನುಷ್ಯ ದೇಹವನ್ನ ಪಡೆದಾಗ ಮರಿಗಳನ್ನ ಮಾಡ್ಕೊಳೋದೇ ನಾವು ಜೀವನ ಅಂತ ಅನ್ಕೊಂಡ್ರೆ ಏನ್ ಪ್ರಯೋಜನ? ನಾಯಿನೂ ಮತ್ತೆ ಹಂದಿನೂ ಸಹ ಅದನ್ನೇ ಮಾಡುತ್ತೆ. ಸೊ ನಾವೇನನ್ನ ಮಾಡ್ಬೇಕು? ಈಶಾವಾಸ್ಯ ತತ್ವವನ್ನ ಅನುಸರಿಸಿ ನಾವು ಈ ಕರ್ಮ ಬಂಧನದಿಂದ ನಾವು ಬಿಡುಗಡೆಗೊಳಿಸ್ಕೊಂಡು ನಾವು ಭಗವಂತ ಲೋಕಕ್ಕೆ ನಾವು ಹೋಗೋ ಒಂದು ಕರ್ಮವನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ 3ನೇ ಶ್ಲೋಕ. ಅಸೂರ್ಯಾನಾಮತೆ ಲೋಕ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಹನೋ ಜನಾಃ. ಹರೇ ಕೃಷ್ಣ. ಓದಿ ಮಾತಾಜಿ. ಅನುವಾದ. ಆತ್ಮಘಾತಿಯು ಅವನು ಯಾರೇ ಇರಲಿ ಅಂಧಕಾರ ಅಜ್ಞಾನಗಳ ವಿಶ್ವಾಸಹೀನರ ಲೋಕಗಳನ್ನು ಸೇರಲೇಬೇಕು. ಸೊ ಇವಾಗ ಫಸ್ಟ್ ನಮ್ಗೆ ಯಾವುದು ಸರಿ ಅಂತ ಹೇಳಿದ್ರು, ಈಶಾವಾಸ್ಯ ತತ್ವ ಅನ್ನೋದು ಸರಿಯಾಗಿರೋದು. ಅದನ್ನ ಫಾಲೋ ಮಾಡಿದ್ರೆ ಏನು ಅಂತ ಹೇಳಿದ್ರು 2ನೇ ಶ್ಲೋಕದಲ್ಲಿ, ಅವ್ರು ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ಇರಬಹುದು, ಅವ್ರಿಗೇನು ಕರ್ಮ ಬಂಧನ ಇಲ್ಲ ಅಂತ ಹೇಳಿದ್ರು. ಮತ್ತೆ ಈಗ 3ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಿದ್ದಾರೆ, ನೀವು ಅಕಸ್ಮಾತ್ ಈಶಾವಾಸ್ಯ ತತ್ವವನ್ನ ಅನುಸರಿಸ್ಲಿಲ್ಲ ಅವಾಗ ಏನಾಗುತ್ತೆ? ಅವನನ್ನ ಆತ್ಮಘಾತಿ ಅಂತ ಕರೀತಾರೆ. ಅವನ ಗತಿ ಏನಾಗುತ್ತೆ? ಅವನು ಅಂಧತಮ ಪ್ರದೇಶಕ್ಕೆ ಅವನು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂಧಕಾರ, ಅಜ್ಞಾನ, ವಿಶ್ವಾಸಹೀನರ ಲೋಕಗಳನ್ನ ಅವನು ಸೇರ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಸೊ ಇವಾಗ ನಾವು ಇಲ್ಲಿ ಈ ಒಂದು ದಲ್ಲಿ ನಮ್ಗೆ ಭಾವಾರ್ಥದಲ್ಲಿ ಪ್ರಭುಪಾದರು ತುಂಬಾ ನಮ್ಗೆ ಅರ್ಥ ಮಾಡಿಸ್ತಿರೋದು ಏನು ಅಂತಂದ್ರೆ, ಸೊ ಈ ಮಾನವ ಬದುಕು ತುಂಬಾ ಬೆಲೆ ಬಾಳುವಂಥದ್ದು ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಪ್ರಾಣಿಗಳನ್ನು ಬದುಕುತ್ತೆ, ನಾವು ಬದುಕ್ತೀವಿ ಅಲ್ವಾ. ಆದ್ರೆ ಪ್ರಾಣಿಗಳ ಬದುಕಿನ ತರ ಅಲ್ಲ ನಮ್ದು ಈ ಮಾನವ ಬದುಕು, ತುಂಬಾ ಜವಾಬ್ದಾರಿಯುತವಾದಂತಹ ಬದುಕು. ಮತ್ತೆ ಸುರರು ಮತ್ತೆ ಅಸುರರು ಅದನ್ನು ಸಹ ಪ್ರಭುಪಾದರು ಇಲ್ಲಿ ಹೇಳ್ತಾರೆ. ಸುರರು ಅಂದ್ರೆ ಯಾರು? ಸೊ ಸುರ ಅಂದ್ರೆ ಏನಂತ ಹೇಳ್ತಾ ಇದಾರೆ ಮಾತಾಜಿ ಪ್ರಭುಪಾದರು? ಇದ್ರಲ್ಲೇ ಅಲ್ವಾ ಬರೋದು ಸುರ ಮತ್ತೆ ಅಸುರ ಅಂತ, ಇದ್ರಲ್ಲೇ ಅಲ್ವಾ ಬರೋದು? ಹೌದು. ಹಾ, ವೇದಗಳ ಆದೇಶಗಳನ್ನು ಶಿರಸಾವಹಿಸಿ ಪಾಲಿಸಿ ಭಗವಂತನ ಪಾರಮ್ಯವನ್ನು ಒಪ್ಪಿಕೊಂಡು ಶಾಸ್ತ್ರಗಳಿಗೆ ಅನುಸಾರವಾಗಿ ನಡೆಯುವವರನ್ನು ಸುರರು ಎನ್ನುತ್ತಾರೆ. ಅಂದ್ರೆ ಅಸುರರು ಪರಮ ಪುರುಷನ ಒಡೆತನವನ್ನ ಅವರು ಒಪ್ಕೋತಾ ಇದ್ದಾರೆ. ಮತ್ತೆ ಅವರು ಶಾಸ್ತ್ರದಲ್ಲಿ ಏನನ್ನ ಹೇಳಿದ್ರು ಅದಕ್ಕೆ ಅನುಗುಣವಾಗಿ ಅವರು ಜೀವನವನ್ನ ಮಾಡ್ತಿದ್ದಾರೆ. ಅದಕ್ಕೆ ಅವ್ರನ್ನ ಸುರರು ಅಂತ ಕರೀತಾರೆ. ಸೊ ಅಸುರರು ಅಂತಂದ್ರೆ ವೇದಗಳ ಆದೇಶಗಳನ್ನು ಧಿಕ್ಕರಿಸಿ ಭಗವಂತನ ಪಾರಮ್ಯವನ್ನು ಒಪ್ಪಿಕೊಳ್ಳದೆ ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ ಜೀವನ ನಡೆಸುವವರನ್ನು ಅಸುರರು ಎಂದು ಹೇಳುತ್ತಾರೆ. 3 ವಿಷಯ ಹೇಳ್ತಾ ಇದಾರೆ. ಅವರು ದೇವೋತ್ತಮ ಪರಮ ಪುರುಷನ ಪಾರಮ್ಯವನ್ನ ಅವ್ರು ಒಪ್ಕೋತಾ ಇಲ್ಲ, ತಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಅವರು ಬದುಕ್ತಾ ಇದ್ದಾರೆ ಅಲ್ವಾ. ಮತ್ತೆ ವೇದಗಳಲ್ಲಿ ಹೇಳಿರೋದಕ್ಕೆ ಅವರು ಅನುಗುಣವಾಗಿ ಬದುಕ್ತಾ ಇಲ್ಲ, ಅಂತವ್ರನ್ನ ಅಸುರರು ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ ಅಲ್ವಾ. ಓಕೆ, ಮತ್ತೆ ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ ಪ್ರಭುಪಾದರು ಅಲ್ವಾ. ಇವಾಗ ಸರ್ಕಾರಿ ನೌಕರರಿಗೆ ತುಂಬಾ ಫೆಸಿಲಿಟೀಸ್ ಅನ್ನ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿರ್ತಾರೆ? ಯಾಕಂದ್ರೆ ಅವರು ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಅವರು ಇದ್ದಾರೆ, ಆ ಸರ್ಕಾರದ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ಅವರಿಗೆ ಎಲ್ಲ ಒಂದು ಫೆಸಿಲಿಟೀಸ್ ಅನ್ನ ಅವರು ಕೊಟ್ಟಿರ್ತಾರೆ ಅಲ್ವಾ. ಬಂಗ್ಲೆ, ಓಡಾಡ್ಲಿಕ್ಕೆ ಕಾರು, ಆಳು ಕಾಳು ಎಲ್ಲವನ್ನ ಕೊಟ್ಟಿರ್ತಾರೆ. ಅದೇ ತರ ಇಲ್ಲಿ ಮನುಷ್ಯನಿಗೆ ಇಷ್ಟೆಲ್ಲ ಒಂದು ಅನುಕೂಲಗಳನ್ನ ಯಾಕೆ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ, ಅವರು ಈ ಒಂದು ಮಾನವ ದೇಹವನ್ನ ಉಪಯೋಗಿಸ್ಕೊಂಡು ಅವರು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಈ ಒಂದು ಶ್ಲೋಕದಲ್ಲಿ ಅರ್ಥ ಮಾಡಿಸ್ತಾರೆ. ಈ ತರ ಯಾರು ಉಪಯೋಗಿಸೋದಿಲ್ವೋ ಅವ್ರನ್ನ ಆತ್ಮಘಾತುಕ ಅಥವಾ ಆತ್ಮಹ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಈ ದೇಹವನ್ನ ಏನಕ್ಕೆ ಹೋಲಿಸ್ತಾ ಇದ್ದಾರೆ? ಈ ಭವಸಾಗರವನ್ನ ದಾಟ್ಲಿಕ್ಕೆ ಬೇಕಾಗಿರುವಂತಹ ಒಂದು ಸೌಲಭ್ಯ ಇರುವಂತಹ ದೇಹಕ್ಕೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ಸಾರಿ ನೌಕೆಗೆ ಹೋಲಿಸ್ತಾ ಇದ್ದಾರೆ. ಈ ದೇಹವನ್ನ ನೌಕೆಗೆ ಹೋಲಿಸ್ತಾ ಇದ್ದಾರೆ. ಈ ನೌಕೆಯಿಂದ ನಾವೇನು ಉಪಯೋಗ ಮಾಡ್ಕೋಬೇಕು? ಈ ಸಾಗರವನ್ನ ದಾಟ್ಬೇಕು ನೌಕೆಯಿಂದ. ಅದೇ ತರ ಈ ದೇಹದಿಂದ ನಾವು ಭವಸಾಗರವನ್ನ ದಾಟ್ಬೇಕು ಅಲ್ವಾ. ಸೊ ಮತ್ತೆ ಆ ಅಂಬಿಗ ಯಾರು ಅಂತ ಹೇಳ್ತಾ ಇದ್ದಾರೆ? ಆ ಗುರು ಸಾಧು ಶಾಸ್ತ್ರ ಅದನ್ನ ಅಂಬಿಗ ನಾವಿಕನಿಗೆ ಅಂದ್ರೆ ಏನಂತಾರೆ, ಆ ಅಂಬಿಗನಿಗೆ ಹೋಲಿಸ್ತಾ ಇದ್ದಾರೆ. ನಮ್ಮನ್ನ ಕರ್ಕೊಂಡು ಹೋಗ್ತಾರಲ್ಲ ಆ ನಾವಿಕನಿಗೆ ಅವರು ಹೋಲಿಸ್ತಾ ಇದ್ದಾರೆ. ಮತ್ತೆ ಈ ಗಾಳಿ ಅದು ಸರಿಯಾದ ದಿಕ್ಕಿಗೆ ಹೋಗ್ಬೇಕು. ಆ ಗಾಳಿ ಸರಿಯಾದ ದಿಕ್ಕಿಗೆ ಬೀಸಿದ್ರೆ ಅಷ್ಟೇನೆ ಅದು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ, ದಡವನ್ನ ಮುಟ್ಲಿಕ್ಕೆ ಸಾಧ್ಯ ಅಲ್ವಾ. ಆ ಗಾಳಿಗೆ ಏನಕ್ಕೆ ಹೋಲಿಸ್ತಾ ಇದ್ದಾರೆ? ನಮ್ಮ ಇಂದ್ರಿಯಗಳನ್ನ ಗಾಳಿಗೆ ಹೋಲಿಸ್ತಾ ಇದ್ದಾರೆ ಅಲ್ವಾ. ನಮ್ಮ ಇಂದ್ರಿಯಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ಭಗವಂತನ ಸೇವೆ ಮಾಡಿದ್ರೆ ಅಷ್ಟನ್ನೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ನಮ್ಮ ಋಷಿಕೇಶ ಸೇವನ ಭಕ್ತಿ ರುಚ್ಯತೆ, ನಾವು ಭಕ್ತಿಯನ್ನ ಮಾಡ್ದಂಗ ಆಗತ್ತೆ. ಅದು ನಮ್ಗೆ ಭಕ್ತಿ ರಸಾಮೃತ ಸಿಂಧುವಲ್ಲಿ ಏನನ್ನ ಹೇಳಿದ್ರು? ಸೊ ನಮ್ಗೆ ಭಕ್ತಿ ಅಂತಂದ್ರೆ ಏನು? ನಮ್ಮ ಇಂದ್ರಿಯಗಳನ್ನ ನಾವು ನಮ್ಮ ಸೇವೆಗೆ ಉಪಯೋಗಿಸ್ತಾರೆ, ನಾವು ಆ ಈಶನ ಸೇವೆಗೆ ಉಪಯೋಗಿಸದೆ ಏನು ಭಕ್ತಿ ಅಂತ ಹೇಳಿದ್ರು ಅಲ್ವಾ. ಸೊ ಅದನ್ನ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ನಾವು ಮತ್ತೆ ನಮ್ಗೆ ಇನ್ನ ಏನನ್ನ ಹೇಳಿದ್ರು? ಈ ಒಂದು ಬೆಲೆ ಬಾಳುವಂತಹ ದೇಹವನ್ನ ಏನಕ್ಕೆ ಉಪಯೋಗಿಸ್ಕೋಬೇಕು? ನಾವು ಇಂದ್ರಿಯ ಸುಖಕ್ಕೆ ಉಪಯೋಗಿಸ್ಕೋಬಾರ್ದು, ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ನಾವು ಉಪಯೋಗಿಸ್ಕೋಬೇಕು ಅಲ್ವಾ. ಸೊ ಅದು ಏನು ಪರಿಪೂರ್ಣತೆನ ನಾವು ಪಡಿಬೇಕು ಅಂತಂದ್ರೆ ನಾವು ಆ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಹರೇ ಕೃಷ್ಣ ಮಾತಾಜಿ. ಇದರಲ್ಲಿ ಪ್ರಶ್ನೆ ಏನಿದೆ ಮಾತಾಜಿ? ಪದದ ಕನ್ನಡ ಅರ್ಥವನ್ನು ನೀಡಿ. ಯಾವ್ದಕ್ಕೆ ಮಾತಾಜಿ? ಮಂತ್ರ 3ಕ್ಕೆ ಮಾತಾಜಿ. ಅಲ್ಲ, ಏನಕ್ಕೆ ಅರ್ಥ? ಆತ್ಮಘಾತನ? ಆತ್ಮಹ ಪದದ ಕನ್ನಡ ಅರ್ಥವನ್ನು. ಆತ್ಮ ಹನಹ ಅಂದ್ರೆ ಆತ್ಮಘಾತಿ, ಅಂದ್ರೆ ತಮ್ಮನ್ನ ತಾವೇ ಅವರು ಆತ್ಮಹತ್ಯೆ ಮಾಡ್ಕೋತಾರಲ್ಲ ಅವ್ರನ್ನ ಆತ್ಮಹನಹ ಅಂತ ಕರೀತಾರೆ. ಆತ್ಮಘಾತಿ, ಆತ್ಮಹನಹ ಅಂದ್ರೆ ಆತ್ಮಘಾತಿ ಅಂತ ಮಾತಾಜಿ. ಆತ್ಮದ ಕೊಲೆಗಾರ. ಇನ್ನೊಂದೇನೋ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ ಅಂದ್ರೆ, ಅಕಸ್ಮಾತ್ ನಾವಿಲ್ಲಿ ಭಕ್ತಿಯನ್ನ ಮಾಡ್ಬೇಕಾದ್ರೆ ಅಪರಿಪೂರ್ಣರಾದ್ರೂ ಸಹ ನಮ್ಗೇನು ಅಲ್ಲಿ ಲಾಸ್ ಅನ್ನೋದಿಲ್ಲ ಅಲ್ವಾ. ಸ್ವಲ್ಪಮಪ್ಯಸ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ಅಲ್ವಾ. ಸ್ವಲ್ಪ ಭಕ್ತಿ ಮಾಡಿದ್ರು ನಮ್ಗೆ ಮುಂದಿನ ಜನ್ಮ ಅಟ್ಲೀಸ್ಟ್ ನಮ್ಗೆ ಮಾನವ ಜನ್ಮನೇ ಇರುತ್ತೆ. ಮತ್ತೆ ಭಗವಂತ ನಮಗೆ ಹೇಳಿರೋ ಹಾಗೇನೆ ನಾವು ಪರಿಪೂರ್ಣ ಭಕ್ತಿಯನ್ನ ಮಾಡಕ್ ಆಗ್ಲಿಲ್ಲ ಅಂದ್ರೂ ಸಹ ಅಪರಿಪೂರ್ಣ ಯೋಗಿ ಇದ್ರೆ ಅವನ ಗತಿ ಏನು? ಬ್ರಾಹ್ಮಣನಾಗೋ ಅಥವಾ ಶ್ರೀಮಂತನಾಗೋ ಅವನು ಹುಡ್ತಾನೆ. ಮತ್ತೆ ಆ ಜನ್ಮದಲ್ಲಿ ಅವನು ಭಕ್ತಿಯನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಅನುಕೂಲಗಳನ್ನ ಭಗವಂತ ಕೊಡ್ತಾನೆ ಅಲ್ವಾ. ಇಲ್ಲ ಅಂತಂದ್ರೆ ಅವರು ಆ ವೈಷ್ಣವರ ಮನೆಯಲ್ಲಿ ಅವರು ಹುಟ್ಟಿಸ್ತಾರೆ ಭಗವಂತ, ಅವರು ತುಂಬಾ ಹೆಚ್ಚು ಭಕ್ತಿಯನ್ನ ಮಾಡಿದ್ರೆ ಅಲ್ವಾ. ಅದನ್ನು ಸಹ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಮತ್ತೆ ಇನ್ಯಾವ ಪ್ರಶ್ನೆ ಇದೆ ಮಾತಾಜಿ? ಇದು ಸುರ ಮತ್ತು ಅಸುರ ನೆಕ್ಸ್ಟ್ ಇದ್ರಲ್ಲಿ ಬರ್ಬೋದು ಅನ್ಸುತ್ತೆ ಮಾತಾಜಿ. ಮಂತ್ರ 4ರಲ್ಲಿ ಇದಕ್ಕೆ ಸೇರುತ್ತೆ ಅದು. ಅಸುರ ಪದಗಳ
ಸುರ ಮತ್ತೆ ಅಸುರ ಮಂತ್ರ 3 ಇರೋದು. ಮಂತ್ರ ಮೂರು. ಸ್ಟಾರ್ಟಿಂಗ್ ಇತ್ತಲ್ಲ ಮಾತಾಜಿ. ಹಾ ಮಾತಾಜಿ. ಸೂರ್ಯರು ಅಂದ್ರೆ ಯಾರು? ಅಸೂರ್ಯರು. ಅದಕ್ಕೆ ಯಾಕಂದ್ರೆ ಇದು ಅಸೂರ್ಯ ಅಂತಾನೆ ಸ್ಟಾರ್ಟ್ ಆಗುತ್ತೆ ನೋಡಿ ಹಾ ಅಲ್ವಾ. ಸೂರ್ಯರು ಅಂದ್ರೆ ಆ ಈ ಜವಾಬ್ದಾರಿಗಳನ್ನ ಅರಿತು, ಮಾನವ ಬದುಕಿಗೂ ಪ್ರಾಣಿಯ ಬದುಕಿಗೂ ಜವಾಬ್ದಾರಿಯಲ್ಲಿ ತುಂಬಾ ವ್ಯತ್ಯಾಸವಿದೆ. ಈ ಜವಾಬ್ದಾರಿಗಳನ್ನ ಅರಿತು ಆ ಮನೋಭಾವದಿಂದ ನಡೆಯುವವರನ್ನು ಸುರರು ಎಂದು, ತಮ್ಮ ಜವಾಬ್ದಾರಿಗಳ ಬಗ್ಗೆ ಅಸಡೆ ತೋರುವವರನ್ನ ಅಥವಾ ಅವುಗಳ ಅರಿವೇ ಇಲ್ಲದಿರುವವರನ್ನ ಅಸುರರು ಎಂದು ಕಾಣುತ್ತಾರೆ. ಸೊ ಇಲ್ಲೇ ಹೇಳ್ತಾರೆ. ಇನ್ ಯಾವ್ದಾದ್ರು ಪ್ರಶ್ನೆ ಇದೆ? ಅದು ಅಸುರ ಮತ್ತೆ ಇದ್ರಲ್ಲೂ ಇದೆ ಮಾತಾಜಿ. ಅದು ಮಂತ್ರ 4ರಲ್ಲೂ ಅಸುರದು ವಿವರಣೆ ಇದೆ. ಒಂದು ವಾಯ್ಸ್ ಇದೆ ಮಾತಾಜಿ. ಹರೇ ಕೃಷ್ಣ, ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತಿದೆ ಮಾತಾಜಿ, ಇಷ್ಟೊತ್ತು ಕೇಳಿಸ್ತಿದೆ. ಮಂತ್ರ 4 ಕೊಟ್ಟಿಲ್ಲ ಮಾತಾಜಿ, ಮಂತ್ರ 3ರಲ್ಲೇ ಇದೆ ಸುರ ಪದಗಳು. ಆ ನಂತರ ಮಂತ್ರ 5 ಕೊಟ್ಟಿದ್ದಾರೆ ಮಾತಾಜಿ. ಮಾತಾಜಿ 3ನೇ ಮಂತ್ರದ್ದು ಎಲ್ಲ ಪ್ರಶ್ನೆ ಮುಗೀತಾ? ಹಾ ಮಾತಾಜಿ. 4ನೇದಕ್ಕೆ ಹೋಗೋಣ. ಹಾ ಮಾತಾಜಿ. ಅಲ್ಲ, ಇದು ಉಪಯೋಗ ಆಗ್ತಾ ಇದೆಯಾ ಈ ತರ ಡಿಸ್ಕಷನ್? ಅಂದ್ರೆ ಸಮಯ ಇದು ಮಾಡೋದ್ ಬೇಡ, ನೀವು ಇಲ್ಲ ಬೇಕಾದ್ರೆ ಮಾತಾಜಿ, ಉಪಯೋಗ ಆಗ್ತಾ ಇದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ ಮಾತಾಜಿ, ಎಷ್ಟು ಮಾಡೋಣಂತೆ, 8 ಗಂಟೆ ಆಗುತ್ತಲ್ಲ. ಸೊ ಮಂತ್ರ 4. ಅನೇಜದೇಕಂ ಮನಸೋ ಜವೀಯೋ ನೈನ ದೇವ ಆಪ್ನುವನ್ ಪೂರ್ವಮಾಶಾತ್ ತದ್ದಾವತೋ ಅನ್ಯಾನತ್ಯೇತಿ ತಿಷ್ಠ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ಅನುವಾದ ಓದಿ ಮತ್ತೆ. ಯಾರು ಓದ್ಲಿಲ್ಲ ಅಂದ್ರೆ ಓದ್ತೀನಿ ಮಾತಾಜಿ. ಓದಿ ಮತ್ತೆ. ಅನುವಾದ. ತನ್ನ ಧಾಮದಲ್ಲಿ ಅಚಲವಾಗಿದ್ದರೂ ದೇವೋತ್ತಮ ಪರಮ ಪುರುಷನು ಮನಸ್ಸಿಗಿಂತಲೂ ವೇಗವುಳ್ಳವನು ಮತ್ತು ಓಡುತ್ತಿರುವ ಇತರ ಎಲ್ಲರನ್ನೂ ಹಿಂದೆ ಹಾಕಬಲ್ಲನು. ಪ್ರಬಲರಾದ ದೇವತೆಗಳು ಅವನನ್ನು ಸಮೀಪಿಸಲಾರರು. ಒಂದೇ ಸ್ಥಳದಲ್ಲಿದ್ದರೂ ಅವನು ಗಾಳಿ ಮಳೆಯನ್ನು ಕೊಡುವ ಎಲ್ಲರನ್ನೂ ನಿಯಂತ್ರಿಸುವವನು. ಅವನು ಶ್ರೇಷ್ಠತೆಯಲ್ಲಿ ಎಲ್ಲರನ್ನೂ ಮೀರಿಸುತ್ತಾನೆ. ಹರೇ ಕೃಷ್ಣ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಯಾರು ಅವರು ಪರಮ ಸತ್ಯ ಅನ್ನೋದನ್ನ ನಮಗೆ ಈಶೋಪನಿಷತ್ ಹೇಳ್ತಾ ಇದ್ದಾರೆ ಅಲ್ವಾ. ಅವ್ರು ಯಾವ ತರ ಇರ್ತಾರೆ? ಆ ಪರಮ ಸತ್ಯ ಅನ್ನೋರು, ಅವರು ತನ್ನ ಧಾಮದಲ್ಲಿ ಅಚಲವಾಗಿದ್ರು ಸಹ ಮನಸ್ಸಿಗಿಂತ ವೇಗವಾಗಿ ಓಡ್ತಾರೆ, ಮತ್ತೆ ಎಲ್ಲರನ್ನೂ ಸಹ ಅವರು ಹಿಂದೆ ಆಗ್ತಾ ಇದ್ದಾರೆ. ಪ್ರಬಲರಾದ ದೇವತೆಗಳು ಅವರನ್ನ ಸಮೀಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಸ್ಥಳದಲ್ಲಿ ಇದ್ರೂ ಸಹ ಅವನು ಗಾಳಿ ಮಳೆ ಕೊಡುವ ಎಲ್ಲರನ್ನೂ ನಿಯಂತ್ರಿಸ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ತುಂಬಾ ಮುಖ್ಯವಾಗಿ ಕೊನೆಯ ಲೈನ್, ಶ್ರೇಷ್ಠತೆಯಲ್ಲಿ ಎಲ್ಲರನ್ನ ಮೀರಿಸ್ತಾನೆ ಅಲ್ವಾ. ಯಾಕೆ ಹೇಳ್ತಾ ಇದಾರೆ ಇದನ್ನ? ಅಂದ್ರೆ ನಮ್ಗಿಲ್ಲ ಆತರ ಇಚ್ಛೆ, ಆದ್ರೆ ಎಷ್ಟೊಂದ್ ಜನಕ್ಕೆ ಏನ್ ಇಚ್ಛೆ ಇದೆ? ಅವರೇ ದೇವರಾಗ್ಬಿಡ್ಬೇಕು ಅಲ್ವಾ. ಅದು ಸಾಧ್ಯ ಇದೆಯಾ? ಭಗವಂತನಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆ ಪ್ರಯತ್ನವನ್ನ ಮಾಡೋರು ಇದಾರೆ. ನಮ್ಗೆ ಅದು ಅಷ್ಟು ನಾವು ಸೀರಿಯಸ್ ಆಗಿ ಯಾಕಪ್ಪ ಇದನ್ನ ಪದೇ ಪದೇ ಹೇಳ್ತಾರೆ ಅನ್ಸುತ್ತೆ, ನಾವ್ ಅನ್ಕೋತಿಲ್ಲ. ಆದ್ರೆ ತುಂಬಾ ಜನ ಈ ಪ್ರಯತ್ನದಲ್ಲೇ ಇದ್ದಾರೆ. ಅವರು ಇವತ್ತಲ್ಲ ನಾಳೆ ದೇವರಾಗ್ಲಿಕ್ಕೇನೆ ಅವರು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮಗ್ ಗೊತ್ತಿರೋ ಹಾಗೆ ಯಜ್ಞ ದಾನ ತಪ ಏನೇ ಮಾಡಿದ್ರು ನಾವು ದೇವ್ರು ಯಾವತ್ತೂ ಆಗ್ಲಿಕ್ಕೆ ಆಗೋದಿಲ್ಲ. ದೇವರಿಗೆ ಸಮನಾಗ್ಲಿಕ್ಕೂ ಆಗೋದಿಲ್ಲ, ದೇವರನ್ನ ಮೀರಿಸ್ಲಿಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಅವನು ಶ್ರೇಷ್ಠತೆಯಲ್ಲಿ ಎಲ್ಲರನ್ನ ಮೀರಿಸ್ತಾ ಇದ್ದಾನೆ. ಅವನಿಗೆ ಸಮನಾದವರು ಇಲ್ಲ, ಅವ್ರನ್ನ ಮೀರಿಸೋರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ನಮ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಆ ದೇವತೆಗಳಿಗೂ ಸಹ ಅಲ್ವಾ, ಋಷಿ ಮುನಿಗಳಿಗೂ ಸಹ ನಾನೇ ಮೂಲ, ಅದಕ್ಕೆ ಅವರು ಸಹ ನನ್ನನ್ನ ಅರಿಯರು ಅಂತ ಹೇಳ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಲ್ವಾ. ಭಗವಂತನನ್ನ ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿ ಭಗವಂತ ನಮ್ಗಿನ್ನ ಒಂದು ಏನಂತ ತಪ್ಪು ಅರ್ಥ ಮಾಡ್ಕೋತಾರೆ ಮಾಯಾವಾದಿಗಳು, ನಿರಾಕಾರವಾದಿಗಳು. ಭಗವಂತನಿಗೆ ಒಂದು ರೂಪ ಇಲ್ಲ ಅಂತ ಅರ್ಥ ಮಾಡ್ಕೋತಾರೆ. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಭಗವಂತ ಓಡ್ತಾನೆ ಅಂತ ಅಲ್ವಾ. ಅಂದ್ರೆ ಓಡ್ತಾನೆ ಅಂತಂದ್ರೆ ಎಲ್ಲರನ್ನ ಮೀರ್ಸೋಷ್ಟು ಓಡ್ತಾನೆ ಅಂದ್ರೆ ಅವನು ಒಬ್ಬ ಪುರುಷನೇ ಆಗಿರ್ಬೇಕು. ಅವನಿಗೆ ಕೈ ಕಾಲು ಅದೆಲ್ಲ ಇರ್ಲೇಬೇಕು, ಕಣ್ಣು ಅದೆಲ್ಲ ಇರ್ಲೇಬೇಕು ಅಲ್ವಾ. ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಅವನು ಪುರುಷ. ಯಾರು ಪರಮ ಸತ್ಯ ಅಂತ ನಾವು ಅನ್ಕೊಂಡಿದೀವೋ ಅವನು ಪುರುಷ ಅಂತ ಹೇಳ್ಬಿಟ್ಟು ಈ 4ನೇ ಶ್ಲೋಕ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಭಗವಂತನ ಆ ಒಂದು ಸ್ವರೂಪ, ಮತ್ತೆ ಅವನ ಶಕ್ತಿಗಳು ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಇದಕ್ಕಿಂತ ಲಾಸ್ಟ್ ಲೈನಲ್ಲಿ ನಾವು ನೋಡಿರೋ ಹಾಗೇನೆ ಅವನು ಶ್ರೇಷ್ಠತೆಯಲ್ಲಿ ಎಲ್ಲರನ್ನ ಮೀರಿಸ್ತಾನೆ ಅಂತ ಹೇಳ್ತಾ ಇರೋದ್ರಿಂದ ನಾವು ವಿಭಿನ್ನಾಂಶಗಳು, ನಾವೆಲ್ಲನೂ ಸಹ ಭಗವಂತನ ವಿಭಿನ್ನಾಂಶಗಳು. ನಾವ್ ಯಾರನ್ನು ಸಹ ಭಗವಂತನಿಗೆ ಸಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಪೂರ್ಣ ಅಂತ ನಮ್ಗೆ ಏನ್ ಹೇಳ್ತಾ ಇದ್ರೆ ಆ ಪೂರ್ಣನಿಗೆ ನಾವ್ ಯಾವತ್ತೂ ಸಹ ನಾವು ಸಮನರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಭಗವಂತನನ್ನ ನಾವು ನಮ್ಮ ಒಂದು ಊಹಾಪೋಹದಿಂದ ನಾವು ಅರ್ಥ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈಶೋಪನಿಷತ್ತು ಎಚ್ಚರಿಕೆ ಕೊಡ್ತಾ ಇದೆ. ಮತ್ತೆ ನಮ್ಗೆ ಅಂತ ಹೇಳ್ಬಿಟ್ಟು ಭಗವಂತ ಏನೋ ಒಂದು ಕರ್ತವ್ಯವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ನಮ್ಗೆ ಇದಕ್ಕಿಂತ ಮುಂಚೆ ಅಸುರರು ನಮ್ಗೆ ಜವಾಬ್ದಾರಿಯುತವಾದಂತ ಸ್ಥಾನವನ್ನ ಕೊಟ್ಟಿದ್ದಾರೆ ಅಲ್ವಾ.
ಆ ಒಂದು ಕೆಲಸವನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಪಾತ್ರವನ್ನ ನಾವು ನಿರ್ವಹಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈಶೋಪನಿಷತ್ತು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ. ಸೊ ಇವಾಗ ಎಲ್ಲಾ ಶಕ್ತಿನೂ ಸಹ ಭಗವಂತನಿಂದ ಬರ್ತಾ ಇರೋದ್ರಿಂದ ನಾವು ಭಗವಂತನ ಇಚ್ಛೆ ತರನೇ ನಾವು ನಡೀಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ 4ನೇ ಶ್ಲೋಕದಲ್ಲಿ. ಸೊ ಇಲ್ಲೂ ಸಹ ಸುರ ಅಸುರ ಅಂತ ಬರ್ತಾ ಇದೆ. ಅಂದ್ರೆ ಜಸ್ಟ್ ಹೇಳ್ತಾ ಇದಾರೆ ಅಷ್ಟೇನೆ. ಸುರರಿಗೆ ಭಗವಂತನನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅಸುರರ ಬಗ್ಗೆ ಹೇಳೋದೇನು ಅಂತಾರ ಆತರ ಸುರ ಅಸುರ ಪದ ಬರ್ತಾ ಇದೆ. ಬಟ್ ಮೀನಿಂಗ್ ಅನ್ನ ಅಲ್ಲೇ ಕೊಟ್ಟಿರೋದು ಅವರು 3ನೇ ಇದರಲ್ಲಿ ಕೊಡ್ತಾ ಇದ್ದಾರೆ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ ಮಾತಾಜಿ? ಇಲ್ಲಿ ಇದ್ರಲ್ಲಿ ಯಾವ್ದು ಏನು ಪ್ರಶ್ನೆ ಇಲ್ವಾ? 4ರಲ್ಲಿ ಯಾವ್ದಿಲ್ಲ ಮಾತಾಜಿ. ಓಕೆ. ಸೊ 4ರಲ್ಲಿ ನಾವು ಮುಖ್ಯವಾಗಿ ಏನನ್ನ ಅರ್ಥ ಮಾಡ್ಕೋಬೇಕು? ಸೊ ಭಗವಂತನನ್ನ ಮೀರ್ಸೋರು ಯಾರು ಇಲ್ಲ, ಭಗವಂತನನ್ನ ಸರಿಸಮನರಾದವರು ಯಾರು ಇಲ್ಲ. ಮತ್ತೆ ನಾವು ಯಾವತ್ತೂ ಭಗವಂತನ ಹಾಗೆ ಪರಿಪೂರ್ಣರಾಗ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಅಲ್ವಾ? ಅದನ್ನ ನಾವು ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಮ್ಮ ಕೆಲಸ ಏನು, ನಮ್ಮ ಪರಿಪೂರ್ಣತೆ ಯಾವಾಗ ಬರುತ್ತೆ? ನಾವು ಭಗವಂತನ ಇಚ್ಛೆ ತರ ನಾವೂ ಸಹ ನಮ್ಮ ಕಾರ್ಯವನ್ನ ನಡೆಸಿದ್ರೆ ಅಷ್ಟೇ ನಮ್ಗೆ ಆ ಪರಿಪೂರ್ಣತೆ ಅನ್ನೋದು ಬರುತ್ತೆ. ಇದು ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? ನಾವ್ ಯಾವತ್ತೂ ಪರಿಪೂರ್ಣರಾಗ್ಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ ಭಗವಂತನ ತರ. ಆದ್ರೆ ನಮ್ಗೆ ಯಾವಾಗ ಆ ಪರಿಪೂರ್ಣತೆಯ ಅನುಭವ ಬರುತ್ತೆ ಅಂದ್ರೆ ನಾವು ಭಗವಂತನ ಇಚ್ಛೆ ತರ ನಾವು ನಡ್ಕೊಂಡಾಗ ಆ ಒಂದು ಪರಿಪೂರ್ಣತೆಯ ಅನುಭವ ಬರುತ್ತೆ. ಸೊ ಮಂತ್ರ ಇದು ತದೇಜತಿ ತನ್ನೇ ಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅನ್ನುವುದು ಓದಿ ಮಾತು. ಪರಮಪ್ರಭು ನಡೆಯುತ್ತಾನೆ ಮತ್ತು ನಡೆಯುವುದಿಲ್ಲ. ಅವನು ದೂರದಲ್ಲಿದ್ದಾನೆ ಮತ್ತು ತುಂಬಾ ಹತ್ತಿರದಲ್ಲೂ ಇದ್ದಾನೆ. ಅವನು ಎಲ್ಲದರ ಒಳಗಿದ್ದಾನೆ ಮತ್ತು ಎಲ್ಲದರ ಹೊರಗೂ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ? ಭಗವಂತನ ಅಚಿಂತ್ಯ ಶಕ್ತಿಯನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಈ ತರ ಯಾರಿಗಾದ್ರೂ ಸಾಧ್ಯ ಇದೆಯಾ? ಭಗವಂತ ಬಿಟ್ರೆ ಈ ತರ ವಿರುದ್ಧವಾಗಿರೋದನ್ನ ಮಾಡ್ಲಿಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆಯಾ? ಭಗವಂತ ನಡೀತಾನೆ, ನಡೆಯೋದಿಲ್ಲ. ಅವನು ದೂರದಲ್ಲಿದ್ದಾನೆ, ಹತ್ತಿರದಲ್ಲೂ ಇದ್ದಾನೆ ಅಲ್ವಾ? ಎಲ್ಲದರ ಒಳಗೂ ಇದ್ದಾನೆ, ಹೊರಗಡೆನೆ ಇದ್ದಾನೆ ಅಲ್ವಾ? ಈ ತರ ಒಂದು ಶಕ್ತಿಯನ್ನ, ಅಚಿಂತ್ಯ ಶಕ್ತಿ, ಇದರಿಂದ ನಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಆ ಭಗವಂತನನ್ನ ಯಾರು ಮೀರಿಸ್ಲಿಕ್ಕೆ ಆಗೋದಿಲ್ಲ, ಅವನ ಸರಿಸಮನರಾಗ್ಲಿಕ್ಕೂ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ವಿರೋಧವಾಗಿರುವಂತಹ ವಿಷಯಗಳನ್ನ ನಮ್ಗೆ ಇಲ್ಲಿ ಹೇಳ್ತಾರೆ. ನಾವಿವಾಗ ಇದ್ರೆ ನಾವ್ ಇಲ್ಲಿ ಇರ್ಲಿಕ್ಕೆ ಸಾಧ್ಯ, ಇಲ್ಲೂ ಇಟ್ಕೊಂಡು ಇನ್ನೊಂದ್ ಕಡೆ ನಾವ್ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆದ್ರೆ ಭಗವಂತ ಹಾಗಲ್ಲ. ಅವರು ಗೋಲೋಕ ವೃಂದಾವನದಲ್ಲಿ ಇದ್ದಾರೆ, ಮತ್ತೆ ಇಲ್ಲಿ ಎಲ್ಲಾ ಕಡೆನೂ ಸಹ ಅವರು ಪರಮಾತ್ಮ ರೂಪಿಯಾಗಿ, ಅವರು ಸರ್ವವ್ಯಾಪಿಯಾಗಿ ಅವರು ಇದ್ದಾರೆ. ಒಳಗಡೆನೂ ಇದ್ದಾರೆ, ಹೊರಗಡೆನೂ ಅವರು ಇದ್ದಾರೆ ಅಲ್ವಾ? ಮತ್ತೆ ನಡೀತಾರೆ, ನಡೆಯೋದಿಲ್ಲ. ಅವರು ತನ್ನ ಧಾಮದಲ್ಲಿ ಅಚಲವಾಗಿ ಇದ್ದಾರೆ. ಅದೇ ತರ ಅವರು ಮತ್ತೆ ಎಲ್ಲ ಕಡೆನೂ ಸಹ ಅವರು ಇದ್ದಾರೆ. ಮತ್ತೆ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ಭಗವಂತನಿಗೆ ಒಂದು ಆಕಾರ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಅವರು ಸಾಕಾರ ರೂಪದಲ್ಲಿ ಅವರು ಇದ್ದಾರೆ ಅಂತ ನಮ್ಗೆ ಇದರಿಂದ ಅರ್ಥ ಮಾಡ್ಕೋಬಹುದು. ಮತ್ತೆ ನಿರಾಕಾರವಾದಿಗಳು ಅವರು ಯಾವಾಗ್ಲೂ ಹೇಳ್ತಾರೆ ಅಲ್ವಾ, ಭಗವಂತನಿಗೆ ರೂಪ ಇಲ್ಲ ಅಂತ. ಆದ್ರೆ ನಮ್ಗೆ ಇಲ್ಲಿ ಈಶೋಪನಿಷತ್ತೇ ಹೇಳ್ತಾ ಇದೆ ಅಲ್ವಾ, ಭಗವಂತ ನಡೀತಾನೆ, ಹತ್ರದಲ್ಲಿದ್ದಾನೆ, ದೂರದಲ್ಲಿದ್ದಾನೆ, ಒಳಗಡೆ ಇದ್ದಾನೆ, ಹೊರಗಡೆನೆ ಇದ್ದಾನೆ ಅಲ್ವಾ? ಸೊ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಅವ್ರಿಗೊಂದು ರೂಪ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಭಗವಂತನಿಗೆ ಎಂತಹ ಶಕ್ತಿ ಇದೆ ಅಂತಂದ್ರೆ, ಅವ್ರು ಯಾವುದೇ ಒಂದು ಶಕ್ತಿಯನ್ನ, ಐಹಿಕ ಶಕ್ತಿಯನ್ನ ಅವರು ಆಧ್ಯಾತ್ಮಿಕ ಶಕ್ತಿಯಾಗಿ ಅವರು ಪರಿವರ್ತಿಸ್ಲಿಕ್ಕೆ ಅವರಿಗೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಭಗವಂತನಿಗೆ ಸಾಧ್ಯ ಇಲ್ದಲಿರೋದು ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿ ಅರ್ಚ ವಿಗ್ರಹದ ಒಂದು ಎಕ್ಸಾಂಪಲ್ ಅನ್ನು ಸಹ ಅವರು ಕೊಡ್ತಾ ಇದ್ದಾರೆ ಅಲ್ವಾ? ಅರ್ಚ ವಿಗ್ರಹ ನಾವು ಏನ್ರಲ್ಲಿ ಮಾಡ್ತಾ ಇದೀವಿ? ನಾವಿಲ್ಲಿ ಐಹಿಕ ವಸ್ತುಗಳಲ್ಲಿ ನಾವು ಮಾಡ್ತಾ ಇದೀವಿ. ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾರೆ? ನಾನ್ ಅದ್ರಲ್ಲಿ ಇರ್ತೀನಿ, ನಿಮ್ಮ ಒಂದು ಸೇವೆನ ನಾನು ಅದನ್ನ ಸ್ವೀಕರಿಸ್ತೀನಿ ಅಲ್ವಾ? ಸೊ ಮತ್ತೆ ಅವರು ನಮ್ಮ ಮೇಲೆ ಕೃಪೆನ ತೋರಿಸಿ ನೋಡಿ, ಅವ್ರು ನಮ್ಮಿಂದ ಅವರು ಆ ಎಲ್ಲ ಒಂದು ಸೇವೆಯನ್ನ ಮಾಡ್ಕೊಳ್ಲಿಕ್ಕೆ ಅವರು ಒಂದು ಆ ಐಹಿಕ ವಸ್ತುವಿನಲ್ಲಿ ಅವರು ಇದ್ದಾರೆ. ಆದ್ರೆ ಅವ್ರು ಯಾವಾಗ ಅಲ್ಲಿ ಸ್ಥಾಪಿತರಾಗ್ಬಿಡ್ತಾರೋ ಅವಾಗ ಏನಾಗುತ್ತೆ? ಆ ಐಹಿಕ ವಸ್ತುವು ಸಹ ಆಧ್ಯಾತ್ಮಿಕವಾಗಿ ಮಾರ್ಪಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವಾಗ ನಮಗೆ ಕಾಣೋದಿಲ್ಲ ಅಲ್ವಾ? ನಮ್ಗೆ ಏನ್ ಹೇಳಿದರೆ? ಪ್ರೇಮಾಂಜನ ಚುರಿತ ಭಕ್ತಿ ವಿರೋಚನೆ ನಿನ್ನ. ಸೊ ನಾವಿವಾಗ ಪ್ರೇಮ ಅನ್ನೋ ಒಂದು ಅಂಜನವನ್ನ ಹಚ್ಕೊಂಡು ನೋಡಿದಾಗ ಅಷ್ಟೇನೆ ನಮ್ಗೆ ಅಲ್ಲಿ ಭಗವಂತ ಕಾಣ್ತಾನೆ. ಅಥವಾ ನಾವು ಶರಣಾದ್ರೆ ಮಾತ್ರನೇ ಭಗವಂತ ತನ್ನನ್ನ ತಾನು ತೋರ್ಪಡಿಸ್ಕೊಡ್ತಾನೆ. ಇಲ್ಲಾಂದ್ರೆ ಭಗವಂತ ಹೇಳಿರೋ ಹಾಗೇನೆ ಅವರೇನೆ ತಮ್ಮನ್ನ ಅವರು ಆ ಒಂದು ಯೋಗ ಮಾಯೆಯಿಂದ ಅವರು ತಮ್ಮನ್ನ ತಾವು ಅವರು ಕವರ್ ಮಾಡ್ಕೊಂಡಿರ್ತಾರೆ ಅಲ್ವಾ? ಎಲ್ಲರಿಗೂ ಸಹ ಅವರು ತಮ್ಮನ್ನ ತಾವು ತೋರ್ಪಡಿಸ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಭಗವಂತ ಇದ್ರೂ ಕಾಣ್ತಾ ಇಲ್ಲ ಅಲ್ವಾ? ಸರ್ವವ್ಯಾಪಿ, ಕಾಣ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು ತಮ್ಮನ್ನ ಎಲ್ಲರಿಗೂ ತೋರ್ಪಡಿಸ್ಕೊಳೋದಿಲ್ಲ ಅವರು ಅಲ್ವಾ? ಯಾರು ಅವ್ರಿಗೆ ಶರಣಾಗಿರ್ತಾರೋ ಅವ್ರಿಗೆ ಮಾತ್ರನೇ ಅವರು ತೋರ್ಪಡಿಸ್ಕೊತಾರೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಪ್ರಭುಪಾದರು
ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸಗುಣ ನಿರ್ಗುಣ ಅಲ್ವಾ, ಇದನ್ನು ನಾವು ತಿಳ್ಕೊಂಡಿದೀವಿ. ಸೊ ಭಗವಂತನನ್ನ ನಾವು ನಿರ್ಗುಣ ಅಂತ ನಾವು ಇಲ್ಲಿ ಹೇಳ್ತೀವಿ. ಗುಣ ಅಂತ ಅರ್ಥ ಅವ್ರಿಗೆ ಇಲ್ಲ. ಈ ಬಂದಾಗ್ಲೇ 3 ಅವರು ಒಳಗಿಲ್ಲ, ಅದಕ್ಕೆ ಅವ್ರನ್ನ ನಿರ್ಗುಣ ಅಂತ ಹೇಳ್ತಾರೆ ಹೊರತು ಅವ್ರಿಗೆ ಗುಣವೇ ಇಲ್ಲ, ಅದಕ್ಕೆ ಅವರು ನಿರಾಕಾರಿ ಅಂತ ಹೇಳ್ಬಿಟ್ಟು ನಿರಾಕಾರವಾದಿಗಳು ಅರ್ಥ ಮಾಡ್ಕೋತಾರೆ, ಮಾಯಾವಾದಿಗಳು ಅರ್ಥ ಮಾಡ್ಕೋತಾರೆ. ಆದ್ರೆ ನಿರ್ಗುಣ ಅಂದ್ರೆ ಅರ್ಥ ಅವರು 3 ಗುಣಗಳಿಗೆ ಅವರು ಒಳಪಡೋದಿಲ್ಲ. ಇವಾಗ ನಾವು ಭೌತಿಕ ಪ್ರಪಂಚಕ್ಕೆ ಬಂದ ತಕ್ಷಣ 3 ಗುಣಗಳಿಗೆ ಒಳಪಟ್ಬಿಡ್ತೀವಿ ಅಲ್ವಾ. ಅದಕ್ಕೆ ಶುಕಮುನಿಗಳು ಸಹ ಭಯ ಆಗೋಯ್ತು. ಅದಕ್ಕೆ ಅವರು ಅಮ್ಮನ ಗರ್ಭದಿಂದ, ಆ ವಾಟಿಕಾಳ ಗರ್ಭದಿಂದ ಅವ್ರು ಹೊರಗಡೆ ಬರ್ಲಿಕ್ಕೇನೆ ಅವರು ತಯಾರಿರ್ಲಿಲ್ಲ 16 ವರ್ಷಗಳ ತನಕ ಅಲ್ವಾ. ಸೊ ಯಾವಾಗ ಭಗವಂತ ಭಯ ಕೊಡ್ತಾರೋ ಅವಾಗ ಹೊರಗಡೆ ಬರ್ತಾರೆ. ಆದ್ರೆ ಭಗವಂತ ಈ ಭೌತಿಕ ಪ್ರಪಂಚದಲ್ಲಿ ಕಾಣಿಸ್ಕೊಂಡ್ರು ಸಹ ಅವರು 3 ಗುಣಗಳಿಗೆ ಅವರು ಒಳಗಾಗೋದಿಲ್ಲ. ಅದಕ್ಕೆ ಅವ್ರನ್ನ ನಿರ್ಗುಣ ಅಂತ ಕರೀತಾರೆ ಹೊರತು ಅವ್ರಿಗೆ ಯಾವುದೇ ಗುಣಗಳಿಲ್ಲ ಅಂತ ಅಲ್ಲ ಅಲ್ವಾ. ಇದನ್ನ ನಾವು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ರೆ ಅವರು, ನಾವು ಅರ್ಜುನನನ್ನ ನೋಡಿದ್ವಿ, ಅರ್ಜುನನಿಗೆ ಅವರು ವಿರಾಟ್ ರೂಪವನ್ನ ತೋರಿಸ್ತರು ಅಂದ್ರೆ ಅವರು ಹೊರಗಡೆನೂ ಇದ್ದಾರೆ, ಮತ್ತೆ ಒಳಗಡೆ ಅವರು ಅವ್ರ ಅಂತರ್ಯಾಮಿ ಆಗಿ ಎಲ್ಲರ ಹೃದಯದಲ್ಲಿ ಅವರು ಇದ್ದಾರೆ. ಮತ್ತೆ ಪ್ರಹ್ಲಾದನ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಅವ್ರ ತಂದೆ ಕೇಳಿದಾಗ ಅವರು ಈ ಒಂದು ನಿರ್ಜೀವ ವಸ್ತುನಲ್ಲಿ ಇದಾನ ಅಂದ್ರೆ ಹೌದು ಅಂತ ಹೇಳ್ಬಿಟ್ಟು ಹೇಳಿದಾಗ ಆ ಕಂಬದಿಂದನೂ ಸಹ ಅವರು ನರಸಿಂಹನಾಗಿ ಅವರು ಬರ್ತಾರೆ. ಸೊ ಇದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಮತ್ತೆ ಇನ್ನೊಂದು ಏನನ್ನ ಅರ್ಥ ಮಾಡಿಸ್ತಾರೆ ಅಂತಂದ್ರೆ ಭಗವಂತನ ಶಕ್ತಿಯನ್ನ ಅರ್ಥ ಮಾಡಿಸ್ಲಿಕ್ಕೆ ಅವರು ಅಗ್ನಿಯನ್ನ ಅವರು ನಮಗೆ ಹೋಲಿಕೆಯನ್ನ ಕೊಡ್ತಾರೆ, ಅಗ್ನಿಯ ಹೋಲಿಕೆಯನ್ನ ಕೊಡ್ತಾರೆ. ಇವಾಗ ಅಗ್ನಿಗೆ ಇವಾಗ ಬೆಳಕು ಮತ್ತೆ ಶಾಖ ಅದು ಅಗ್ನಿಯ ಶಕ್ತಿ. ಅದೇ ತರನೇ ಭಗವಂತನಿಗೆ ಆ ಒಂದು ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಅಂತ ಹೇಳ್ಬಿಟ್ಟು ಇದೆ ಅಲ್ವಾ. ಅದು ಭಗವಂತನ ಶಕ್ತಿ. ಈವನ್ ತಟಸ್ಥ ಶಕ್ತಿನೂ ಸಹ ಇದೆ, 3 ರೀತಿಯ ಶಕ್ತಿಗಳಿದೆ ಅಂತ ಹೇಳ್ಬಿಟ್ಟು ಆ ಅಗ್ನಿಗೆ ಅವರು ಹೋಲಿಸ್ತಾರೆ ಪ್ರಭುಪಾದರು. ಮತ್ತೆ ಇದ್ರಲ್ಲಿ ಯಾವ್ದೋ ಪ್ರಶ್ನೆಗಳಿದೆ ಅದೇ ಪ್ರಶ್ನೆ ಮಾತಾಜಿ, ಅಂತರ್ಯಾಮಿ ಎಂದರೇನು? ಅಂತರ್ಯಾಮಿ ಅಂದ್ರೆ ಅವನು ಎಲ್ಲರ ಒಳಗಿದ್ದಾನೆ, ಅಂತರ್ಯಾಮಿಯಾಗಿ ಎಲ್ಲದರ ಒಳಗಿದ್ದಾನೆ. ಅಂತರ್ಯಾಮಿ ಅಂತಂದ್ರೆ ಎಲ್ಲದರ ಒಳಗಡೆ ಇರೋದಕ್ಕೆ ಅಂತರ್ಯಾಮಿ ಅಂತ ಹೇಳ್ತಾರೆ ಮಾತಾಜಿ. ಇಷ್ಟನ್ನೇ ಕೇಳ್ತಾ ಇದ್ದಾರೆ ಅವರು. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಇದು 5 ಮಾರ್ಕಿನ ಪ್ರಶ್ನೆ, 1 ಮಾರ್ಕಿಂದು ಗೊತ್ತಿಲ್ಲ ಪ್ರಭುಜಿ ಹೇಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಅಕಸ್ಮಾತ್ 5 ಮಾರ್ಕಿಗೆ ಡೆಫಿನೇಷನ್ ಮುಂದೆ ಬರೀಬೇಕಾಗತ್ತೆ ಪ್ರಭುಜಿ. ಅಂತರ್ಯಾಮಿದು ಡೆಫಿನೇಷನ್ ಸರಿಯಾಗಿ ಬರೀಬೇಕು. ಸರಿ ಇದೆ ನೋಡಿ ಮಾತಾಜಿ, ನಾನು ಹಿಂಗೆ ಬರೆದಿದ್ದೀನಿ. ಆದಿದೇವನಾದ ಗೋವಿಂದನು ಸ್ವಾಂಶ ವಿಸ್ತರಣೆಯ ಮೂಲ ಎಲ್ಲದರಲ್ಲೂ ಪ್ರವೇಶಿಸುತ್ತಾನೆ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಈ ರೀತಿ ಎಲ್ಲದರಲ್ಲೂ ಪ್ರವೇಶಿಸುವ ಭಗವಂತ ನಾವು ಮಾಡಿದ ಪಾಪ ಮತ್ತು ಪುಣ್ಯಗಳಿಗೆ ಕರ್ಮಫಲವನ್ನು ನೀಡುವ ಭಗವಂತನ ದಿವ್ಯ ಸ್ವರೂಪಕ್ಕೆ ಅಂತರ್ಯಾಮಿ ಎನ್ನುತ್ತಾರೆ. ನಮ್ಮ ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿರುವುದನ್ನು ನಾವೇ ಮರೆಯಬಹುದಾದರೆ ಭಗವಂತನು ನಮ್ಮ ಕೆಲಸಗಳನ್ನು ನೋಡುತ್ತಿರುವುದರಿಂದ ನಾವು ಮಾಡಿದ ಫಲ ಇದ್ದೇ ಇದೆ, ನಾವು ಅದನ್ನು ಅನುಭವಿಸಲೇಬೇಕು. ಅಷ್ಟು ಬರ್ದಿದ್ದೇನೆ, ಸಾಕ ಮಾತಾಜಿ? ನೀವು ಈ ಪ್ಯಾರಾ ಪೂರ್ತಿ ಬರ್ದಿದ್ದೀರಾ ಅನ್ಸುತ್ತೆ ಪ್ರಭುಜಿ. ಹೌದು. ಅವರು ಅಂತರ್ಯಾಮಿಯಾಗಿ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ ಬರಿಬಹುದು ಪ್ರಭುಜಿ. ಬಟ್ ಅಂತರ್ಯಾಮಿ ಆ ಪದದ ಅರ್ಥವನ್ನ ನೀವು ಸರಿಯಾಗಿ ಬರಿಬೇಕು. ಅವ್ರು ಎಲ್ಲರ ಒಳಗಿದ್ದಾರೆ, ಅವ್ರ ಅಂತರ್ಯಾಮಿಯಾಗಿ ಏನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ನೀವು ಬೇಕಾದ್ರೆ ನೀವು ಆ ತರ ಹೇಳಿ ನೀವು ಬರಿಬೇಕಾಗತ್ತೆ ಪ್ರಭುಜಿ. ಅಂತರ್ಯಾಮಿಯಾಗಿ ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನೀವು. ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ಹೇಳ್ತಾರೆ, ನಾವು ಪರಮಾತ್ಮನಾಗಿ ಅವರು ಉಪದೃಷ್ಟ ಹನುಮಂತನಾಗಿದ್ದಾರೆ ಅಂತ ಬರಿಬಹುದು. ಅಂದ್ರೆ ಫಸ್ಟ್ ಲೈನ್ ಹೆಂಗೆ ಬರಿಬೇಕು? ಅಂತರ್ಯಾಮಿ ಅಂದ್ರೆ ಎಲ್ಲದರ ಒಳಗಿದ್ದಾನೆ, ಭಗವಂತ ಎಲ್ಲದರ ಒಳಗಿದ್ದಾನೆ. ಅದು ಅಂತರ್ಯಾಮಿ ಪದದ ಅರ್ಥ. ಭಗವಂತ ಎಲ್ಲದರ ಒಳಗಿದ್ದಾನೆ ಅಂತ ನೀವು ಬರೆದ್ರೆ ಅದು ಅಂತರ್ಯಾಮಿ ಅಂತ. ಸರಿ ಮಾತಾಜಿ, ಥ್ಯಾಂಕ್ ಯು ಹರೇ ಕೃಷ್ಣ. ಅದ್ರ ಬೇಕಾದ್ರೆ ನೀವ್ ಹೇಳ್ಬೇಕಂತಂದ್ರೆ ನೀವು ಏನು ಅಣು, ರೇಣು, ತೃಣ, ಕಾಷ್ಟ ಎಲ್ಲದರ ಒಳಗೂನು ಅವನಿದ್ದಾನೆ. ಒಂದು ಕಣದಲ್ಲೂ ಅವನಿದ್ದಾನೆ. ಆತರ ಎಲ್ಲ ನೀವು ಬರಿಬಹುದು ಪ್ರಭುಜಿ. ಪ್ರಭುಪಾದರು ಹೇಳಿರೋದನ್ನ ನೀವು ಮೇನ್ ಆಗಿ ಬರೆದು ಆಮೇಲೆ ನೀವು ಎಕ್ಸ್ಪ್ಲೇನ್ ಮಾಡಿದಾಗ ನೀವು ಬೇರೆ ಏನು ಅಂದ್ರೆ ಭಗವದ್ಗೀತೆ, ಭಾಗವತ, ಬ್ರಹ್ಮ ಸಂಹಿತೆಯಲ್ಲಿ ಏನ್ ಹೇಳಿದಾರೆ ಅದನ್ನೆಲ್ಲ ನೀವು ಕೋಟ್ ಮಾಡಬಹುದು ಪ್ರಭುಜಿ. ಅದನ್ನೇ ಭಕ್ತಿ ಶಾಸ್ತ್ರಿ ಭಗವಂತ ಎಲ್ಲದರ ಒಳಗಿದ್ದಾನೆ ಎನ್ನುವುದೇ ಅಂತರ್ಯಾಮಿ ಮೊದಲನೇ ಸೆಂಟೆನ್ಸ್. ಅಂತರ್ಯಾಮಿಯ ಪದದ ಅರ್ಥ ಭಗವಂತ ಎಲ್ಲದರ ಒಳಗಡೆ ಇದ್ದಾನೆ. ಸರಿ ಮಾತಾಜಿ, ಥ್ಯಾಂಕ್ ಯು. ಅದಾದ್ಮೇಲೆ ನೀವು ಏನ್ ಬೇಕಾದ್ರೂ ಬರೀರಿ ಪ್ರಭುಜಿ. ಸರಿ. ಅಟೆಂಡೆನ್ಸ್ ಲಿಂಕ್ ಹಾಕ್ಬೇಕಾ ಇವತ್ತು? ಆಕ್ಚುಲಿ ನಾನು ಮಾಮೂಲಿ ಕ್ಲಾಸ್ ತರನೇ ಮಾಡ್ತಾ ಇದೀನಿ, ಹಾಕ್ಬಿಡಿ ಮಾತಾಜಿ ಅಷ್ಟೇ. ಮಾತಾಜಿ ಸೊ ನಿಲ್ಸೋಣ ಮಾತಾಜಿ ಅಥವಾ ಮಾಡಿ ಮಾತಾಜಿ? ಅಲ್ಲ ಕೇಳಿಲ್ಲ, ಇನ್ನು 1-2 ಆಗುತ್ತೆ ಅಂತ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಆಯ್ತು ಅಂದ್ರೆ ಇವತ್ತು 9:30ಗೆ ಕವರ್ ಆಯ್ತು ಅಂದ್ರೆ ತುಂಬಾ ಉತ್ತಮ ಮಾತಾಜಿ. ಯಾಕಂದ್ರೆ 18 ಶ್ಲೋಕ ಇದೆ ಮಾತಾಜಿ. ಅದೇ 18 ಶ್ಲೋಕ ಅಂದ್ರೆ ಮುಗಿಸ್ಲಿಕ್ಕೆ ಕಷ್ಟ ಆಗತ್ತೆ ಮಾತಾಜಿ. ಬಟ್ ಏನಂದ್ರೆ
ನಾನು ಈ ತರ ಹೇಳಿದ್ರೆ ನಿಮ್ಗೆ ಯೂಸ್ ಆಗ್ತಾ ಇದೆಯೋ ಇಲ್ವೋ ನನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಇಲ್ಲ ಆಗ್ತಾ ಇದೆ ಮಾತಾಜಿ, ನಾವು ಮರ್ತೋಗ್ಬಿಟ್ಟಿದೀವಿ ಮಾತಾಜಿ ಎಲ್ಲ. ಇಷ್ಟು ತುಂಬಾ ಆಗ್ತಾ ಇದೆ. ಜಸ್ಟ್ ಸಿಂಪಲ್ ಆಗಿ ಹೇಳ್ಕೊಂಡು ಹೋಗ್ಬೋದು ಅಷ್ಟೇನೆ. ನನಗೆ ಗೊತ್ತಿರೋ ಅಷ್ಟು ಜ್ಞಾಪಕ ಇರೋ ಅಷ್ಟು ಹೇಳ್ಬೋದು ಅಷ್ಟೇ ಮಾತಾಜಿ. ಸೊ ಮಂತ್ರ 6, ಎಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನಾವಿಜುಗುಪ್ಸತೆ. ಹರೇ ಕೃಷ್ಣ. ಓದಿ ಮಾತಾಜಿ. ಮಾತಾಜಿ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವನು ಎಲ್ಲವನ್ನು ಪರಮಪ್ರಭುವಿಗೆ ಸಂಬಂಧಿಸಿದಂತೆಯೇ ನೋಡುತ್ತಾನೋ, ಎಲ್ಲ ಜೀವಿಗಳನ್ನು ಅವನ ವಿಭಿನ್ನಾಂಶಗಳೆಂದು ಕಾಣುತ್ತಾನೋ ಮತ್ತು ಎಲ್ಲದರಲ್ಲೂ ಪರಮಪ್ರಭುವನ್ನೇ ಕಾಣುತ್ತಾನೋ, ಅವನು ಯಾವ ವಸ್ತುವನ್ನು ಯಾವುದೇ ಜೀವಿಯನ್ನು ದ್ವೇಷಿಸುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ಫಸ್ಟ್ 3 ಶ್ಲೋಕದಲ್ಲಿ ಏನ್ ಹೇಳಿದ್ರು? ಈಶಾವಾಸ್ಯ ತತ್ವದ ಬಗ್ಗೆ ಹೇಳಿದ್ರು. ಈಶಾವಾಸ್ಯ ತತ್ವವನ್ನ ಅನುಸರಿಸಿದ್ರೆ ನಾವು ನಮ್ಮ ಗತಿ ಏನಾಗತ್ತೆ, ಅನುಸರಿಸಲಿಲ್ಲ ಅಂದ್ರೆ ಏನಾಗತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಆ ಪರಮ ಸತ್ಯನ ಆ ಒಂದು ಏನು ಸರ್ವಶ್ರೇಷ್ಠತೆಯನ್ನ ಅಥವಾ ಅವರ ಅಚಿಂತ್ಯ ಶಕ್ತಿಯನ್ನ ನಮ್ಗೆ ಅರ್ಥ ಮಾಡಿಸಿದ್ರು, ಅವರ ಸ್ವರೂಪವನ್ನ ಅರ್ಥ ಮಾಡಿಸಿದ್ರು. ಅದಾದ್ಮೇಲೆ ಇದನ್ನ ಎಲ್ಲರಿಗೂ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಭಗವಂತ ಅವರನ್ನ ಅವರೇ ಕವರ್ ಮಾಡ್ಕೋತಾರೆ ಅಲ್ವಾ. ಇದನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಯಾರು ಮಹಾಭಾಗವತರು ಇರ್ತಾರೋ ಅವ್ರಿಗೆ ಮಾತ್ರನೇ ಸಾಧ್ಯ ಈ ಭಗವಂತನನ್ನ ಕಾಣ್ಲಿಕ್ಕೆ. ಅದಕ್ಕೆ ನೋಡಿ ಅವರು ಹೇಗ್ ನೋಡ್ತಾರೆ, ಇದನ್ನ ಅರ್ಥ ಮಾಡ್ಕೊಂಡಿರೋರು ಆ ಉತ್ತಮ ಅಧಿಕಾರಿ ಅಂತ ನಾವ್ ಹೇಳ್ಬೋದು, ಅಥವಾ ಮಹಾಭಾಗವಂತ ಅಂತ ಹೇಳ್ಬೋದು. ಅವ್ರು ಎಲ್ಲವನ್ನ ಪರಮಪ್ರಭುವಿಗೆ ಸಂಬಂಧಿಸಿದಂತೆ ಅವ್ನು ನೋಡ್ತಾನೆ. ಯಾಕಂದ್ರೆ ನಮ್ಗೆ ಗೊತ್ತಾಗೋಯ್ತು ಅಲ್ವಾ, ಈ ಇಡೀ ಒಂದು ಸೃಷ್ಟಿಯಲ್ಲಿ ಇರೋದು ಪರ ಮತ್ತೆ ಅಪರ ಶಕ್ತಿ. ಅದ್ ಬಿಟ್ರೆ ಬೇರೆ ಏನೂ ಅಲ್ಲ. ಪರ ಮತ್ತೆ ಅಪರ ಶಕ್ತಿಯ ಒಡೆಯ ಯಾರು? ಇವಾಗ ಆ ಬೆಂಕಿಯಿಂದ ಬರ್ತಿರುವಂತಹ ಬೆಳಕು ಮತ್ತೆ ಅಗ್ನಿ ಎಲ್ಲಿಂದ ಬರ್ತಿದೆ? ಬೆಂಕಿಯಿಂದ. ಅದೇ ತರ ಪರಾಶಕ್ತಿ ಅಪರಾಶಕ್ತಿ ಭಗವಂತನಿಂದ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಭಗವಂತ ಒಡೆಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿರುತ್ತೆ. ಅದಕ್ಕೇನೆ ಇಲ್ಲಿ ಆ ಮಹಾಭಾಗವತರು ಯಾವ ತರ ನೋಡ್ತಾರೆ, ಎಲ್ಲವನ್ನ ಪರಮಪ್ರಭುವಿಗೆ ಸಂಬಂಧಿಸಿದಂತೆ ಅವ್ರು ನೋಡ್ತಾರೆ ಅಲ್ವಾ. ಈವನ್ ಜೀವಿನಿಗಳನ್ನು ಸಹ ಅವರು ಆ ವಿಭಿನ್ನಾಂಶ ಅಂತ ಅವ್ರು ಕಾಣ್ತಾರೆ. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ, ಎಲ್ಲದರಲ್ಲೂ ಅವರು ದೇವರನ್ನೇ ನೋಡೋದ್ರಿಂದ ಎಲ್ಲ ಜೀವರಾಶಿ, ಒಂದು ಹಂದಿ ಇರ್ಬೋದು, ನಾಯಿ ಇರ್ಬೋದು, ಅಂತ್ಯಜ ಇರ್ಬೋದು, ಎಲ್ಲರಲ್ಲೂ ಸಹ ಅವರು ಪರಮಪ್ರಭುವನ್ನ ನೋಡೋದ್ರಿಂದ ಅವರು ಯಾರನ್ನೂ ಅವರು ದ್ವೇಷಿಸೋದಿಲ್ಲ ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ನಾ ಶೋಚತಿ ನಾ ಕಾಂಕ್ಷತಿ ಅಲ್ವಾ. ಯಾರು ದ್ವೇಷಿಸೋದಿಲ್ವೋ, ಸಮಚಿತ್ತನಾಗಿರ್ತಾರೋ ಅವ್ರಷ್ಟೇ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಆ ಉತ್ತಮ ಭಕ್ತ ಅಥವಾ ಉತ್ತಮ ಅಧಿಕಾರಿ ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಆ ಉತ್ತಮ ಅಧಿಕಾರಿಗೆ ಭಗವಂತನನ್ನ ಈ ತರ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವರು ಆ ಮನುಷ್ಯ ಜನ್ಮವನ್ನ ಅವ್ರು ಸಾರ್ಥಕ ಮಾಡ್ಕೋತಾರೆ ಅಲ್ವಾ. ಯಾಕೆ ಯಾರನ್ನು ನಾವು ದ್ವೇಷಿಸ್ತಾ ಇಲ್ಲ ಇಲ್ಲಿ ಅಂದ್ರೆ ಎಲ್ಲರಲ್ಲೂ ಅವನು ದೇವೋತ್ತಮ ಪರಮಪುರುಷನೇ ಅವ್ರು ನೋಡ್ತಾ ಇದಾರೆ, ಎಲ್ಲರಲ್ಲೂ ಪರಮಾತ್ಮ ರೂಪಿಯಾಗಿದ್ದಾರೆ. ಇದಕ್ಕಿಂತ ಮುಂಚೆ ನಮ್ಗೆ ಅದನ್ನೇ ಅರ್ಥ ಮಾಡಿಸಿದ್ರು ಅವರು ಅಲ್ವಾ. ಅಂತರ್ಯಾಮಿ ಅಣು ರೇಣು ತೃಣ ಕಾಶದಲ್ಲೂ ಸಹ ಭಗವಂತ ಇರ್ತಾನೆ ಅಂತ ಅಲ್ವಾ. ಅವ್ರು ಎಲ್ಲದರಲ್ಲೂ ಸಹ ಅವ್ರು ನೋಡ್ತಾ ಇದಾರೆ. ಅಂತರ್ಯಾಮಿ ಆಗಿರೋ ಭಗವಂತ ಅವ್ರಿಗೆ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಯಾರನ್ನೂ ಅವರು ದ್ವೇಷಿಸ್ತಾ ಇಲ್ಲ ಅಲ್ವಾ. ನಮ್ಗೆ ದ್ವೇಷನೇ ಇಲ್ಲ ಅಂದ್ರೆ ನಮ್ಗೆ ಇನ್ನೆಲ್ಲಿ ಅಸೂಯೆ ಇಲ್ಲ ಅಂದ್ರೆ ಶಾಂತಿಯಿಂದ ನಾವ್ ಇರ್ತೀವಿ, ಸಂತೋಷದಿಂದ ನಾವ್ ಇರ್ತೀವಿ, ಈಶಾವಾಸ್ಯ ತತ್ವನ ನಾವು ಪಾಲನೆ ಮಾಡ್ಬೋದು ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇದು ಮಹಾಭಾಗವತನ ಬಗೆಗಿನ ವಿವರಣೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕನಿಷ್ಠ, ಮಧ್ಯಮ, ಉತ್ತಮ ಅಧಿಕಾರಿ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ಯಾರಾಗ್ರಾಫ್ಸೇ ಇದೆ ಅಲ್ವಾ ಇಲ್ಲಿ. ಸೊ ಇದನ್ನ ನಾವು ಅಂದ್ರೆ ಒಂದೊಂದನೇ ಪಾಯಿಂಟ್ಸ್ ಅನ್ನ ಬರ್ಕೋಬೇಕಾಗತ್ತೆ. ಸೊ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ. ನಾನು ಕ್ಲಾಸ್ ಮಾಡಿದಾಗ ನಾನು ಪಾಯಿಂಟ್ಸ್ ಹೇಳಿದಾಗ ಜ್ಞಾಪಕ ಇದೆ ನನಗೆ, ನಾನೇ ಕೈಯಲ್ಲಿ ಬರ್ದಿರೋದನ್ನ ನಾನು ಡಿಸ್ಪ್ಲೇ ಮಾಡ್ದಂಗೆ ಜ್ಞಾಪಕ ಇದೆ. ಸೊ ಕನಿಷ್ಠ ಅಧಿಕಾರಿ ಅಂದ್ರೆ ಅದು ಕೋಮಲ ಶ್ರದ್ಧೆ ಅಲ್ವಾ. ಬೇರೆಯವ್ರು ಬಂದ್ಬಿಟ್ಟು ಇನ್ಯಾವ್ದಾದ್ರು ಒಂದು ಮಾರ್ಗವನ್ನ ಹೇಳಿದ್ರೆ ಅವರು ಈ ಮಾರ್ಗವನ್ನ, ಭಕ್ತಿ ಮಾರ್ಗವನ್ನ ಬಿಟ್ಟು ಅವ್ರು ಹೊರಟೋಗ್ಬಿಡ್ತಾರೆ ಅಲ್ವಾ. ಅವರು ಮತ್ತೆ ಭಗವಂತನನ್ನ ಅವರು ಆ ಒಂದು ದೇವಸ್ಥಾನದಲ್ಲಿ ಅಷ್ಟೇ ಅವ್ರು ನೋಡ್ತಾರೆ, ಬೇರೆಯವರಲ್ಲಿ ಅವ್ರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಅಧಿಕಾರಿಗೆ ಅಲ್ವಾ. ಸೊ ಈ ತರ ಕನಿಷ್ಠ ಅಧಿಕಾರಿ ಮತ್ತೆ ಮಧ್ಯಮ ಅಧಿಕಾರಿದು ಅದು ನಾವು ಶ್ಲೋಕ ಜ್ಞಾಪಕ ಇಟ್ಕೋಬಹುದು ಅಲ್ವಾ. ಸೊ ಶ್ಲೋಕ ಏನು? ಮಧ್ಯಮ ಅಧಿಕಾರಿದು ಈಶ್ವರೇಶು ತದಿನೇಶು ಬಾಲಿಶೇಷು ದಿಶಸ್ಸುಚ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ ಎಕ್ಕರೋತಿ ಸ ಮಧ್ಯಮ ಅಲ್ವಾ. ಇದನ್ನ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ನೀವು ಆ ಮಧ್ಯಮ ಅಧಿಕಾರಿಯ ಗುಣಲಕ್ಷಣಗಳನ್ನ ನೀವು ಬರೀಲಿಕ್ಕೆ ಆಗತ್ತೆ. ಈಶೋಪನಿಷತ್ತಿಗೆ ಸಂಬಂಧಿಸಿದಂತೆನೂ ಇದೆ ಮಾತಾಜಿ, ಉಪದೇಶಾಮೃತಕ್ಕೆ ಸಂಬಂಧಿಸಿದಂತೆನೂ ಇದೆ ಮಾತಾಜಿ. ಈಗ ನೀವ್ ಹೇಳ್ತಾ ಇರೋದು ಉಪದೇಶಾಮೃತಕ್ಕೆ ಸಂಬಂಧಿಸಿತ್ತು ಮಾತಾಜಿ. ಮಾತಾಜಿ ಇಲ್ಲ ಮಾತಾಜಿ, ಇದ್ರಲ್ಲಿ ಅದನ್ನೇ ಕೊಟ್ಟಿರೋದು ನೋಡಿ. ಅವರು ಪರಮಪ್ರಭುವನ್ನ ನೋಡ್ತಾರೆ, ಅನಂತರ ಅವರು ಭಗವಂತನ ಭಕ್ತರನ್ನ ನೋಡ್ತಾರೆ, ಭಗವಂತನ ಜ್ಞಾನವೇ ಇಲ್ಲದ ಅಗ್ನರನ್ನ ನೋಡ್ತಾರೆ, ಅವರು ಭಗವಂತನಲ್ಲಿ ನಂಬಿಕೆ ಇಲ್ಲದ ಮತ್ತು ಭಕ್ತಿ ಸೇವೆ ಮಾಡುವವರನ್ನ ದ್ವೇಷಿಸುವ ನಾಸ್ತಿಕರನ್ನ ನೋಡ್ತಾರೆ. ಆದ್ರೆ ಕನಿಷ್ಠ ಅಧಿಕಾರಿಗಳು ಅವರು ಭಗವಂತನನ್ನ ಮಾತ್ರ ಅವರು ನೋಡ್ತಾರೆ ಅಷ್ಟೇ. ಅವ್ರು ಭಗವಂತ ಕಾಣಿಸ್ತಾನೆ, ಅದು ಎಲ್ಲಿ ಕಾಣಿಸ್ತಾನೆ? ಬರೇ ದೇವಸ್ಥಾನದಲ್ಲಿ ಮಾತ್ರ ನೋಡ್ತಾರೆ ಅವರು, ಇನ್ನೆಲ್ಲೂ ನೋಡ್ಲಿಕ್ಕೆ ಆಗಲ್ಲ ಅವರು. ಆದ್ರೆ ಉತ್ತಮ ಅಧಿಕಾರಿಗೆ ಎಲ್ಲ ಕಡೆ ನೋಡ್ತಾರೆ. ಅದನ್ನೇ ನಮ್ಗಿಲ್ಲಿ ಅರ್ಥ ಮಾಡಿಸ್ತಾರೆ. ಇಲ್ಲಿ ಮಧ್ಯಮ ಅಧಿಕಾರಿ 4ರನ್ನ ಅವರು ಡಿಫ್ರೆನ್ಸಿಯೇಷನ್ ಮಾಡ್ತಾರೆ. ಭಗವಂತ, ಭಕ್ತ, ಮತ್ತೆ ಮುಗ್ಧರು,
ಮತ್ತೆ ನಾಸ್ತಿಕರು. ಮಾತಾಜಿ ಹರೇ ಕೃಷ್ಣ. ಇದು ಕನಿಷ್ಠಾಧಿಕಾರ ಅಂದ್ರೆ ಕೋಮಲ ಏನಂದ್ರೆ ಮಾತಾಜಿ? ಕೋಮಲ ಕೋಮಲ ಶ್ರದ್ಧೆ. ಕೋಮಲ ಶ್ರದ್ಧೆ. ಶ್ರದ್ಧೆ ಕೋಮಲವಾಗಿರುತ್ತೆ. ಅವ್ರ ಭಕ್ತಿಯಲ್ಲಿ ಬರ್ತಾರೆ. ಆದ್ರೆ ಮತ್ತೆ ಬೇರೆ ಯಾರಾದ್ರೂ ಇನ್ನ ಏನಾದ್ರೂ ವರ್ಣನೆ ಮಾಡಿ ಇನ್ಯಾಕ್ ನೀನ್ ಫಾಲೋ ಮಾಡ್ತಾ ಇದೀಯ, ಬಾ ಇಲ್ಲಿ ಭೌತಿಕ ಪ್ರಪಂಚ ಎಷ್ಟು ಚೆನ್ನಾಗಿದೆ, ಎಂಜಾಯ್ ಮಾಡು ಅಂದ್ರೆ ಹೊರಟೋಗ್ತಾರೆ. ಕಾನ್ಸ್ಟೆಂಟ್ ಆಗಿ. ಹಾ, ಅವ್ರು ನಿಷ್ಠರಾಗಿರೋದಿಲ್ಲ ಅವರು. ಆ ಪ್ಯಾರಾಗ್ರಾಫ್ ಅಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ ಮಾತಾಜಿ, ಇದನ್ನ ಓದಿ ನೀವು. ಈ ಪ್ಯಾರಾದಲ್ಲಿ ನಾನು ಅಷ್ಟು ಫುಲ್ ಓದ್ಲಿಲ್ಲ, ಅಷ್ಟು ಲೇಟ್ ಆಗ್ಬಿಡುತ್ತೆ ಅಂತ. ಕನಿಷ್ಠ ಅಧಿಕಾರಿ ಸಾಕ್ಷಾತ್ಕಾರದ ಕೆಳ ಹಂತದಲ್ಲಿದ್ದಾನೆ ಅವನು. ನೋಡಿ ತನ್ನ ನಂಬಿಕೆಗೆ ತಕ್ಕಂತೆ ಅವನು ಎಲ್ಲಿಗೆ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವರು ನೋಡಿ, ಭಕ್ತನು ದೇವರು ಉಪಾಸನಾ ಸ್ಥಳದಲ್ಲಿ ಮಾತ್ರ ಇದ್ದಾನೆಯೇ ಹೊರತು ಬೇರೆ ಕಡೆ ಇಲ್ಲವೆಂದು ಭಾವಿಸ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದು. ಅದ್ ಬರೇ ದೇವಸ್ಥಾನದಲ್ಲಿ ಅಥವಾ ಚರ್ಚಲ್ಲಿ ಅಥವಾ ಮಸೀದಿಯಲ್ಲಿ ಮಾತ್ರ ಇದ್ದಾರೆ ದೇವರು ಅಂತ ಅವನು ಯೋಚನೆ ಮಾಡ್ತಾನೆ. ನೋಡಿ, ಅವ್ರಿಗೆ ಅಕಸ್ಮಾತ್ ಒಂದು ಬಗೆಯ ಭಕ್ತಿ ಇನ್ನೊಂದು ಬಗೆಯದಕ್ಕಿಂತ ಉತ್ತಮವೆಂದು ತಮ್ಮ ತಮ್ಮಲ್ಲೇ ಕಚ್ಚಾಡುತ್ತಾರೆ. ಆತರ ನಾವು ಮಾಡ್ತಾ ಇರುವಂತಹ ಧರ್ಮ ಅಥವಾ ನಾವು ಮಾಡ್ತಾ ಇರುವಂತಹ ಪದ್ಧತಿ ಅದೇ ಶ್ರೇಷ್ಠ ಅಂತ ಅವ್ರು ಕಚ್ಚಾಡ್ತಾರೆ. ಆದ್ರೆ ಇಲ್ಲಿ ಮಧ್ಯಮ ಅಧಿಕಾರಿ ಏನ್ ಮಾಡ್ತಾರೆ, ಅವರು ನಾಲ್ಕು ತತ್ವಗಳನ್ನ ಅವರು ಅನುಸರಿಸ್ತಾರೆ. ಸೊ ಏನೇನು? ಈಶ್ವರೇಶು ತದಿನೇಶು ಬಾಲಿಶೇಶು ದ್ವಿಷಸ್ಸುಚ. ಸೊ ಮತ್ತೆ ಅವ್ರ ಜೊತೆ ಹೇಗೆ ವರ್ತನೆ ಮಾಡ್ತಾರೆ? ದೇವರನ್ನ ಅವರು ಪ್ರೇಮ ವಸ್ತು ಅಂತ ಆರಾಧನೆ ಮಾಡ್ತಾರೆ. ಮತ್ತೆ ಯಾರು ಭಕ್ತರಿರ್ತಾರೋ ಅವ್ರ ಜೊತೆ ಸ್ನೇಹವನ್ನ ಮಾಡ್ತಾರೆ. ಯಾರು ಮುಗ್ಧರಿರ್ತಾರೋ ಅವ್ರಿಗೆ ಅವರು ಭಗವತ್ ಪ್ರೇಮವನ್ನ ಜಾಗೃತಗೊಳಿಸಲು ಪ್ರಯತ್ನಿಸ್ತಾರೆ. ಮತ್ತೆ ನಾಸ್ತಿಕರಿಗೆ ಅವ್ರ ಹತ್ರ ಅವ್ರು ಸುಳಿಯೋದು ಸಹ ಇಲ್ಲ, ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅವರು. ಮತ್ತೆ ಇವಾಗ 3ನೇ ಹಂತದ ಅಧಿಕಾರಿ ಉತ್ತಮ ಅಧಿಕಾರಿ, ಅವರನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾ ಇದಾರೆ? ಅವರು ಎಲ್ಲಾ ಕಡೆನೂ ಸಹ ಅವರು ಭಗವಂತನನ್ನ ನೋಡ್ತಾ ಇದಾರೆ. ಅನುವಾದದಲ್ಲಿ ಏನನ್ನ ಕೊಟ್ಟಿದಾರೋ ಅದನ್ನ ಈ ಉತ್ತಮ ಅಧಿಕಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಯಾರನ್ನು ದ್ವೇಷಿಸೋದಿಲ್ಲ. ಅವರು ಒಂದು ನಾಯಿ, ಅಂತ್ಯಜ ಎಲ್ಲರನ್ನು ಸಹ ಅವರು ಒಂದೇ ತರ ಕಾಣ್ತಾರೆ. ಯಾಕಂದ್ರೆ ಎಲ್ಲರ ಹೃದಯದಲ್ಲಿ ಅವ್ರಿಗೆ ಪರಮಾತ್ಮ ಕಾಣಿಸ್ತಾ ಇದ್ದಾನೆ ಅಲ್ವಾ? ಅದಕ್ಕೆ ಅವ್ರು ಯಾರನ್ನೂ ದ್ವೇಷಿಸೋದಿಲ್ಲ. ಮತ್ತೆ ಎಲ್ಲರ ಉದ್ಧಾರವನ್ನ ಅವನು ಬಯಸ್ತಾನೆ. ಬರೇ ಮನುಷ್ಯರು ಮಾತ್ರ ಅಂತ ಹೇಳೋದಿಲ್ಲ. ಅವರು ಪ್ರತಿಯೊಂದು ಪಶು, ಪ್ರಾಣಿ, ಪಕ್ಷಿ ಎಲ್ಲದರ ಉದ್ಧಾರವನ್ನ ಅವರು ಬಯಸ್ತಾರೆ. ಅದು ಉತ್ತಮ ಅಧಿಕಾರಿ. ಮತ್ತೆ ನಮ್ಗೆ ಇನ್ನ ಅಲ್ಲಿ ಉಪದೇಶಾಂಶದಲ್ಲಿ ನೋಡಿದ್ರೆ ನಮ್ಗೆ ಇನ್ನ ಶಾಸ್ತ್ರಗಳು ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಅವರು ಅಲ್ವಾ? ಶಾಸ್ತ್ರಗಳಲ್ಲಿ ಅವರಿಗೆ ತುಂಬಾನೇ ಅವರಿಗೆ ಏನು ಗ್ರಿಪ್ ಇರುತ್ತೆ. ಮತ್ತೆ ಯಾರ ಜೊತೆ ಬೇಕಾದ್ರೂ ಅವರು ಚರ್ಚೆ ಮಾಡಬಹುದು ಅಲ್ವಾ? ಅದೆಲ್ಲಾನು ಸಹ ಅವರು ಕೊಟ್ಟಿದ್ದಾರೆ. ಇನ್ನ ಏನೋ 1, 2, 3 ಹೇಳೋಣ ಅನ್ಕೊಂಡು ಮರ್ತೋಯ್ತು. ಕೊಟ್ಟಾಗ ಮಾಡ್ಬೇಕು ಮಾತಾಜಿ, ಸಹವಾಸ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಸಹವಾಸ. ಹೌದು. ಸೊ ಅವ್ರ ಜೊತೆ ನಾವು ಅಂತವರ ಸಹವಾಸವನ್ನ ಮಾಡ್ಬೇಕು. ಹೇಗ್ ನಡ್ಕೋಬೇಕು ಅಂದ್ರೆ ನಮ್ಗೆ ಅಲ್ಲಿ ನಡ್ಕೊಳೋದು ಹೇಳ್ತಾ ಇದಾರೆ. ನಾವು ಆ ಭಕ್ತರ ಜೊತೆ, ವಿವಿಧ ಭಕ್ತರ ಜೊತೆ ಹೇಗೆ ನಡ್ಕೋಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಒಂದು ಉತ್ತಮ ಅಧಿಕಾರಿನೇ ಈ ತರ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಎಲ್ಲಾ ಕಡೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅದನ್ನ ಅರ್ಥ ಮಾಡಿಸ್ತಾ ಇದಾರೆ ಇಲ್ಲಿ ಈಶೋಪನಿಷತ್ತಲ್ಲಿ ಅಲ್ವಾ? ಸೊ ಕನಿಷ್ಠ ಅಧಿಕಾರಿಗೆ ನಾವು ಮನಸ್ಸಲ್ಲೇ ನಾವು ಪ್ರಣಾಮವನ್ನ ಹೇಳ್ಬೇಕು. ಮಧ್ಯಮ ಅಧಿಕಾರಿಗೆ ನಾವು ದಂಡವತ್ ಪ್ರಣಾಮ ಮಾಡ್ಬೇಕು. ಉತ್ತಮ ಅಧಿಕಾರಿಯ ಸಂಘವನ್ನ ಬಯಸ್ಬೇಕು, ಅವರನ್ನ ಫಾಲೋ ಮಾಡ್ಬೇಕು ಅಂತ ನಮ್ಗೆ ಹೇಳಿದ್ರು ಅಲ್ವಾ ಉಪದೇಶಾಮೃತದಲ್ಲಿ. ಮಾತಾಜಿ ಕ್ವಶನ್ಸ್ ಕೊಟ್ಟಾಗ ಮೆನ್ಷನ್ ಮಾಡ್ತೀರಾ ಈಶೋಪನಿಷತ್ ಅಥವಾ ಉಪದೇಶಾಮೃತದಂತ? ಹೌದಾ ಮಾತಾಜಿ? ಇಲ್ಲಿನೂ ಮಧ್ಯ ಕರಿಬಹುದು ಮಾತಾಜಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಎರಡನ್ನೂ ನೀವು ಓದಿರ್ತೀರಾ ಅಲ್ವಾ? ಈಶೋಪನಿಷತ್ತು ಮತ್ತೆ ಇದನ್ನ ಕೊಟ್ಟಿರೋದ್ರಿಂದ ನಿಮ್ಗೆ ನೋ ಪ್ರಾಬ್ಲಮ್. ನನಗೆ ಗೊತ್ತಿರಂಗೆ ಡಿವೈಡ್ ಮಾಡಿದ್ದಾರೆ ಅಂತ ಅನ್ಕೊಂಡಿದೀನಿ, ನನಗೂ ಜ್ಞಾಪಕ ಬರ್ತಾ ಇಲ್ಲ. ಸೊ ಬಟ್ ನೀವು ಎರಡನ್ನೂ ಬರೆದ್ರು ನಿಮ್ಗೇನು ಮಾರ್ಕ್ಸ್ ಏನು ನಿಮ್ಗೆ ಇದಾಗೋದಿಲ್ಲ ಮಾತಾಜಿ. ಇದನ್ನ ಉಪದೇಶಾಮೃತದಲ್ಲಿ ತಗೊಂಡ್ಬಂದು ಹಾಕಿದ್ರೆ ಆಕ್ಚುಲಿ ಭಕ್ತಿಶಾಸ್ತ್ರಿ ಇರೋದೇನೆ ಬೇರೆ ಬೇರೆದನ್ನೆಲ್ಲ ಕೋಟ್ ಮಾಡೋದೇನೆ ಭಕ್ತಿಶಾಸ್ತ್ರಿ. ಭಾಗವತದಲ್ಲಿ ಈ ತರ ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಈ ತರ ಹೇಳಿದ್ದಾರೆ, ಉಪದೇಶಾಮೃತದಲ್ಲಿ ಈ ತರ ಹೇಳಿದಾರೆ ಅಂತ ನೀವು ಬರೀಬೇಕು. ಇಲ್ಲಿ ಈ ತರ ಹೇಳಿದ್ದಾರೆ, ಅದಕ್ಕೆ ಸಪೋರ್ಟಿಂಗ್ ಏನು ಶ್ಲೋಕಗಳೇ ಆಗ್ಲಿ, ವಿಚಾರಣೆ ಆಗ್ಲಿ ಅಂತ ಹೇಳ್ಬಿಟ್ಟು ನೀವು ಬರಿಬೇಕಾಗತ್ತೆ. ಅದೇನೆ ಪರ್ಫೆಕ್ಟ್ ಆನ್ಸರ್ ಅಂದ್ರೆ ಆಕ್ಚುಲಿ. ಸೊ ಇವಾಗ ಉತ್ತಮ ಅಧಿಕಾರಿಯ ಒಂದು ಏನು ಅವರನ್ನ ನಾವು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅನುಪಶ್ಯತಿ. ಸೊ ಅದು ತುಂಬಾ ಮುಖ್ಯ. ಸೊ ಇವಾಗ ಇಲ್ಲಿ ಅನುಪಶ್ಯತಿ ಅನ್ನೋ ಒಂದು ಪದ, ಅನುಪಶ್ಯತಿ ಅನ್ನೋದೊಂದು ಅದನ್ನು ಕೊಟ್ಟಿರ್ಬೋದಲ್ವಾ ಮಾತಾಜಿ? ಕೊಟ್ಟಿದ್ದಾರೆ ಮಾತಾಜಿ. ಈಗ ಏಕತ್ವಂ ಅನುಪಶ್ಯತಿ ಅಂತ ಕೊಟ್ಟಿದ್ದಾರೆ. ಅದು ಅಂದ್ರೆ ಮಂತ್ರ 6ರಿಂದ 7 ಅಂತ ಕೊಟ್ಟಿದ್ದಾರೆ. ಎರಡರಲ್ಲೂ ಅನುಪಶ್ಯತೆ, ಇದು ಅನುಪಶ್ಯತಃ ಅಂತ ಇದೆ ಮಂತ್ರ 7ರಲ್ಲಿ. ಮಂತ್ರ 6ರಲ್ಲಿ ಅನುಪಶ್ಯತಿ ಅಂತ ಇದೆ. ಮತ್ತೆ ಈಗ ಯಾವ್ದನ್ನ ಬರೀಬೇಕು ಮಾತಾಜಿ? ಎರಡು ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ ಮಾತಾಜಿ. ಸೊ ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾಗಿರೋದು ಅಂತಂದ್ರೆ ನೀವು ಅನುಸರಿಸ್ತಾ ಇದ್ದೀರಾ, ಯಾರನ್ನ ಅನುಸರಿಸ್ತಾ ಇದ್ದೀರಾ? ಆ ಆಚಾರ್ಯರನ್ನ ಅಥವಾ ಉತ್ತಮ ಅಧಿಕಾರಿಯನ್ನ ನೀವು
ಅನುಸರಿಸ್ತಾ ಇದ್ದಿಲ್ಲ. ಏಕತ್ವಂ ಅಂತಂದ್ರೆ ನಮ್ಗೆ ಇವಾಗ ಮಾಯಾವಾದಿಗಳನ್ನ ನಾವು ಅನುಸರಿಸಿದ್ರೆ ತಪ್ಪಾಗ್ಬಿಡುತ್ತೆ. ಮಾಯಾವಾದಿಗಳ ಪ್ರಕಾರ ಏಕತ್ವಂ ಅಂದ್ರೆ ಏನರ್ಥ, ಅವರು ಆ ಭಗವಂತನಲ್ಲಿ ಒಂದಾಗ್ಬೇಕು ಅಂತ ಅವ್ರು ಇಚ್ಛೆ ಪಡ್ತಾ ಇದ್ದಾರೆ. ಆ ಏಕತ್ವಂ ಅಲ್ಲ ನಾವಿಲ್ಲಿ ಅಲ್ವಾ. ಏಕತ್ವಂ ಅಂತಂದ್ರೆ ನಾವು ಆ ಒಂದು ಭಗವಂತನ ಇಚ್ಛೆ ಏನಿದೆ ಅವರ ಇಚ್ಛೆನೆ ನಮ್ಮ ಇಚ್ಛೆ ಆಗ್ಬೇಕು. ಇವಾಗ ನಮ್ಮ ಆಸೆ ಅಂದ್ರೆ ನಾವು ಈ ಎಲ್ಲಾ ಒಂದು ಪಾಪವನ್ನ ನಾವು ಮಾಡ್ತಾ ಇರೋದು ಅಲ್ವಾ. ಅಂದ್ರೆ ಈ ವಿಭು ಮತ್ತು ಅಣುಗಳಿಗಿರುವಂತ ವ್ಯತ್ಯಾಸವನ್ನ ಮಂತ್ರ 7ರಲ್ಲಿ ಕೊಟ್ಟಿರೋದು ಮಾತಾಜಿ. ಹಾಗಿದ್ರೆ ಈ ಇದರಲ್ಲಿ ಆಚಾರ್ಯರನ್ನ ಮಂತ್ರ 6ರಲ್ಲಿ ಆಚಾರ್ಯರನ್ನ ಅನುಸರಿಸುವಂತಹದನ್ನ ಅನುಪಶ್ಯತಿ ಕೊಟ್ಟಿದ್ದಾರೆ. ಮತ್ತೆ ಎರಡು ತರ ಅನುಪಶ್ಯತಿ ನೀವು ಬರಿಬಹುದು. ಅಲ್ಲಿ ಮಂತ್ರ 7ರಲ್ಲಿ ಇವಾಗ ಏನ್ ಹೇಳ್ತಾ ಇದಾರೆ, ಅದೇ ಗುಣದಲ್ಲಿ ನಾವೆಲ್ಲನೂ ಒಂದೇ, ಅದು ಏಕತೆ. ಹೌದು. ಸೊ ಆದ್ರೆ ಪ್ರಮಾಣದಲ್ಲಿ ತುಂಬಾ ಅಗಾಧವಾದ ವ್ಯತ್ಯಾಸ ಇದೆ. ಸೊ ನಾವ್ ಏಕತೆಯನ್ನ ನಾವು ಎಲ್ಲಿ ನಾವು ಪಡಿಲಿಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಸಹ ಆ ಸತ್ ಚಿತ್ ಆನಂದ ಸ್ವರೂಪಿಗಳಾಗೋ ಕಡೆ ನಾವು ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಏಕತೆಯನ್ನ ನಾವು ನೋಡ್ಬೇಕು. ಅದು ಬಿಟ್ರೆ ನಾನು ಭಗವಂತನಾಗ್ಬಿಡ್ತೀನಿ, ನಾನು ಭಗವಂತನಲ್ಲಿ ಒಂದಾಗ್ತೀನಿ ಅನ್ನೋದ್ರಲ್ಲಿ ನಾವು ಏಕತೆಯನ್ನ ನಾವು ಕಾಣಬಾರದು ಅಲ್ವಾ. ಸೊ ಬಟ್ ಇದನ್ನು ಸಹ ಪಶ್ಯತಿನೇ, ಇದನ್ನು ಸಹ ನಮ್ಗೆ ನಮ್ಮ ಹಿರಿಯ ಆಚಾರ್ಯರನ್ನ ಅನುಸರಿಸದೆ ಅಲ್ವಾ ಮಾತಾಜಿ. ಏನ್ರಲ್ಲೇ ಆಗ್ಲಿ ಬರೀ ಇದೊಂದೇ ಅಂತಲ್ಲ, ಎಲ್ಲದರಲ್ಲೂ ನಾವು ಹಿರಿಯ ಆಚಾರ್ಯರನ್ನೇ ನಾವು ಅನುಸರಿಸ್ಬೇಕಾಗತ್ತೆ. ಈಗ ಏನ್ ಹೇಳಿದ್ರಿ ನೀವು ಹೇಳಿದ್ರಿ ಅಲ್ವಾ, ಈಗ ಏನ್ ಹೇಳಿದ್ರಿ ನೀವು, ಅಣು ವಿಭು ಆ ತರ ವ್ಯತ್ಯಾಸಗಳನ್ನ ಹೇಳ್ತಿದಾರಲ್ವಾ. ಆ ತರದಲ್ಲಿ ಯಾವುದೇ ತರ ಇದೊಂದೇ ಅಂತಲ್ಲ, ಪ್ರತಿಯೊಂದ್ರಲ್ಲೂ ಸಹ ನಾವು ಅವರನ್ನೇ ಅನುಸರಿಸ್ಬೇಕು. ಎಲ್ಲರಲ್ಲೂ ಭಗವಂತನನ್ನ ನೋಡೋದೇ ಏಕತ್ವ ಭವಿಷ್ಯತಿ ಆಗುತ್ತದೆ ಅಂತ. ಎಲ್ಲದರಲ್ಲೂ ಭಗವಂತನನ್ನ ನೋಡೋದನ್ನು ಏಕತ್ವ ಆಗತ್ತೆ. ನಾನು ಇದು ಅನುಪಶ್ಯತಿಗೆ ಹೇಳ್ತಾ ಇದ್ದೀನಿ ಮಾತಾಜಿ. ಇದೊಂದಂತಾನೆ ಅಲ್ಲ, ಪ್ರತಿಯೊಂದ್ರಲ್ಲೂ ಸಹ ಆಚಾರ ವಿಚಾರ ಉಡುಗೆ ತೊಡಿಗೆ ಎಲ್ಲದರಲ್ಲೂ ಸಹ ನಾವು ಆ ಹಿಂದಿನ ಆಚಾರ್ಯರನ್ನೇ ಅನುಸರಿಸ್ಬೇಕು. ಅದರಲ್ಲಿ ನಮ್ಗೆ ಇಲ್ಲಿ 2-3 ವಿಚಾರಗಳನ್ನ ಕೊಡ್ತಾ ಇದ್ದಾರೆ ಪ್ರಭುಪಾದರು. ಒಂದು, ನಾವು ಹೇಗೆ ಎಲ್ಲರನ್ನ ನೋಡ್ಬೇಕು ಅಂತ, ಪ್ರತಿಯೊಂದ್ರಲ್ಲೂ ನಾವು ಭಗವಂತನ ನೋಡೋದನ್ನ ನಾವಿಲ್ಲಿ ಆಚಾರ್ಯರನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮಗ್ ಕಾಣಿಸ್ತಿಲ್ಲ ಭಗವಂತ ಅಲ್ವಾ. ಸೊ ಇಲ್ಲಿ ಇವ್ರಿಗೆ ಮಾತ್ರನೇ ಕಾಣಿಸ್ತಾ ಇರೋದು, ಉತ್ತಮ ಅಧಿಕಾರಿಗೆ ಮಾತ್ರನೇ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅವರ ಹಾದಿಯಲ್ಲಿ ನಾವು ನಡಿಬೇಕು ಅಂತ ಹೇಳ್ತಾ ಇದ್ದಾರೆ ಈ 6ನೇ ಶ್ಲೋಕದಲ್ಲಿ. ಅಂದ್ರೆ ಪಶ್ಯತಃ ಅಥವಾ ಪಶ್ಯತಿಗೆ ಏನು ಡಿಫ್ರೆನ್ಸ್ ಇಲ್ಲ ಅಂತ ನಾನ್ ಅನ್ಕೋತಾ ಇದೀನಿ ಮಾತಾಜಿ. ಅದು ಅಲ್ಲಿ ಏನ ಇದ್ ಕೊಟ್ಟಿದ್ದಾರೆ ನೋಡಿದೀರಾ ಮಾತಾಜಿ. ಮಂತ್ರ 6ರಲ್ಲಿ ಅನುಪಶ್ಯತಿ ಅಂತ ಕೊಟ್ಟಿದ್ದಾರೆ ಮಾತಾಜಿ. ಮಂತ್ರ 7ರಲ್ಲಿ ಅನುಪಶ್ಯತಃ. ಅನುಪಶ್ಯತಿ ಅಂದ್ರೆ ಇಲ್ಲಿ ವ್ಯವಸ್ಥಿತವಾಗಿ ನೋಡುವನೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ನೋಡೋದು ಅಂತಂದ್ರೆ ಹಿರಿಯ ಆಚಾರ್ಯರನ್ನ ಅನುಸರಿಸೋದು ಅಲ್ವಾ. ವ್ಯವಸ್ಥಿತವಾಗಿ ನಾನು ಇವಾಗ ಸುಮ್ನೆ ನೋಡಿದ್ರೆ ನನಗೆ ಏನ್ ಅರ್ಥ ಆಗತ್ತೆ, ನನಗೇನು ಅರ್ಥ ಆಗೋದಿಲ್ಲ ಅಲ್ವಾ. ಸೊ ಹಿರಿಯ ಆಚಾರ್ಯರ ಆ ಒಂದು ಮಾರ್ಗದರ್ಶನದಲ್ಲಿ ನಾವು ನೋಡ್ಬೇಕು. ಇದು ಅನುಪಶ್ಯತೆ ಅಂತ ಅಲ್ಲಿ ಹಾಕಿದ್ದಾರೆ. ಮತ್ತೆ ನೆಕ್ಸ್ಟ್ ಇಲ್ಲಿ 7ರಲ್ಲಿ ಏನ್ ಕೊಟ್ಟಿದ್ದಾರೆ, ಅನುಪಶ್ಯತಃ ಪ್ರಮಾಣದ ಮೂಲಕ ನೋಡುತ್ತಿರುವ. ನೋಡಿ ಸೇಮ್ ಇದೆ ಅಲ್ಲ ಮಾತಾಜಿ, ಎರಡು ಸೇಮ್ ಏನೆ ಅಲ್ವಾ. ನಾವು ನೋಡೋದು ಪಶ್ಯತ ಅಂದ್ರೆ ನೋಡೋದು, ಅಂದ್ರೆ ಅನುಸರಿಸೋದು, ಅದ್ರಲ್ಲಿ ಏನು ವ್ಯತ್ಯಾಸನೇ ಇಲ್ಲ ಮಾತಾಜಿ. ಈಗ ನಾವು ಯಾವ್ದಾದ್ರು ಬರಿಬಹುದು ಅಂತ ಆಯ್ತು. ಯಾವ್ದಾದ್ರು ಬರಿಬಹುದು ಮಾತಾಜಿ ಅನುಪಶ್ಯತಃ. ಬಟ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಾಗ ನೀವು ಎರಡನ್ನು ನೀವು ಬರಿಬೇಕಾಗತ್ತೆ. ನಿಮ್ಗೆ 5 ಮಾರ್ಕ್ಸ್ ಕೊಟ್ಟಾಗ ನೀವು ಎಕ್ಸ್ಟ್ರಾ ಬರಿಬೇಕಲ್ಲ. ಅನುಪಶ್ಯತ ಅಂತ ಯಾಕೆ ಹೇಳ್ತಾರೆ ಪ್ರಭುಪಾದರು ಅಂತ ಸಾರಿ ಇಲ್ಲಿ ಈಶೋಪನಿಷತ್ತಲ್ಲಿ ಮಂತ್ರದಲ್ಲಿ ಯಾಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಮಗೆ ಭಗವಂತ ಎಲ್ಲಾ ಕಡೆ ಇದ್ರು ನಮ್ಗೆ ಕಾಣಿಸ್ತಾ ಇಲ್ಲ. ನಾವು ಅದನ್ನ ಮಹಾಭಾಗವತರ ಒಂದು ದೃಷ್ಟಿಯಿಂದನೇ ನಾವು ನೋಡ್ಬೇಕಾಗತ್ತೆ. ಅದನ್ನ ನೀವು ಬರಿಬೇಕಾಗತ್ತೆ. ವಿಶ್ವ ಭ್ರಾತೃತ್ವವನ್ನು ಉತ್ತಮ ಅಧಿಕಾರಿಯಿಂದ ನಾವು ಕಲಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಆಚಾರ್ಯರನ್ನು ನಾವು ಅನುಸರಿಸಬೇಕು. ಸೊ ಮಂತ್ರ 7ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ಯೇವಾ ಭೂದ್ವಿಜಾನತಃ ತತ್ರ ಕೋ ಮೋಹ ಶೋಕ ಏಕತ್ವಂ ಅನುಪಶ್ಯತಃ. ಏಕತ್ವಂ ಅಂದ್ರೆ ಗುಣದಲ್ಲಿ ಏಕತೆಯನ್ನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏಕತ್ವಮನು ಇದೆ ಅಲ್ವಾ ಮಾತಾಜಿ. ಹೌದು ಮಾತಾಜಿ. ಆ ಪ್ರಶ್ನೆಯಲ್ಲಿ ಏಕತ್ವಂ ಅನುಪಶ್ಯತನ ಇರೋದು, ಪಶ್ಯತಿ ಅಂತ ಇದೆ ಮಾತಾಜಿ, ಪಶ್ಯತಃ ಅಂತ ಇಲ್ಲ.
ಏಕತ್ವಂ ಅನುಪಶ್ಯತಃ ಅಂತ ಇದ್ದಾಗ ಅದು ಮಂತ್ರ 7ರಲ್ಲೇ ಬರುತ್ತೆ. ಆದ್ರೆ ಇಲ್ಲಿ ಏಕತ್ವಂ ಅನುಪಶ್ಯತಿ ಅಂತ ಇದೆ ಮಾತಾಜಿ. 6ನೇದ್ರಲ್ಲೂ ಏಕತ್ವಂ ಅಂತ ಇದೆಯಾ ಮಾತಾಜಿ? 6ನೇ ಶ್ಲೋಕದಲ್ಲೂ ಸಹ ಇಲ್ಲ ಅದರಲ್ಲಿ ಕೊಟ್ಟಿರೋದು ಮಾತಾಜಿ, 7ನೇದ್ರಲ್ಲಿ ಇಲ್ಲ. ಅಂತ 6ನೇದ್ರಲ್ಲಿ ಇಲ್ಲ ಮಾತಾಜಿ. ಓನ್ಲಿ ಇದ್ರದ್ದೇ ಆಗುತ್ತೆ ಮಾತಾಜಿ. ಏಕತ್ವಂ ಸೇರಿಸಿ ಕೊಟ್ಟಿರೋದ್ರಿಂದ 6 to ಏಕತ್ವಂ ಅನುಪಶ್ಯತನೇ ಆಗುತ್ತೆ. ನಿಮ್ಗೆ ಬರೇ ಅನುಪಶ್ಯತ ಅಂತ ಕೊಟ್ರೆ ನಿಮ್ಗೆ ಎರಡರಲ್ಲೂ ಇದೆ. ಬಟ್ ಇಲ್ಲಿ ಏಕತ್ವಂ ಅನುಪಶ್ಯತ ಅಂತ ಕೊಟ್ಟಿರೋದ್ರಿಂದ ಪ್ರಶ್ನೆ ನಿಮ್ಗೆ ಇದು 7ನೇದೇ ಶ್ಲೋಕದಲ್ಲಿ ಆಗುತ್ತೆ. ಅನುಪಶ್ಯತಿ ಅಂತ ಕೊಟ್ಟಿದ್ದಾರೆ ಮಾತಾಜಿ. ಅದು ಒಂದೇ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. 6 to 8 ಮಂತ್ರಾಸ್ ಅಂತ ಹೇಳಿ ಆ ತರ ಹೇಳಿದಾರೆ. ನೀವು 3 ಬರಿಬೇಕಾಗತ್ತೆ ಮಾತಾಜಿ. 6, 7, 8ರಲ್ಲಿ ಏನನ್ನ ಹೇಳಿದಾರೆ ಅಂತ 3 ಬರಿಬೇಕಾಗತ್ತೆ. ಅದನ್ನ ಕೊಟ್ಟು ಪದಗಳ ಕನ್ನಡ ವಿವರಣೆ ನೀಡಿ ಅನುಪಶ್ಯತಿ 6 to 7 ಮಂತ್ರಗಳು, ಶುದ್ಧಂ ಅಪಾಪ ವಿದ್ದಂ ಮಂತ್ರ 8, ಈ ಎರಡನ್ನು ಡಿವೈಡ್ ಮಾಡಿದ್ದಾರೆ ಮಾತಾಜಿ. 6 ಮತ್ತೆ 7ರದ್ದು ಎರಡೂನು ಮೆನ್ಷನ್ ಮಾಡಿದ್ದೀರಾ ಮಾತಾಜಿ. ಅನುಪಶ್ಯತಿ ಮಂತ್ರಗಳು 6ರಿಂದ 6, 7. ಒಟ್ನಲ್ಲಿ ನಾವ್ ಏನನ್ನ ಇದ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅನುಪಶ್ಯತ ಅಂದ್ರೆ ನಾವ್ ಹಿರಿಯ ಆಚಾರ್ಯರನ್ನ ನಾವು ಅನುಸರಿಸ್ಬೇಕಂತಾನೆ ಮಾತಾಜಿ. ಅವರ ಒಂದು ದೃಷ್ಟಿಯಲ್ಲೇ ನಾವು ನೋಡ್ಬೇಕು. ಯಾಕಂದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ನಮ್ಗೆ ಏನು ಕಾಣಿಸ್ತಿಲ್ಲ ಅಲ್ವಾ? ಅದಕ್ಕೋಸ್ಕರ ನಾವು ವ್ಯವಸ್ಥಿತವಾಗಿ ನಾವು ನೋಡ್ಬೇಕು, ಅಥವಾ ಇಲ್ಲಿ ಪ್ರಮಾಣದ ಮೂಲಕ ನಾವು ನೋಡ್ಬೇಕು. ಅಥವಾ ನೀವು ಸಿಂಪಲ್ ಆಗಿ ಬರಿಬೇಕು, ನಮ್ಮ ಭಾಷೆಯಲ್ಲಿ ಬರಿಬೇಕು ಅಂತಂದ್ರೆ ಹಿರಿಯ ಆಚಾರ್ಯರು ಅಥವಾ ಮಹಾಭಾಗವತ ಅಥವಾ ಉತ್ತಮ ಅಧಿಕಾರಿಯ ಒಂದು ದೃಷ್ಟಿಕೋನದಲ್ಲಿ ನಾವೆಲ್ಲವನ್ನ ನೋಡ್ಬೇಕು ಅಂತನಾದ್ರೂ ನೀವು ಬರಿಬಹುದು ಮಾತಾಜಿ. ಅಂದ್ರೆ ಅವರ ಒಂದು ಹೆಜ್ಜೆ ಜಾಡನ್ನ ನಾವು ಅನುಸರಿಸ್ಬೇಕು. ಹೌದು ಮಾತಾಜಿ. ಯಾಕಂದ್ರೆ ಇವಾಗ ನಮಗ್ ಕಾಣಿಸ್ತಿಲ್ಲ. ನಮ್ಗೆ ಇವಾಗ ಎಷ್ಟೊಂದು ಜೀವ ಜಂತುಗಳನ್ನ ನೋಡಿದಾಗ ನಾವು ದೇಹದಿಂದಾನೇ ನಾವು ನೋಡ್ತೀವಿ. ಆದ್ರೆ ಅವ್ರಿಗೆ ಗೊತ್ತಾಗ್ತಿದೆ, ಉತ್ತಮ ಅಧಿಕಾರಿಗೆ, ಓ ಇವರು ಆತ್ಮ, ಸೊ ಇವ್ರಿಗೆ ಯಾಕೆ ಈ ತರ ದೇಹ ಬಂದಿದೆ ಅಂದ್ರೆ ಅವ್ರು ಕೊಟ್ಟಿರೋ ಚಿಕ್ಕ ಸ್ವತಂತ್ರವನ್ನ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೇನೆ ಈ ದೇಹ ಬಂದಿದೆ ಅಂತ ಹೇಳ್ಬಿಟ್ಟು ಆತ್ಮದ ಜೊತೆ ಪರಮಾತ್ಮ ಇರೋದನ್ನ ಅವ್ರು ಕಾಣ್ತಾರೆ. ಎಲ್ಲಾ ಜೀವಿಗಳಲ್ಲಿ ದೇವರನ್ನು ನೋಡುವ ಅಂತ ಬರ್ದಿರೋದು ಮಾತಾಜಿ. ಅದಕ್ಕೆ ಆನ್ಸರ್ ನಾನು ಅದಷ್ಟೇ ಬರ್ದಿರೋದು, ಎಲ್ಲಾ ಜೀವಿಗಳಲ್ಲಿ ದೇವರನ್ನು ನೋಡುವ ದೃಷ್ಟಿಕೋನ. ಹೌದು, ಎಲ್ಲರಲ್ಲೂ ದೇವರನ್ನು ನೋಡುವಂತ ದೃಷ್ಟಿಕೋನ. ಹೌದು, ಏಕತ್ವಂ. ಮತ್ತೆ ಅದ್ರ ಜೊತೆ ಇನ್ನ ನಮ್ಗೆ ಎಕ್ಸ್ಪ್ಲನೇಷನ್ ನಮ್ಗೆ ಏಕತ್ವಂ ಅಂದ್ರೆ ಏನಂತ ಅರ್ಥ ಮಾಡಿಸ್ತಾರೆ ಮಾತಾಜಿ. ನಾವ್ ಏಕತ್ವಂ ಅಂದ್ರೆ ಗುಣದಲ್ಲಿ ನಾವು ಏಕತೆಯನ್ನ ನಾವು ಸಾಧಿಸ್ಬೇಕು ಅಲ್ವಾ? ಭಗವಂತ ಇವಾಗ ಸತ್ಚಿತ್ ಆನಂದ ಸ್ವರೂಪಿ. ಸೊ ನಾವು ಸಹ ಆ ಒಂದು ಹಂತ ಅಂದ್ರೆ ಆ ಸತ್ಚಿತ್ ಆನಂದದ ಗುಣವನ್ನ ನಾವು ಹೊಂದಬೇಕೀಗ. ನಾವಿವಾಗ ದೂರ ಬಂದಿದೀವಿ ಭಗವಂತನಿಂದ ಅಲ್ವಾ? ಸೊ ನಾವಿವಾಗ ಹುಟ್ಟು ಸಾವಿರ ಚಕ್ರದಲ್ಲಿ ನಾವು ಸಿಕ್ಕೊಂಡಿದೀವಿ. ನಮಗೆ ಶಾಶ್ವತತೆ ಅನ್ನೋದಿಲ್ಲ, ನಮ್ಗೆ ಜ್ಞಾನ ಅನ್ನೋದೇ ಇಲ್ಲ ಅಲ್ವಾ? ಮತ್ತೆ ಆನಂದ ಅನ್ನೋದನ್ನ ನಾವು ಅನುಭವಿಸ್ತಾ ಇಲ್ಲ. ಇದೆಲ್ಲವನ್ನ ನಾವು ಅನುಭವಿಸ್ಬೇಕು ಅಂತಂದ್ರೆ ನಾವು ಸಹ ಆ ಭಗವಂತನಿಗೆ ಶರಣಾದ್ರೆ ಏನಾಗುತ್ತೆ, ನಾವು ಆ ಪೂರ್ಣತೆಯನ್ನ ನಾವು ಅನುಭವಿಸ್ತೀವಿ. ಯಾವಾಗ ಪೂರ್ಣತೆಯನ್ನ ನಾವು ಅನುಭವಿಸ್ತೀವೋ ಆಗ ನಮ್ಗೆ ಏಕತೆ ಅನ್ನೋದು ಬರುತ್ತೆ. ಗುಣದಲ್ಲಿ ಏಕತೆ ಬರುತ್ತೆ, ಪ್ರಮಾಣದಲ್ಲಿ ಯಾವತ್ತೂ ಏಕತೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಏನ್ ಹೇಳ್ತಾರೆ, ಆ ಒಂದು ಯಾವುದು, ಆ ಭಗವಂತನ ಇಚ್ಛೆನೆ ನಮ್ಮ ಇಚ್ಛೆ ಆಗ್ಬೇಕು, ಅಲ್ಲಿ ಏಕತೆ ಬರ್ಬೇಕು. ಇವಾಗ ಒಂದು ಕುಟುಂಬದಲ್ಲಿ ಒಟ್ಟು ಕುಟುಂಬ ಆಗ್ಬೇಕು ಅಂತಂದ್ರೆ ಅಲ್ಲಿ ಒಂದೇ ಇಚ್ಛೆ ಇರುತ್ತೆ ಅಲ್ವಾ? ನಾನಾ ಇಚ್ಛೆ ಇದ್ರೆ ಏನಾಗುತ್ತೆ, ಅಥವಾ ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲೂ ಅಷ್ಟೇ ನಾವು ನೋಡಿದ್ರೆ ಏನಾಗುತ್ತೆ, ನಾ ಈ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು ಅಂದ್ಬಿಟ್ಟು ನಾನೇ ಫಸ್ಟ್ ಹೋಗ್ಬೇಕು ಅಂತ ಹೋದಾಗ ಯಾರು ಎಲ್ಲೂ ಹೋಗಕ್ಕಾಗಲ್ಲ ಅಲ್ವಾ? ಅಲ್ಲಿ ಗಲಾಟೆನೆ ಆಗೋದು ಅಥವಾ ಅಪಘಾತ ಆಗುತ್ತೆ. ಸೊ ಅಲ್ಲಿ ನಮ್ಗೆ ಅಲ್ಲಿ ಆರ್ಡರ್ ಆಗಿ ಇವಾಗ ರೈಟ್ ಲೆಫ್ಟ್ ಯಾರು ಹೋಗ್ಬೇಕು ಹೋದಾಗ ಅಷ್ಟೇನೆ ಅಲ್ಲಿ ನಿಮ್ಗೆ ಅಲ್ಲಿ ಒಂದು ಶಾಂತಿ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅದೇ ತರನೇ ಇಲ್ಲಿ ಮನೆಯಲ್ಲೇ ಆಗ್ಲಿ, ಇವಾಗ ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೊಂದು ಸಾಂಗ್ ಹೇಳ್ಕೊಂಡು ಇನ್ನೊಬ್ರು ನಾನು ದೇವ್ರ ಪೂಜೆ ಮಾಡ್ತೀನಿ ಅಂತ ಇನ್ನೊಂದು ಸಾಂಗನ್ನ ಹೇಳ್ಕೊಂಡಾಗ ಅಲ್ಲಿ ನಮ್ಗಲ್ಲಿ ಅಖಂಡತ್ವ ಏಕತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ಅದೇ ತರ ಇವಾಗ ಭಗವಂತನ ಇಚ್ಛೆನೆ ನಮ್ಮ ಇಚ್ಛೆ ಆಗ್ಬೇಕು, ಆಗ ಅಲ್ಲಿ ಏಕತೆನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಪ್ರಭುಪಾದರು ಅದನ್ನ ಭಾವಾರ್ಥದಲ್ಲಿ ಹೇಳ್ತಾರೆ. ಏಕತ್ವಂ ಎಂಬ ಪದಕ್ಕೆ ಪರಮಪ್ರಭುವಿಗೆ ಎಲ್ಲ ವಿಧದಲ್ಲೂ ಸರಿಸಮನಾದ ಜೀವಿ ಎಂದು ಅರ್ಥವಾಗುವುದಿಲ್ಲ. ನಾವ್ಯಾವತ್ತೂ ಭಗವಂತನಿಗೆ ಸಮನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಒಂದು ಸಮಾನ ಶಕ್ತಿಯೊಂದಿದೆ. ಒಂದು ಕುಟುಂಬದಲ್ಲಿ ಎಲ್ಲಾ ಸದಸ್ಯರ ಹಿತಾಸಕ್ತಿಯು ಒಂದೇ ಆಗಿರುವಂತೆ, ಅಥವಾ ರಾಷ್ಟ್ರದಲ್ಲಿ ಅದರ ಬೇರೆ ಬೇರೆ ಪ್ರಜೆಗಳ ರಾಷ್ಟ್ರೀಯ ಹಿತಾಸಕ್ತಿ ಒಂದೇ ಆಗಿರುವಂತೆ ಜೀವಿಗಳೆಲ್ಲ ಒಂದೇ ಪರಮ ಕುಟುಂಬದ ವಿಭಿನ್ನಾಂಶಗಳು. ಪರಮ ಪುರುಷನ ಮತ್ತು ವಿಭಿನ್ನಾಂಶಗಳ ಹಿತಾಸಕ್ತಿಗಳು ಬೇರೆ ಬೇರೆ ಅಲ್ಲ. ಪ್ರತಿಯೊಂದು ಜೀವಿಯು ಪರಮ ಪುರುಷನ ಮಗ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಜಗತ್ತಿನಾದ್ಯಂತ ಇರುವ ಎಲ್ಲ ಜೀವಿಗಳು
ಇದರಲ್ಲಿ ಹಕ್ಕಿಗಳು, ಉರುವೆಗಳು, ಇರುವೆಗಳು, ಜಲಚರಗಳು, ಮರಗಳು ಮೊದಲಾದವು ಎಲ್ಲವೂ ಸೇರಿರುತ್ತದೆ. ಸೊ ಆಧ್ಯಾತ್ಮಿಕ ಜೀವನದ ಹಿತಾಸಕ್ತಿಯ ಸಂಘರ್ಷ ಇರುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ ಈ ತರನು ಬರಿಬೋದಲ್ವಾ ಮಾತಾಜಿ? ಜೀವಿಗಳು ಮತ್ತು ಭಗವಂತ ಇವರ ನಡುವೆ ಸಾಮ್ಯತೆಯೂ ಇದೆ, ವ್ಯತ್ಯಾಸವೂ ಇದೆ. ಅಂದ್ರೆ ಭಗವಂತನಿಗೆ ನಾವು ಭಗವಂತನ ಗುಣದಲ್ಲಿ ಸಮಾನರು, ಆದ್ರೆ ಪ್ರಮಾಣದಲ್ಲಿ ಬಹಳಷ್ಟು ವ್ಯತ್ಯಾಸವಿರುತ್ತೆ ಅಂತ. ಅದನ್ನೇ ಮಾತಾಜಿ ನಾನು ಹೇಳ್ತಾ ಇರೋದು. ಈಗ ಗುಣ ಅಂದ್ರೆ ನಾನು ಏನು ಅಂತ ಹೇಳ್ತಾ ಇದ್ದೀನಿ, ಸತ್ ಚಿತ್ತ ಆನಂದ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗುಣದಲ್ಲಿನೇ ನಾವು ಏಕತ್ವವನ್ನ ಸಾಧಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅಂತ ಅದನ್ನೇ ಹೇಳ್ತಾ ಇರೋದು. ಗುಣ ಅಂದ್ರೆ ಏನು? ಸತ್ ಚಿತ್ತ ಆನಂದ ಅಲ್ವಾ? ಅದನ್ನ ನನ್ನ ಅಂದ್ರೆ ವಿವರಿಸಿ ಹೇಳ್ದೆ ಅಷ್ಟೇ. ನಾನು ಈಗ ಇದನ್ನ ಅಂದ್ರೆ ಮಂತ್ರ ಹೇಳ್ರದ್ದು ಬರಿಬಹುದು ಅಂತ ಮಾತಾಜಿ. ಹಾ ಮಾತಾಜಿ ಬರಿಬಹುದು. ಸೊ ಮಂತ್ರ 6ರಲ್ಲಿ ನಿಮ್ಗೆ ಎಲ್ಲ ಅಂದ್ರೆ ಅಲ್ಲಿ ಫಿಸಿಕಲ್ ಆಗಿ ಹೇಳಿದ್ದಾರೆ ಮಾತಾಜಿ. ಫಿಸಿಕಲ್ ಆಗಿ ಅಂದ್ರೆ ನಾವು ಒಂದು ಯಾವುದೇ ಒಂದು ಜೀವಿನ ನೋಡಿದಾಗ ಅಲ್ಲಿ ಪರಮಾತ್ಮ ಇರೋದನ್ನ ಅವರು ಆ ದೃಷ್ಟಿ, ಅದು ಆ ಒಂದು ದೃಷ್ಟಿ ಬಗ್ಗೆ ಹೇಳ್ತಾ ಇದ್ದಾರೆ 6ನೇ ಶ್ಲೋಕದಲ್ಲಿ. ಅಂದ್ರೆ ಅದು ಫಿಸಿಕಲ್ ಲೆವೆಲ್ಗೆ ಬಂತು ಅಲ್ವಾ? ಸೊ ಇಲ್ಲಿ 7ನೇದ್ರಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂದ್ರೆ ಏಕತ್ವವನ್ನ ಎಲ್ಲಿ ಸಾಧಿಸ್ಬೇಕು ಅಂತಂದ್ರೆ ಆ ಗುಣದಲ್ಲಿ ಸಾಧಿಸಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವ್ ಏಕತ್ವಂ ಇವಾಗ ಇಲ್ಲಿ ಮಂತ್ರ 7ರಲ್ಲಿ ತಗೊಂಡು ಅನುಪಶ್ಯತಿ 6ರಲ್ಲಿ ತಗೊಂಡು ಬರೀಬಹುದಲ್ವ ಮಾತಾಜಿ? ಬರೀಬಹುದು. ಅನುಪಶ್ಯತಿ 2ರಲ್ಲೂ ಸೇಮೇನೆ. ಹಿರಿಯ ಆಚಾರ್ಯರನ್ನ ಫಾಲೋ ಮಾಡೋದು ಸೇಮೇನೆ. ಬಟ್ ಹೇಗೆ ಫಾಲೋ ಮಾಡ್ಬೇಕು? ಏಕತ್ವಂ ಅಂದ್ರೆ ನಾವ್ ಇವಾಗ ಮಾಯಾವಾದಿಗಳನ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ, ನಾವು ಭಗವಂತನಿಗೆ ಸರಿಸಮಾನರಾಗ್ಲಿಕ್ಕೆ, ನಾವೇ ಭಗವಂತ ಆಗ್ಲಿಕ್ಕೆ ನಾವು ಹೊರಟಂಗಾಗತ್ತೆ ಅಲ್ವಾ? ಆದ್ರೆ ಇಲ್ಲಿ ಏಕತ್ವಂ ಅಂದ್ರೆ ಏನನ್ನ ಅವ್ರು ಹೇಳ್ತಾ ಇದಾರೆ? ಆಚಾರ್ಯರನ್ನು ಗುಣದಲ್ಲಿ ಒಂದಾಗುವಂತಹ ಆ ದೃಷ್ಟಿಕೋನವನ್ನ ನಮ್ಮ ಆಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವು ಅದನ್ನ ಕಲಿಯೋದನ್ನ ಅಂದ್ರೆ ನೋಡೋದನ್ನ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಗ್ಲಿಲ್ವಾ ಮಾತಾಜಿ? ಇನ್ಯಾರಾದ್ರೂ ಸಿಂಪಲ್ ಆಗಿ ಹೇಳೋ ಹಾಗಿದ್ರೆ ಹೇಳಿ. ಹರೇ ಕೃಷ್ಣ. ಅದೇ ಕನ್ಫ್ಯೂಷನ್ ಮಾತಾಜಿ. ಅಂದ್ರೆ ಇದು ಈಗ 7th ಬರಿಬೇಕಾ 6th ಬರಿಬೇಕಾ ಅಷ್ಟು ಅಂತ ಮಾತಾಜಿ ಅನುಪಶ್ಯತಿಗೆ 2ರಲ್ಲೂ ಸೇಮೆ ಮಾತಾಜಿ. ನಾನು ತೋರ್ಸುದಲ್ಲ ನಿಮ್ಗೆ ಅಲ್ಲಿ ಭಾವಾರ್ಥ ವರ್ಡ್ ಟು ವರ್ಡ್ ಮೀನಿಂಗ್ ಅಲ್ಲಿ 2 ಮೀನಿಂಗ್ ಸೇಮೇನೆ ಮಾತಾಜಿ ಕೊಟ್ಟಿರೋದವರು. ವ್ಯವಸ್ಥಿತವಾಗಿ ನೋಡೋದು, ಪ್ರಮಾಣ ಏನು ಹಾಕಿ ಹೇಳಿದಾರಲ್ಲ, ನಂಗೆ ಸಾರಿ ಅದು ಹೇಳಕ್ ಬರ್ತಿಲ್ಲ, ಆತರ ನೋಡೋದು ಅಂತ ಹೇಳ್ತಾ ಇದಾರೆ ಅವರು. ಹರೇ ಕೃಷ್ಣ ಮಾತಾಜಿ. 28 ಪೇಜ್ ನಂಬರ್ 28ರಲ್ಲಿ ಮಾತಾಜಿ 7ನೇ ಒಂದು ಶ್ಲೋಕದಲ್ಲಿ ಇದೆ ಮಾತಾಜಿ. ಏಕತ್ವಂ ಅನುಪಶ್ಯತಃ ಎಂಬ ಪದಗಳು ಶ್ರುತಿಗಳ ಅಭಿಪ್ರಾಯದಲ್ಲಿ ಎಲ್ಲಾ ಜೀವಿಗಳು ಒಂದೇ ಎಂಬುದನ್ನು ಸೂಚಿಸುತ್ತದೆ. ಪರಮ ಪೂರ್ಣನ ಬಿಡಿ ಕಿಡಿಗಳು ಪೂರ್ಣನ ಹೆಚ್ಚು ಕಡಿಮೆ 80% ಗುಣಗಳು ಹೊಂದಿವೆ. ಆದರೆ ಅವು ಪ್ರಮಾಣದಲ್ಲಿ ಪರಮ ಪ್ರಭುವಿಗೆ ಸಮವಲ್ಲ. ಈ ಗುಣಗಳು ಅಲ್ಪ ಪ್ರಮಾಣದಲ್ಲಿ ಇರುತ್ತವೆ, ಏಕೆಂದ್ರೆ ಜೀವಿಯು ಪರಮ ಪೂರ್ಣನ ಅಲ್ಪ ವಿಭಿನ್ನಾಂಶ. ಈ ತರ ಕೊಟ್ಟಿದ್ದಾರೆ ಮಾತಾಜಿ. ಮತ್ತೆ ಮುಂದೆ ಉಪ್ಪಿನ ಒಂದು ಸಮುದ್ರದ ಸಾದೃಶ್ಯವನ್ನು ಕೊಟ್ಟಿದ್ದಾರೆ ಮಾತಾಜಿ. ಸೊ ಇದು ಚರ್ಚೆ ಮಾಡ್ತಿರೋದು ಗುಣದಲ್ಲಿ ಒಂದೇ, ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ ಅಂತಾನೆ ಹೇಳ್ತಾ ಇರೋದು. ಬಟ್ ಏಕತ್ವ ಅನ್ನೋದು ನೀವೇನ್ ಅರ್ಥ ಮಾಡ್ಕೊಂಡಿದ್ರ ಅಂತ ನಾವ್ ಹೇಗ್ ನೋಡೋದು ಅಂತಂದ್ರೆ, ಏಕತ್ವಂ ಅಂತಂದ್ರೆ ಭಗವಂತನೊಳಗಡೆ ಲೀನ ಆಗೋದು ಅಥವಾ ಭಗವಂತನಿಗೆ ಸರಿಸಮಾನರಾಗೋದಕ್ಕೇನೆ ಏಕತ್ವಂ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದನ್ನ ನೀವು ಅಲ್ಲಿ ವಿವರಿಸ್ಬೇಕು. ಮಾತಾಜಿ ನಾವ್ ಅದನ್ನೇ ನೋಡೋದು. ಏಕತ್ವಂ ಅಂದ್ರೆ ನೀವೇನ್ ಅರ್ಥ ಮಾಡ್ಕೊಂಡಿದೀರಾ ಅಂತ. ಯಾರಾದ್ರೂ ಅಂದ್ರೆ ಇವಾಗ ಈ ಜ್ಞಾನವನ್ನ ನಾವು ಗುರುಗಳ ಮುಖಾಂತರ ಕಲ್ತ್ಕೊಂಡಿಲ್ಲ ಅಂದ್ರೆ ಏಕತ್ವವನ್ನು ಪದವನ್ನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ಒಂದಾಗೋದು ಅಂತ. ಒಳಗಡೆ ಒಂದಾಗೋದು ಅಂತ. ಒಂದಾಗೋದು ಅಂದ್ರೆ ಯಾವ ಒಂದು ಅರ್ಥದಲ್ಲಿ ಒಂದಾಗೋದು? ಆ ಗುಣದಲ್ಲಿ ಒಂದೇ, ಇಚ್ಛೆಯಲ್ಲಿ ಒಂದೇ. ಭಗವಂತನ ಇಚ್ಛೆ ನಮ್ಮ ಇಚ್ಛೆ ಒಂದೇ ಆಗ್ಬೇಕು, ಗುಣದಲ್ಲಿ ಒಂದೇ ಆಗ್ಬೇಕು. ಅದು ಏಕತ್ವಂ. ನಾನು ಅಷ್ಟೇ ಹೇಳ್ಬೋದು ಮಾತಾಜಿ. ನಾನು ಅಷ್ಟೇ ಅರ್ಥ ಮಾಡ್ಕೊಂಡಿರೋದು ಆಕ್ಚುಲಿ. ನೋಡಿ, ಇಲ್ಲಿ ವಿಶ್ವ ಭಾತೃತ್ವವನ್ನು ಉತ್ತಮ ಅಧಿಕಾರಿಯಿಂದ ಕಲಿಯಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದ ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ 6ನೇ ಇದ್ರಲ್ಲಿ. ಸೊ ವಿಶ್ವ ಭ್ರಾತೃತ್ವವನ್ನ ನಾವು ನೋಡ್ಬೇಕು ಅಂತಂದ್ರೆ ಎಲ್ಲ ಜೀವರಾಶಿಗಳಲ್ಲೂ ಸಹ ನಾವು ಆ ಪರಮಾತ್ಮನ ಇರುವಿಕೆನ ನಾವು ಕಾಣ್ಬೇಕು. ನಮಗ್ ಕಾಣಕ್ ಆಗ್ತಿಲ್ಲ ಅಲ್ವಾ? ಸೊ ಅದಕ್ಕೆ ನಾವೇನ್ ಮಾಡ್ಬೇಕು? ಆ ಉತ್ತಮ ಅಧಿಕಾರಿಯನ್ನ ನಾವು ಅನುಪಶ್ಯತಿ ಅವ್ರನ್ನ ಫಾಲೋ ಮಾಡ್ಬೇಕು ನಾವು. ಅವ್ರು ನೋಡ್ತಾ ಇದ್ದಾರೆ ಅಂದ್ರೆ ಏನ್ ಅರ್ಥ?
ಅಲ್ಲಿದ್ದಾರೆ, ನಮ್ಗಿನ್ನ ಕಾಣೋ ಹಂತಕ್ಕೆ ಹೋಗಿಲ್ಲ ನಾವು. ಅದಕ್ಕೆ ನಾವು ಅವ್ರನ್ನ ಅನುಸರಿಸ್ಬೇಕು. ಅವರು ಇವಾಗ ಯಾರಾದ್ರೂ ನಮ್ಗೆ ಏನು ಈ ದಾರಿಯಲ್ಲಿ ಹೋಗಿ, ಈ ದಾರಿಯಲ್ಲಿ ಹೋದ್ರೆ ನೀವು ಗುರಿನ ತಲುಪ್ತೀರಾ ಅಂದಾಗ ನಾವು ಅವ್ರು ನೋಡಿದರೆ, ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಅದಕ್ಕೆ ನಾವು ಅನುಸರಿಸ್ತೀವಿ ಈಗ ಹ್ಮ್ ಅಲ್ವಾ. ಹ್ಮ್ ಓಕೆ. ಸೊ 7ರಲ್ಲಿ ಇವಾಗ ಸಮಾನ ಹಿತಾಸಕ್ತಿ, ಏಕತ್ವ ಅಂದ್ರೆ ಸಮಾನ ಹಿತಾಸಕ್ತಿ ಮಾತಾಜಿ. ಈ ಭೌತಿಕ ಪ್ರಪಂಚದ ದೃಷ್ಟಿಯಿಂದ ನೋಡ್ಕೊಂಡಾಗ ಇಲ್ಲಿ ಸಮಾನ ಹಿತಾಸಕ್ತಿ ಇದ್ರೆ ಅಷ್ಟೇನೆ ನಾವು ಆ ಏಕತ್ವವನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಅಖಂಡತ್ವ ಅಂತ ನಾವೇನಂತೀವೋ ಅದನ್ನ ಸಾಧಿಸ್ಲಿಕ್ಕೆ ಆಗುತ್ತೆ. ಮತ್ತೆ 8ನೇದ್ರಲ್ಲಿ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸಪರ್ಯಗಾಚುಕ್ರಮ ಕಾಯವರ್ಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ದಂ ಕವಿರ್ ಮನೀಷಿ ಪರಿಭೂ ಸ್ವಯಂಭೂರ್ ಯಾತಾ ತತ್ಯತೋ ಅರ್ಥಾನ್ ವ್ಯದದಾಚಾ ಶಾಶ್ವತೀಭ್ಯ ಸಮಾಭ್ಯ. ಸೊ ಇಲ್ಲಿ ಅಂತ ವ್ಯಕ್ತಿಯು ಎಲ್ಲರಿಗಿಂತ ಶ್ರೇಷ್ಠನು, ನಿರಾಕಾರನು, ಸರ್ವಜ್ಞನು, ಋಣವಿಲ್ಲದವನು, ನರಗಳಿಲ್ಲದವನು, ಶುದ್ಧನು, ಕಲ್ಮಶರಹಿತನು, ಸ್ವಯಂಪೂರ್ಣ ತತ್ವಜ್ಞನು ಮತ್ತು ಅನಾದಿ ಕಾಲದಿಂದಲೂ ಪ್ರತಿಯೊಬ್ಬರ ಇಚ್ಛೆಯನ್ನು ನೆರವೇರಿಸುತ್ತಿರುವವನು ಆದವನನ್ನು ಯಥಾವತ್ತಾಗಿ ತಿಳಿಯಬೇಕು. ಸೊ ಇಲ್ಲಿ ಮತ್ತೆ ಭಗವಂತನ ಆ ಒಂದು ಸ್ವರೂಪದ ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪದವನ್ನು ಸಹ ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅಲ್ವಾ. ಅವರು ಸರ್ವಜ್ಞತೆಯನ್ನ, ಮತ್ತೆ ಅವನು ಋಣ ನರಗಳಿಲ್ಲದವನು, ಅದನ್ನೆಲ್ಲಾನು ಹೇಳ್ತಾ ಹೋಗ್ತಾರೆ. ಮತ್ತೆ ನಮ್ಗೆ ಮೇನ್ ಆಗಿ ಇಲ್ಲಿ ಅಶುದ್ಧಂ ಅಪಾಪವಿದ್ದಂ ಅದನ್ನ ನಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಮೋಸ್ಟ್ಲಿ ಕ್ವಶನ್ ಇರ್ಬೇಕಲ್ವಾ ಮಾತಾಜಿ. ಇದೆ ಮಾತಾಜಿ. ಪರಿಭೂನು ಇದೆ, ಪರಿಭೂನು ಇದೆಯಾ? ಇಲ್ಲ ಮಾತಾಜಿ, ಶುದ್ಧಂ ಅಪಾಪವಿದ್ಯಂ. ಶುದ್ಧಂ ಅಪಾಪವಿದ್ದಂ ಅದೇ ಇಲ್ಲಿ ಮುಖ್ಯವಾಗಿರೋದು ಅಲ್ವಾ. ಸೊ ಭಗವಂತ ಅವನು ಪರಿಶುದ್ಧನಾಗಿದ್ದಾನೆ. ಶುದ್ಧಂ ಅಂದ್ರೆ ಪರಿಶುದ್ಧ, ಅಪಾಪವಿದ್ದ ಅಂದ್ರೆ ಅವನು ಪಾಪದ ಹೊಡೆತವಿಲ್ಲದವನು. ಸೊ ಅವನು ಯಾವತ್ತೂ ಸಹ ಅಂದ್ರೆ ಅಪಾಪ ಅನ್ನೋದು ಅವನಿಗೆ ಅಂಟ್ಕೊಳೋದಿಲ್ಲ. ಸೊ ಅವನು ರೋಗಾಣುರೋಧಕ ಎಂದರೆ ಅಶುದ್ಧ ವಸ್ತುವು ಕೂಡ ಅವನನ್ನು ಮುಟ್ಟುವುದರಿಂದ ಶುದ್ಧವಾಗುತ್ತದೆ ಎಂದು ಅರ್ಥ. ಅಪಾಪವಿದ್ಯೆ ಎಂಬುದು ಅವನ ಸಾನ್ನಿಧ್ಯದ ಶಕ್ತಿಯನ್ನ ಸೂಚಿಸುತ್ತದೆ ಅಂತ ಹೇಳಿ. ಮತ್ತೆ ನೀವು ಆ ಸೂರ್ಯಂದ್ ಎಕ್ಸಾಂಪಲ್ ಇದೆಯಲ್ಲ ಮಾತಾಜಿ, ಅದನ್ನ ಬರಿಬಹುದು ನೀವು. ಆ ಮಾರ್ಕ್ಸ್ ಅನ್ನ ನೋಡ್ಕೊಂಡು ನೀವು ಬರೀರಿ. ಅದೇ ಸೊ ನೋಡಿ, ಶುದ್ಧಂ ಹೇಳ್ತಾ ಇದಾರಲ್ಲ ಅವರು, ಅನೇಕ ವೇಳೆ ಸೂರ್ಯನಿಗೆ ಹೋಲಿಸಲಾಗಿದೆ. ಸೂರ್ಯನು ಭೂಮಿಯ ಮೇಲೆ ಒಲಸಾದ ಸ್ಥಳದಿಂದ ನೀರಿನಂಶವನ್ನು ಎಳೆದುಕೊಳ್ಳುತ್ತಾನೆ, ಆದರೂ ಅವನು ಶುದ್ಧನಾಗಿರುತ್ತಾನೆ. ಸೊ ಇದನ್ನ ನೀವು ನೋಡ್ಕೊಂಡು ನೀವು ಬರಿಬಹುದು ಮಾತಾಜಿ. ಅಲ್ಲಿ ಎಷ್ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡು ನೀವು ಬರಿಬಹುದು. 5 ಮಾರ್ಕ್ ಇದ್ರೆ ಮಾತ್ರ ನೀವು ಆ ಹಿಂದೆ ಮುಂದೆದು ಮತ್ತೆ ಬೇರೆ ಕಡೆಯಿಂದ ಭಗವದ್ಗೀತಾ ಭಾಗವತ ಅದರದೆಲ್ಲ ನೀವು ಕೋಟ್ ಮಾಡ್ಲೇಬೇಕಾಗತ್ತೆ. ಓಕೆ. ಸೊ 8:15 ಆಯ್ತು ಮಾತಾಜಿ. ಸೊ ಇಲ್ಲಿ ಮತ್ತೆ ನಮ್ಗೆ ಗೊತ್ತಿರೋ ಹಾಗೇನೆ 9, 10, 11 ಬಂದು ಈ ವಿದ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಜಸ್ಟ್ ಸುಮ್ನೆ ಮುಗಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ ಅಷ್ಟೇ ಈಗ. ಸೊ 9ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅವಿದ್ಯೆ ಅನ್ನೋದು ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ, ವಿದ್ಯೆ ಅನ್ನೋದು ಇನ್ನ ಅಪಾಯಕಾರಿ ಅಂತ ಹೇಳ್ತಿದ್ದಾರೆ. ಅವಿದ್ಯೆ ಅಂತಂದ್ರೆ ನಮ್ಗೆ ಯಾವುದೇ ಒಂದು ಜ್ಞಾನ ಓದ್ಲಿಕ್ಕೆ ಬರ್ಲಿಕ್ಕೆ ಏನು ಬರೋದಿಲ್ವಲ್ಲ, ಅದನ್ನ ಅವಿದ್ಯೆ, ಅದು ಅಪಾಯಕಾರಿ. ಆದ್ರೆ ವಿದ್ಯೆ ಅನ್ನೋದು ಅಪಾಯಕಾರಿ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಯೂನಿವರ್ಸಿಟಿಗೆ ಹೋಗಿ ಕಲ್ತ್ಕೋತೀವಲ್ವಾ, ಆ ಜ್ಞಾನ ಇನ್ನೂ ಅಪಾಯಕಾರಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಮತ್ತೆ 10ನೇದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮತ್ತೆ ನಮ್ಗೆ ಈಗ 10ನೇದ್ರಲ್ಲಿ ಸರಿಯಾಗಿರೋ ವಿದ್ಯೆ ಯಾವುದು ಮತ್ತೆ ಅವಿದ್ಯೆ ಯಾವುದು ಅಂತ ಹೇಳ್ತಾ ಇದ್ದಾರೆ. ಸೊ ಸರಿಯಾಗಿರೋ ವಿದ್ಯೆ ಯಾವುದು ಅಂದ್ರೆ ಆ 20 ಅಂಶಗಳನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲೂ ಸಹ ನಮ್ಗೆ ಕೃಷ್ಣ ಹೇಳಿದ್ದಾರೆ ಅಲ್ವಾ, 13ನೇ ಅಧ್ಯಾಯದಲ್ಲಿ ಆ 20 ಅಂಶಗಳ ಮಾತ್ರನೇ ವಿದ್ಯೆ, ಅದನ್ನ ಹೊರತುಪಡಿಸಿ ಎಲ್ಲವೂ ಸಹ ಅವಿದ್ಯೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅವಿದ್ಯೆ ಅಂತಂದ್ರೆ ನಾವು ಇವಾಗ ಈ ಭೌತಿಕ ಪ್ರಪಂಚದಲ್ಲಿ ಆ ಶಾಲಾ ಕಾಲೇಜ್ ಹೋಗಿ ಕಲ್ತ್ಕೊಂಡದನ್ನ ಅವಿದ್ಯೆ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ನಮ್ಗೆ ಹೇಗೆ ಅರ್ಥ ಮಾಡಿಸ್ತಾರೆ, ಸೊ ಈ ದೇಹಕ್ಕಿನ್ನ ಶ್ರೇಷ್ಠವಾದದ್ದು ಸೊ ನಮ್ಮ ಮನಸ್ಸಿಗಿನ್ನ ಶ್ರೇಷ್ಠವಾದದ್ದು ಆ ಜ್ಞಾನ ಅಲ್ವಾ, ಅಥವಾ ಬುದ್ಧಿಶಕ್ತಿ. ಆ ಬುದ್ಧಿಶಕ್ತಿಗಿನ್ನ ಶ್ರೇಷ್ಠವಾದದ್ದು ನಮ್ಮ ಆತ್ಮ. ಸೊ ಅದಕ್ಕೋಸ್ಕರ ಯಾವ್ದು ಶ್ರೇಷ್ಠನೋ ಅದಕ್ಕೆ ಕುರಿತಾಗಿರುವಂತದನ್ನ ನಾವು ಕಲ್ತ್ಕೋಬೇಕು ಅಲ್ವಾ. ಸೊ ನಾವಿವಾಗ ಏನನ್ನ ಕಲ್ತ್ಕೋತಾ ಇದೀವಿ, ಶಾಲಾ ಕಾಲೇಜಿಗೆ ಹೋಗಿ ಈ ದೇಹಕ್ಕೆ ಸಂಬಂಧಪಟ್ಟಿರೋದನ್ನ ನಾವು ಕಲ್ತ್ಕೋತಾ ಇದೀವಿ. ಈ ದೇಹವನ್ನು ಸುಖವಾಗಿ ಇಟ್ಕೊಂಡಿರೋದಕ್ಕೆ ಏನ್ ಬೇಕೋ ಅದನ್ನ ಕಲ್ತ್ಕೋತಾ ಇದೀವಿ. ಆದ್ರೆ ದೇಹ ಶ್ರೇಷ್ಠ ಅಲ್ಲ ಅಲ್ವಾ. ಸೊ ದೇಹಕ್ಕಿನ ಶ್ರೇಷ್ಠವಾದದ್ದು ಮನಸ್ಸಿನ ಶ್ರೇಷ್ಠವಾದದ್ದು ಸೊ ನಮ್ಮ ಬುದ್ಧಿಶಕ್ತಿನ ಶ್ರೇಷ್ಠವಾದದ್ದು, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಆತ್ಮ. ಅದಕ್ಕೆ ನಾವು ಆತ್ಮಜ್ಞಾನವನ್ನ ಕಲ್ತ್ಕೋಬೇಕು, ಆತ್ಮ ಸಾಕ್ಷಾತ್ಕಾರವನ್ನ ನಾವು ಕಲ್ತ್ಕೋಬೇಕು. ನಾವು ಅದರ ದಿಕ್ಕಿನ ಕಡೆ ನಾವು ಹೋಗ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಈ ಆತ್ಮ ಸಾಕ್ಷಾತ್ಕಾರವನ್ನ ಕಲ್ತ್ಕೊಂಡಂತಹ ವಿದ್ಯೆಯೇ
ಪರಮ ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಇನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ಆ 11ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ವಿದ್ಯೆ ಮತ್ತೆ ಅವಿದ್ಯೆ ಎರಡನ್ನೂ ಸಹ ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಯಾಕಂದ್ರೆ ನಾವು ಅಮೃತತ್ವವನ್ನ ಪಡಿಬೇಕು ಅಂದ್ರೆ, ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತಂದ್ರೆ ನಾವ್ ಎರಡನ್ನೂ ಸಹ ನಾವು ತಿಳ್ಕೊಂಡಿರ್ಬೇಕು ಅಲ್ವಾ. ಈ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ನಮ್ಗೆ ಆ ವಿದ್ಯೆನೂ ನಮ್ಗೆ ಬೇಕು ಅಲ್ವಾ. ನಾವು ಏನು ಶಾಲಾ ಕಾಲೇಜಲ್ಲಿ ಹೋಗಿ ಕಲ್ತ್ಕೊಂಡಿರ್ತೀವೋ ಆ ವಿದ್ಯೆನೂ ಸಹ ನಮ್ಗೆ ಬೇಕಾಗುತ್ತೆ. ಯಾಕಂದ್ರೆ ನಾವು ಯಾವ್ದಾದ್ರು ಒಂದು ವೃತ್ತಿಯನ್ನ ಮಾಡಿದ್ರೆ ಅಷ್ಟೇ ನಮಗೆ ಒಂದು ಹಣ ಸಿಗುತ್ತೆ, ನಾವು ಈ ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಆತ್ಮ ಈ ದೇಹದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಮ್ಗೆ ಆ ವಿದ್ಯೆ ಮತ್ತೆ ಅವಿದ್ಯೆ ಎರಡನ್ನ ನಾವು ತಿಳ್ಕೊಂಡ್ರೆ ಅಷ್ಟೇನೆ ಸಹ ಅಷ್ಟೇನೆ ಸರಿ ಎರಡನ್ನು ತಿಳ್ಕೊಂಡ್ರೆ ಅಷ್ಟೇನೆ ನಾವು ಅಮೃತತ್ವನ ಅಂದ್ರೆ ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಮ್ಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಾವು ಈ ದೇಹವನ್ನ ನಾವು ನೋಡ್ಕೊಳ್ಳಿಲ್ಲ ಅಂತಂದ್ರೆ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ 11ನೇ ಮಂತ್ರದಲ್ಲಿ ಹೇಳ್ತಾರೆ. ಮತ್ತೆ 12, 13, 14 ನಮ್ಗೆ ಏನನ್ನ ಹೇಳ್ತಾರೆ, ನಮ್ಗೆ ಆ ದೇವತೆಗಳ ಪೂಜೆಯನ್ನ ಮಾಡಿದಾಗ ಏನಾಗತ್ತೆ ಅಂತ ಹೇಳ್ತಾರೆ. ನಾವು ಅಂಧತಮ ಪ್ರದೇಶಕ್ಕೆ ಹೋಗ್ತೀವಿ. ಅದೇ ನಾವು ನಿರಾಕಾರ ಬ್ರಹ್ಮನನ್ನ ನಾವು ಪೂಜೆ ಮಾಡಿದ್ರೆ ಏನಾಗುತ್ತೆ, ಇನ್ನ ಹೆಚ್ಚಿನ ಕತ್ತಲೆ ಪ್ರದೇಶಕ್ಕೆ ಹೋಗ್ತೀವಿ ಅಲ್ವಾ. ಈ ದೇವತೆಗಳ ಪೂಜೆ ಮಾಡಿದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಆ ಮೇಲಿನ ಲೋಕಕ್ಕೆ ಹೋಗ್ತೀವಿ. ಆದ್ರೆ ಈ ಭೌತಿಕ ಪ್ರಪಂಚ, ಇಡೀ ಭೌತಿಕ ಪ್ರಪಂಚವನ್ನೇ ಅಂಧತಮ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ನಿರಾಕಾರ ಬ್ರಹ್ಮನನ್ನ ಪೂಜೆ ಮಾಡಿದ್ರೆ ಏನಾಗುತ್ತೆ, ನಾವು ಆ ಬ್ರಹ್ಮ ಜೊತೆಗೆ ಹೋಗ್ತೀವಿ. ಆದ್ರೆ ಅಲ್ಲಿ ಭಗವಂತನ ಸೇವೆನೇ ಇಲ್ಲ ಅಲ್ವಾ. ಭಗವಂತನ ಸೇವೆ ಇಲ್ಲ ಅಂತಂದ್ರೆ ಏನರ್ಥ, ಕೈವಲ್ಯಂ ನರಕಾಯತೆ, ಭಗವಂತನ ಸೇವೆ ಇಲ್ದಿರುವಂತಹ ಜಾಗ ನರಕಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೇನೆ ನಾವು ಆ ಒಂದು ಬ್ರಹ್ಮ ಜ್ಯೋತಿಯನ್ನ ನಾವು ಆರಾಧನೆ ಮಾಡಿದ್ರೆ ಅದು ಇನ್ನ ಕತ್ತಲಿನ ಪ್ರದೇಶ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ 13ನೇ ಶ್ಲೋಕದಲ್ಲಿ ನಾವು ಆ ದೇವೋತ್ತಮ ಪರಮಪುರುಷನ ಪೂಜೆ ಮಾಡಿದ್ರೆ ಒಂದು ಫಲ ಸಿಗುತ್ತೆ. ದೇವೋತ್ತಮ ಪರಮಪುರುಷ ಯಾರು ಪರಮ ಅಲ್ವೋ ಆ ಪರಮನನ್ನ ಪೂಜೆ ಮಾಡಿದ್ರೆ ಒಂದು ಗತಿ ಸಿಗುತ್ತೆ. ಪರಮನಲ್ಲದವನನ್ನ ಪೂಜೆ ಮಾಡಿದ್ರೆ ನಮ್ಗೆ ಇನ್ನೊಂದು ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಪರಮ ಅಂದ್ರೆ ಯಾರು, ದೇವೋತ್ತಮ ಪರಮಪುರುಷನ ಪೂಜೆ ಮಾಡಿದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ಆದ್ರೆ ಯಾರು ಪರಮನಲ್ವೋ, ಫಾರ್ ಎಕ್ಸಾಂಪಲ್ ದೇವತೆಗಳನ್ನ ಪೂಜೆ ಮಾಡಿದ್ರೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಇರ್ತೀವಿ ಅಲ್ವಾ. ಅದಕ್ಕೆ ಸಂಭೂತಿ ಮತ್ತೆ ಅಸಂಭೂತಿ ಅನ್ನೋ ಪದಗಳನ್ನ ಕೊಡ್ತಾರೆ. ಮೋಸ್ಟ್ಲಿ ಅದ್ರದ್ದು ಸಹ ನಿಮ್ಗೆ ಕ್ವಶನ್ ಇರ್ಬೋದು. ಸೊ ಸಂಭೂತಿ ಅಂದ್ರೆ ಯಾರು, ಅಸಂಭೂತಿ ಅಂದ್ರೆ ಯಾರು ಅಂತ. ಸೊ ಸಂಭೂತಿ ಅಂತಂದ್ರೆ ಸೊ ಯಾರು ಸರ್ವತಂತ್ರ ಸ್ವತಂತ್ರರಾಗಿರ್ತಾರೋ ಅವರು ಸಂಭೂತಿ. ಮತ್ತೆ ಈ ಪ್ರಳಯ ಕಾಲದಲ್ಲೂ ಸಹ ಅವರು ಉಳ್ಕೊಂಡಿರ್ತಾರೆ, ಅವ್ರನ್ನ ಸಂಭೂತಿ ಅಂತ ಕರೀತಾರೆ ಅಲ್ವಾ. ಸೊ ಅಸಂಭೂತಿ ಅಂದ್ರೆ ನಾಶ ಆಗುವಂತವ್ರು ಅಲ್ವಾ ಅವರು, ಅಥವಾ ಯಾರು ಸ್ವತಂತ್ರರಾಗಿಲ್ವೋ ಅವ್ರನ್ನ ಅಸಂಭೂತಿ ಅಂತ ಕರೀತಾರೆ. ಸೊ ಅದಕ್ಕೆ ನಮ್ಗೆ ಪ್ರಭುಪಾದರು ಆ ಟಿಕೆಟ್ ಇಂದ ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಅಲ್ವಾ. ಸೊ ನಾವು ಆ ಟಿಕೆಟ್ ಅನ್ನ ಕಲ್ಕತ್ತಾಗೆ ಹೋಗ್ಬೇಕು ಅಂತ ನಾವು ಟಿಕೆಟ್ ಅನ್ನ ತಗೊಂಡ್ರೆ ಕಲ್ಕತ್ತಾಗೆ ಹೋಗ್ಲಿಕ್ಕೆ ಮಾತ್ರನೇ ಸಾಧ್ಯ. ನಾವು ಅದೇ ಟಿಕೆಟ್ ಅನ್ನ ತಗೊಂಡು ನಾವು ಡೆಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಯಾರನ್ನ ಪೂಜೆ ಮಾಡಿದ್ರೆ ಆ ಗತಿ ಸಿಗುತ್ತೆ. ನಾವು ದೇವತೆಗಳನ್ನ ಪೂಜೆ ಮಾಡಿದ್ರೆ ನಾವು ದೇವತೆಗಳ ಲೋಕಕ್ಕೆ ಹೋಗ್ತೀವಿ, ಅಥವಾ ಇಂದ್ರ ಚಂದ್ರನನ್ನ ಪೂಜೆ ಮಾಡಿದ್ರೆ ಆ ಲೋಕಕ್ಕೆ ಹೋಗ್ತೀವಿ. ಆದ್ರೆ ಪರಮನನ್ನ ಪೂಜೆ ಮಾಡಿದ್ರೆ ಅಷ್ಟೇ ನಾವು ಈ ಭೌತಿಕ ಪ್ರಪಂಚದ ಈ ಒಂದು ಹುಟ್ಟು ಸಾವಿನ ಚಕ್ರದಿಂದ ನಾವು ಬಿಡಿಸ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 14ನೇ ಶ್ಲೋಕದಲ್ಲಿ ಈ ಎರಡೂ ಜ್ಞಾನನೂ ತುಂಬಾ ಮುಖ್ಯ. ಸೊ ಸಂಭೂತಿ ಅಂದ್ರೆ ಏನು, ಅಸಂಭೂತಿ ಅಂತಂದ್ರೆ ಏನು, ಈ ನಾಶ ಆಗುವಂತಹ ಈ ಭೌತಿಕ ಪ್ರಕೃತಿ ಅಂತಂದ್ರೆ ಏನು, ನಾಶ ಆಗ್ದಲೇ ಇರುವಂತದ್ದು ಆ ಸಂಭೂತಿ, ಅವರ ಜ್ಞಾನ, ಈ ಎರಡನ್ನು ತಿಳ್ಕೊಂಡ್ರೆ ಅಷ್ಟೇ ನಾವು ಆ ಅಮೃತತ್ವವನ್ನ ನಾವು ಪಡಿಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಸಾರಿ ಏನು ಇವು ಈಶೋಪನಿಷತ್ತಲ್ಲಿ 14ನೇದು. ಮತ್ತೆ ಇನ್ನು 15, 16ನೇ ಶ್ಲೋಕದಲ್ಲಿ ನಮ್ಗೆ ಆ ಭಗವಂತ ಅವರು ಅವರು ಈ ಬ್ರಹ್ಮನಲ್ಲ ಅನ್ನೋದನ್ನ ನಮ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಹಿರಣ್ಮಯನ ಪಾತ್ರೇನ ಸತ್ಯ ಸ್ಥಾಪಿತಂ ಮುಖಂ ಅಲ್ವಾ. ನಿನ್ನ ಬಂಗಾರದ ಹೊದಿಕೆ ಅಂತ ಅಂತಹ ಬೆಳಕನ್ನ ನೀನು ಹೋಗ್ಲಾಡ್ಸು ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ಆ ಪ್ರಾರ್ಥನೆ ಹೇಗೆ ಬರ್ಲಿಕ್ಕೆ ಸಾಧ್ಯ, ಅದ್ರ ಹಿಂದ್ಗಡೆ ಭಗವಂತನ ಒಂದು ಮುಖಾರವಿಂದ ಇರ್ಬೇಕು. ಅಂದ್ರೆ ಭಗವಂತ ಒಬ್ಬ ಪುರುಷ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ. ನೀನ್ ಅದನ್ನ ಸರಿಸಿದ್ರೆ ಅಷ್ಟೇ ನನಗೆ ನಿನ್ನ ದಿವ್ಯ ದರ್ಶನವನ್ನ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೆರಡು ಕೊನೆಯ 2 ಪ್ರಾರ್ಥನೆಗಳು ಆ ಸಾಯುವ ಸಮಯದಲ್ಲಿ ಅಲ್ಲಿ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ನಾನು ಇಷ್ಟು ದಿವಸ ನಿನ್ಗೆ ಭಕ್ತಿಯನ್ನ ಮಾಡಿದೀನಿ, ಸೊ ಅದನ್ನ ನೀನು ಜ್ಞಾಪಕದಲ್ಲಿ ಇಟ್ಕೋ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆದ್ರೆ ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ಅರ್ಥ ಮಾಡಿಸ್ತಾರೆ, ಆತರ ನಾವು ಕೇಳ್ಕೊಳ್ಳೋದೇನು ಅಗತ್ಯ ಇಲ್ಲ. ಭಗವಂತನಿಗೆ ಎಲ್ಲವೂ ಸಹ ಗೊತ್ತಿರುತ್ತೆ. ಅಕಸ್ಮಾತ್ ನಾವು ಭಕ್ತಿಯನ್ನ ಸರಿಯಾಗಿ ಮಾಡಿದರೆ ನಾವು ನಮ್ಮ ಸಾಯುವ ಸಮಯದಲ್ಲಿ ನಾವು ನೆನಪಿಸ್ಕೊಳ್ದಲ್ಲ ಇದ್ರೂ ಸಹ ಭಗವಂತ ನಮ್ಮನ್ನ ನೆನಪಿಸ್ಕೊತಾನೆ ಅಂತಾನೂ ಸಹ ಪ್ರಭುಪಾದರು ಹೇಳ್ತಾರೆ, ಭಾವಾರ್ಥದಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾರೆ. ಸೊ ಸಾಯುವ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಂತಹ ಶ್ಲೋಕಗಳು ಕೊನೆಯ 2 ಶ್ಲೋಕಗಳು ಆಗಿದೆ. ಸೊ ಇಷ್ಟು 18 ಶ್ಲೋಕಗಳನ್ನ ನಾವು ಇಲ್ಲಿ ಈಶಾಮೃತದಲ್ಲಿ ನಾವು ಈಶೋಪನಿಷತ್ತಲ್ಲಿ ನಾವು ತಿಳ್ಕೊತಾ ಇದೀವಿ.
ಸೊ ಇಲ್ಲಿ ಮುಖ್ಯವಾಗಿ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈಶೋಪನಿಷತ್ತು ನಮ್ಗೆ ಪರೋಕ್ಷವಾಗಿ ನಮ್ಗೆ ಈ ದೇವೋತ್ತಮ ಪರಮ ಪುರುಷನ ಕುರಿತಾಗಿ ನಮ್ಗೆ ಇದು ಅರ್ಥ ಮಾಡಿಸ್ತಾ ಇದೆ ಅಲ್ವಾ. ನೇರವಾಗಿ ಹೇಳ್ತಾ ಇಲ್ಲ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ನಮ್ಗೆ ಭಾಗವತಮಲ್ಲಿ ಹೇಳೋ ತರ ಏನು ಓಂ ನಮೋ ಭಗವತೆ ವಾಸುದೇವಾಯ ಅಂತಾನೆ ಶುರುವಾಗುತ್ತೆ ನಮ್ಗೆ ಭಾಗವತಂ. ಆದ್ರೆ ಇಲ್ಲಿ ಈಶೋಪನಿಷತ್ತು ಅಲ್ಲಿ ಪರಮ ಅಂತ ಒಬ್ಬ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಪರಮನ ಗುಣಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ, ಅಚಿಂತ್ಯ ಸ್ವರೂಪವನ್ನ ಹೇಳ್ತಾ ಇದ್ದಾರೆ ಅಲ್ವಾ. ಅವನು ಪುರುಷ ಅಂತ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಅವರು ಬರೇ ಬ್ರಹ್ಮನಲ್ಲ, ಅವರು ಪರಮಾತ್ಮ ಅಲ್ಲ, ಅವರು ಭಗವಾನ್, ಅವರೊಬ್ಬ ಪುರುಷ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನೀವು ಆ ಭಗವಂತನನ್ನ ನೀವು ನೋಡ್ಬೇಕು ಅಂದ್ರೆ ಅವ್ರಿಗೆ ಭಕ್ತಿಯನ್ನ ಮಾಡ್ಬೇಕು. ಯಾಕಂದ್ರೆ ಭಕ್ತಿಯನ್ನ ಮಾಡದ ಹೊರತು ನಾವು ಇಂತಹ ಪ್ರಾರ್ಥನೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ ಅಲ್ವಾ. ಈ 17, 18 ಏನು ಪ್ರಾರ್ಥನೆ ಇದೆ ಇದನ್ನ ನಾವು ಭಕ್ತಿಯನ್ನ ಮಾಡಿರ್ಲಿಲ್ಲ ಮೊದ್ಲು ಅಂದ್ರೆ ನಾವ್ ಇಂತಹ ಪ್ರಾರ್ಥನೆಯನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿ, ಈ ಕ್ಷಣ ಶರೀರ ಸುಟ್ಟು ಬೂದಿಯಾಗಲಿ, ಪ್ರಾಣವಾಯುವು ಗಾಳಿಯೊಂದಿಗೆ ಬೆರೆಯಲಿ, ಈಗ ಭಗವಂತನೇ ನಾನು ಮಾಡಿದ ಯಜ್ಞ ಯಾಗಾದಿಗಳನ್ನ ಸ್ಮರಿಸಿಕೋ ಅಂತ ಹೇಳ್ತಾ ಇದ್ರೆ. ಅಂದ್ರೆ ನಾವು ಮಾಡಿರೋ ಭಕ್ತಿಯನ್ನ ನೀನು ಸ್ಮರಿಸಿಕೋ ಅಂತ ಕೇಳ್ಬೇಕು ಅಂದ್ರೆ ಹಿಂದೆ ನಾವು ಭಕ್ತನಾಗಿರ್ಬೇಕು, ಭಕ್ತಿಯನ್ನ ಮಾಡಿರ್ಬೇಕು, ಅವಾಗಷ್ಟೇ ನಾವು ಇಂತಹ ಪ್ರಾರ್ಥನೆ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತ ನಮ್ಗೆ ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ಅರ್ಥ ಮಾಡಿಸ್ತಾರೆ. ಮತ್ತೆ ಕೊನೆಗೆ 18ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಓ ಭಗವಂತ, ಅಗ್ನಿಯಷ್ಟು ಬಲಶಾಲಿಯೇ, ಓ ಸರ್ವಶಕ್ತನೇ, ಈಗ ನಾನು ನಿನಗೆ ಪ್ರಣಾಮ ಮಾಡಿ ನಿನ್ನ ಕಾಲಿಗೆ ಎರಗುತ್ತೇನೆ. ಓ ದೇವನೇ, ನಿನ್ನನ್ನು ತಲುಪಲು ನನಗೆ ಸರಿಯಾದ ದಾರಿ ತೋರು, ಮತ್ತು ನಿನಗೆ ನಾನು ಹಿಂದೆ ಮಾಡಿದ್ದೆಲ್ಲ ಗೊತ್ತಿರುವುದರಿಂದ ನನ್ನ ಪಾಪಗಳನ್ನೆಲ್ಲ ತೊಳೆದು ನನ್ನ ಪ್ರಗತಿಗೆ ಅಡ್ಡಿಯಾಗದಂತೆ ಮಾಡು ಅಂತ ಹೇಳ್ತಾರೆ. ನೋಡಿ, ಇನ್ನು ಮತ್ತೆ ಶರಣಾಗತಿಯನ್ನೇ ಅಲ್ಲಿ ಕೇಳ್ತಾ ಇದ್ದಾರೆ. ನಮ್ಗೆ ಏನು ಭಗವದ್ಗೀತೆಯಲ್ಲಿ ಕೊನೆಯದು ಸರ್ವಧರ್ಮಾನ್ ಪರಿತ್ಯಜ್ಯ ಹೇಳಿದರೋ ಅದೇ ತರನೇ ಇಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಅಲ್ವಾ. ಸೊ ಅಲ್ಲಿ ಭಗವಂತ ಹೇಳಿರೋದನ್ನೇ ಇಲ್ಲಿ ಹೇಳ್ತಾರೆ, ನನ್ನ ಪಾಪಗಳನ್ನ ಮಾಡ್ಕೂಡ್ದು, ಅಂತಹ ದಾರಿನ ನನಗೆ ತೋರಿಸು ಅಂತ ಹೇಳ್ತಾ ಇದ್ದಾರೆ. ಭಗವಂತ ನಮ್ಮ ಹೃದಯದಲ್ಲಿ ಅವರು ಚೈತ್ಯ ಗುರುವಾಗಿ ಇದ್ದಾಗ ಅವ್ರೇನ್ ಮಾಡ್ತಾರೆ, ನಮ್ಮ ಅಜ್ಞಾನ ಅನ್ನೋ ಒಂದು ಅಂಧಕಾರವನ್ನ ಅವರು ಹೋಗ್ಲಾಡಿಸ್ತಾರೆ, ಜ್ಞಾನ ಅನ್ನೋ ಒಂದು ಬೆಳಕನ್ನ ಅವರು ಕೊಡ್ತಾರೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಆ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಈ ಪ್ರಾರ್ಥನೆಯನ್ನ ಯಾರು ಮಾಡ್ಕೊಳ್ಲಿಕ್ಕೆ ಸಾಧ್ಯ, ಯಾರು ಭಕ್ತಿಯನ್ನ ಮಾಡಿರ್ತಾರೋ ಅವ್ರಿಗೆ ಮಾತ್ರನೇ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಇದ್ರಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಮಾತಾಜಿ. ಸೊ ನನಗೆ ಏನ್ ಹೇಳ್ತಾರೆ ಪ್ರಭುಪಾದರ ಸೆಂಟೆನ್ಸ್ ಅಲ್ಲೇ ನನಗೆ ಹೇಳಲಿಕ್ಕೆ ಬರೋದಿಲ್ಲ, ಅಷ್ಟಂತೂ ನಾನು ಓದಿಲ್ಲ. ಸೊ ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಜಯಶ್ರೀ ಮಾತಾಜಿ, ಇನ್ ಯಾವ್ದಕ್ಕೂ ನಿಮ್ಗೆ ಡೌಟ್ ಏನಿಲ್ವಾ? ಬೇರೆದೆಲ್ಲ ಸ್ಟ್ರೈಟ್ ಆಗಿದ್ಯಾ ಕ್ವಶನ್ಸ್? ಮಾತಾಜಿ ಹರೇ ಕೃಷ್ಣ ಮಾತಾಜಿ ಉಪದೇಶಾಮೃತದಲ್ಲಿ ಮಾತಾಜಿ 4ನೇ ಕ್ವಶನ್ ಮತ್ತೆ 14ನೇ ಕ್ವಶನ್ ಸ್ವಲ್ಪ ನನ್ಗೆ ಡೌಟ್ ಇದೆ ಮಾತಾಜಿ. 4ನೇ ಕ್ವಶನ್ ಏನ್ ಹೇಳ್ತಾರೆ ಅಂದ್ರೆ 2ನೇ ಶ್ಲೋಕದಲ್ಲಿ ಪ್ರಸ್ತಾಪಿಸಲಾದ ಚಟುವಟಿಕೆಗಳಿಗೆ ಬದಲು ಒಂದು ಅನುಕೂಲಕರವಾದ ಚಟುವಟಿಕೆಯನ್ನು ಪ್ರಸ್ತಾಪಿಸಿ ಅಂತ ಕೊಟ್ರೆ, ಇದು ಒಂದಂತ ಹೇಗ್ ತಗೋಬೇಕು ಅಂತ ಗೊತ್ತಿಲ್ಲ. ಯಾರಲ್ಲಿ ಯಾವ್ದ್ ಬೇಕಾದ್ರೂ ಒಂದೊಂದು ತಗೊಳ್ಳಿ ಮಾತಾಜಿ. ಒಂದು ತಗೋಬೋದಾ ಮಾತಾಜಿ? ಯಾವ್ದ್ ಬೇಕಂದ್ರೆ ಅದು ನೀವು ಮಾಡ್ಬೋದು. ಇವಾಗ ಚಟುವಟಿಕೆ ಮಾಡಿಸಿದಾಗ ಹಾಗೆ ಅಲ್ವಾ, ಒಬ್ಬೊಬ್ರಿಗೆ ಒಂದೊಂದನ್ನ ಅಸೈನ್ ಮಾಡ್ತೀವಿ ಅಲ್ವಾ. ಮತ್ತೆ 16ನೇ ಕ್ವಶನ್ ನಲ್ಲಿ ಮಾತಾಜಿ ಇಲ್ಲಿ ದದಾತಿ ಪ್ರತಿ ಗುಣಾತಿ ಅಂತ ಬರುತ್ತಲ್ಲ ಮಾತಾಜಿ. 16 ಕ್ವಶನ್, ನಮ್ಮ ಭಕ್ತಿ ಸೇವೆ ಮತ್ತು ಸೂಕ್ತ ಪ್ರಜ್ಞೆಯನ್ನು ನಾವು ಬೆಳೆಸಿಕೊಳ್ಳುವ 4 ವಿಧಾನಗಳನ್ನು ಪಟ್ಟಿ ಮಾಡಿ. ಸೊ ನಾವಿಗೆ 4 ಅಂದ್ರೆ ಅಲ್ಲಿ ಇವಾಗ 4 ಬರಲ್ಲ ಮಾತಾಜಿ. ದದಾತಿ ಪ್ರತಿ ಗುಣ ಆತರ ತಗೊಂಡಾಗ ನಮ್ಗೆ 6 ಬರುತ್ತೆ, ಇಲ್ಲದೆ ಮತ್ತೆ 2 ಸ್ಕಿಪ್ ಮಾಡ್ಬೇಕಾಗತ್ತ? ಅದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾತಾಜಿ. ಅವ್ರು 4 ಕೇಳಿದ್ರೆ 4 ಬರೀರಿ ನೀವು ಮಾತಾಜಿ. ಅದು ಶ್ಲೋಕ 4ರಲ್ಲಿ ಪೇಜ್ ನಂಬರ್ ಹೇಳ್ತೀನಿ. ನಾನು ಕ್ವಶನ್ಸ್ ನೋಡಿಲ್ಲ ಮಾತಾಜಿ, ಸಾರಿ. ಅದಕ್ಕೋಸ್ಕರ ನನಗೆ ನಿಮ್ಗೆ ಹೇಳಿಕ್ ಆಗ್ತಾ ಇಲ್ಲ ಆಕ್ಚುಲಿ ಕರೆಕ್ಟ್ ಆಗಿ. ಅದ್ರಲ್ಲಿ ನಾನು ಒಂದ್ಸತಿನಾದ್ರೂ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇತ್ತು.